ಭರತರಾಜ್ ಸಿದ್ದಕಟ್ಟೆ ಅವರಿಗೆ ಜಯರಾಮ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಯಕ್ಷಲೋಕದ ಅದರಲ್ಲೂ ವಿಶೇಷವಾಗಿ ತಾಳಮದ್ದಳೆಯ ಅಪ್ರತಿಮ ಕಲಾವಿದ ಅರ್ಥಧಾರಿ ಜಬ್ಬಾರ್ ಸಮೋ ಅವರಿಗೆ ದಾಮೋದರ್ ರೈ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ದಾಮೋದರ್ ರೈ ಅವರು ತಮ್ಮ ಮಾತುಗಳ ಮೂಲಕ ಯಾವುದೇ ಪಾತ್ರವನ್ನು ಕೂಡ ಅತ್ಯಂತ ಲೀಲಾಜಾಲವಾಗಿ ನಿಭಾಯಿಸಬಲ್ಲ ಮತ್ತು ಅದಕ್ಕೆ ನಾಯಕನ ಸ್ಥಾನವನ್ನು ಒದಗಿಸಬಲ್ಲಂತಹ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರುವವರು ಜಬ್ಬಾರ್ ಸಮೋ ಅವರಿಗೆ ಶಾಲು ಹೊದಿಸಿ ದಾಮೋದರ್ ರೈ ಅವರು ಗೌರವಿಸಬೇಕಾಗಿ ವಿನಂತಿ. ಮತ್ತೋರ್ವ ಪ್ರಖ್ಯಾತ ಅರ್ಥಧಾರಿ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ ಇವರಿಗೆ ರಾಧಾಕೃಷ್ಣ ರೈ ಅವರು ಆಗಮಿಸಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ವಂದನೆಗಳು. ಮುಂದಿನ ಹಂತದಲ್ಲಿ ಕರ್ಮ ಬಂಧ ಯಕ್ಷಗಾನ ಪ್ರಸಂಗ. ಬಂದು ಪಾರ್ಥನು ರಥವೀರಿ ಮುರಾಂತಕ್ಕೆ ಅಂದು ಚಮ್ಮಟಿಗೆಯ ಗೋಮೋ ಚಂದದಿ ಪಿಡಿದು ತಪ್ಪರಿಸಲು ದುರ್ಗವೇ ಚಂದದಿ ಪಿಡಿದು ತಪ್ಪರಿಸಲು ದುರ್ಗವ ಮುಂದುವರಿಯುತ್ತ ಇದ್ದನು. ಒಂದು ಪಾರ್ಥನು ರಥವೇರಿ ಮುರಾಂತಕ್ಕೆ ಅಂದು ಚಮ್ಮಟಿಗೆಯ ಧರ್ಮಕ್ಷೇತ್ರವೆಂದೆನಿಸಿದಂತಹ ಕುರುಕ್ಷೇತ್ರ ಇಂದು ಏನಾಗಿದೆ? ಇಂದು ರಣಕ್ಷೇತ್ರವಾಗಿ ಬದಲಾಗಿದೆ. ಹೌದು, 9 ದಿವಸಗಳೇ ಕಳೆದು ಹೋದವು. ಮಧ್ಯಾಹ್ನ ಕಳೆದಿದೆ. ಮಧ್ಯಾಹ್ನ ಕಳೆದಿದೆ. ಬಾಲಭಾಸ್ಕರನು ಗಡಲಲ್ಲಿ ಇಳಿಯುವುದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. 11 ಅಕ್ಷೋಹಿಣಿಯ ಸೇನೆ, 7 ಅಕ್ಷೋಹಿಣಿಯ ಸೇನೆ, ಕುರು ಪಾಂಡವರ ಮಧ್ಯದ ಕಲಹ. ಇದು ದಾಯಾದ್ಯ ಕಲಹ. ನಾವು ಬೇಕು ಎಂಬುದಾಗಿ ಬಯಸಿದ್ದಲ್ಲ, ಅನಿವಾರ್ಯವಾಗಿ ಒದಗಿ ಬಂದದ್ದು. ನೋಡ್ತೇವೆ 11 ಅಕ್ಷೋಹಿಣಿ ಸೇನೆಯ ಸೇನಾಧಿಪತ್ಯವನ್ನು ವಹಿಸಿ ಬಂದವರು ನಮ್ಮಜ್ಜಯ್ಯನಾದಂತಹ ಭೀಷ್ಮಾಚಾರ್ಯರು. ಹೌದು, ಯಾರ ಪದತಲದಲ್ಲಿ ಆಡಿ ಹಾಡಿ ಬೆಳೆದವರೋ ನಾವು. ನಮ್ಮನ್ನು ಯಾರು ಎತ್ತಿ ಲಾಲಿಸಿ ಪಾಲಿಸಿದ್ರು ಅಂತಹ ಭೀಷ್ಮಾಚಾರ್ಯರೇ ಇಂದು ನಮ್ಮೆದುರು ಧನುಸನ್ನು ಹಿಡಿದು ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ನಮ್ಮ ದೇವರಾದಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಥಾತ್ ನೀನು ರಥವನ್ನು ಇಂದು 9ನೆಯ ದಿವಸ ನಡೆಸುತ್ತಾ ಕನಕ ತಾಳಧ್ವಜರ ರಥದೆದುರಿಗೆ ತಂದು ನಿಲ್ಲಿಸಿದ್ದೀಯಾ ದೇವ. ಇಲ್ಲಿಯ ತನಕ ಯಾವುದೇ ನಿರ್ಣಾಯಕವಾದಂತಹ ಜಯವಾಗಲಿ ಅಪಜಯವಾಗಲಿ ಯಾರಿಗೂ ಒದಗದೆ ಇದರ ಮುಂದಿನ ಭವಿಷ್ಯ ಏನಾಗುತ್ತದೋ ಎಂಬುದಾಗಿ ಆತಂಕದಿಂದ ಕಾಯುತ್ತಿರುವ ಹೊತ್ತಿನಲ್ಲಿ ಇಂದು ಸಾಯಂಕಾಲದ ಹೊತ್ತಿಗೆ ನನ್ನ ರಥವನ್ನು ತಂದು ಭೀಷ್ಮಾಚಾರ್ಯರ ರಥದೆದುರಿಗೆ ನಿಲ್ಲಿಸಿದ್ದಿ. ಅಜ್ಜಯ್ಯ ಎದುರಿಗೆ ಕಾಣಿಸುತ್ತಾ ಇದ್ದಾರೆ. ದೀರ್ಘವಾದಂತಹ ದೇಹ, ಬಿಳಿಯದಾದಂತಹ ಗಡ್ಡ, ತೇಜಸ್ಸಿನಿಂದ ಕೂಡಿದಂತಹ ಮುಖ, ಒಂದೊಮ್ಮೆಲೆ ಗೌರವವು ಉಕ್ಕುತ್ತಾ ಇದೆ. ಆ ಹೊತ್ತಿನಲ್ಲಿ ಇಲ್ಲಿಗೆ ತಂದು ನನ್ನ ರಥವನ್ನು ನೀನು ನಿಲ್ಲಿಸಿದ ಉದ್ದೇಶವಾದರೂ ಏನು ಹೇಳಬಾರದೇ ದೇವ?
ಪಾರ್ಥ, ದೇವ, ಯುದ್ಧಾರಂಭದಲ್ಲಿ ಒಮ್ಮೆ ಕ್ಲೈಬ್ಯ ಆವರಿಸಿತ್ತು ನಿನಗೆ. ಮೊದಲಿಗೆ ಜಾರ್ತಾ ಉಂಟು ಗಾಂಡೀವ, ಹೇಗೆ ಯುದ್ಧ ಮಾಡಲಿ ಎನ್ನುವಂತಹ ಭಾವ ಇತ್ತು. ಹಾ ಯುದ್ಧ ಮಾಡಬೇಕಾದದ್ದು ಹೀಗೆ. ಹಾ ನೀನು ನಿಂತದ್ದು ಮಾತ್ರ ಕುರುಕ್ಷೇತ್ರ ಅಲ್ಲ, ನಮ್ಮ ದೇಹವೇ ಕುರುಕ್ಷೇತ್ರ. ಹೇಳಿದ್ದಿ. ಮಾಡು ಮಾಡು ಎನ್ನುವುದಾಗಿ ಹೇಳುವುದೇ ಹಾ ಈ ಕುರುಕ್ಷೇತ್ರ. ಹಾ ಯಾವ ದೇಹವು ಏನನ್ನೂ ಮಾಡದೆ ಕರ್ಮವಿರಹಿತವಾಗಿರುವುದಕ್ಕಾಗುವುದಿಲ್ಲ. ಆಗಲೇ ನನಗೆ ತಿಳಿಸಿದ್ದಿ ದೇವ ನೀನು. ಅಲ್ವೋ? ಹಾ ಮಾಡುವುದು ನೀನು ನಿಮಿತ್ತವಾಗಿ ಮಾತ್ರ, ಮಾಡುವವ ನಾನು, ಮಾಡಿಸುವವ ನಾನು. ಹಾ ನೀನು ಅದಕ್ಕೊಂದು ಆಯುಧವಾಗಿ ಒದಗಿ ಬಂದಿದ್ದಿ. ಆಯುಧವಾಗಿ ಒದಗಿದ್ದೇನೆ. ಕೊನೆಗೆ ನಿನಗೂ ಗೊತ್ತಾಯಿತು, ಹಾ ನಿನಗೆಂದೇನು ಈ ರಥಕ್ಕೆ ಒಂದು ವಿಶೇಷವಾದ ಮೌಲ್ಯ ಬಂತು. ಹಾ ಪಾರ್ಥ ರಥಿಕನಾಗಿ ಕೃಷ್ಣ ಸಾರಥಿಯಾಗಿರುವ ರಥ ಅಂತ ಮಾತ್ರ ಇದನ್ನು ಭಾವಿಸುವುದಲ್ಲ, ಹಾ ಇದನ್ನು ಸನಾತನ ರಥ ಎನ್ನುವುದಾಗಿ ಭಾವಿಸುವುದು. ಭಾವುಕರು ಹಾಗೆ ಹೇಳ್ತಾರೆ. ಅಲ್ವೋ? ಹೌದು. ಆತ್ಮನೇ ಒಂದು ರಥಿಕನಾಗಿ, ಹಾ. ದೇಹವೇ ರಥವಾಗಿ, ಹಾ ಬುದ್ಧಿಯ ಸ್ಥಾನದಲ್ಲಿರುವ ಸಾರಥಿಯನ್ನು ಹೊಂದಿದ್ರೆ ಹಾ ಅವನ ಗಮ್ಯ ಹೇಗೆ ಸರಿಯಾಗಿ ತಲುಪುತ್ತದೆ ಎನ್ನುವುದಾಗಿ ಸಂದೇಶ ಕೊಡುವ 18 ಅಧ್ಯಾಯಗಳ 700 ಮಾತುಗಳು. ಅದನ್ನು ಅಷ್ಟು ಹೊತ್ತಲ್ಲಿ ನನಗೆ ತಿಳಿಯಪಡಿಸಿದ್ದಿ. ಅಲ್ವೋ? ಹಾ. ಮೋಹ ನಷ್ಟವಾಯಿತು, ಸ್ಮೃತಿ ಲಭಿಸಿತು, ನೀನು ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸಿದೆ. ಕರಿಷ್ಯೇ ವಚನಂ ತವ, ನೀನೇನು ಹೇಳ್ತೀಯ ಅದನ್ನು ಮಾಡ್ತೇನೆ. ಅಲ್ವಾ? ಆಗ ಲೋಕದಲ್ಲಿ ಆಸ್ತಿಕರು ಹೇಳಿದರು, ಹಾ ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ದಾನೋ, ಹಾ ಎಲ್ಲಿ ಧನುರ್ಧನನಾದಂಥ ಪಾರ್ಥ ಇದ್ದಾನೋ, ಹಾ ಅಲ್ಲಿ ಶ್ರೀ, ಮತ್ತೆ ವಿಜಯ, ವಿಜಯ, ಹಾ ಸಮೃದ್ಧಿ, ಹಾ ನೀತಿ, ಹಾ ಮತಿ, ಇದು 5 ಉಂಟು. ನೆಲೆಸಿರ್ತದೆ. ಇದು ಈ ರಥವನ್ನು ನಂಬಿಕೆಯಿಂದ ಕಂಡವರು ನೋಡುವುದು. ಹಾ ಈಗ ನೀನಾದರೂ ನಿನ್ನ ಅಣ್ಣನಾದ ಧರ್ಮರಾಯನಾದರೂ ಹಾ ಇದು ಪಾಂಡವರ ರಥ, ಅಗ್ನಿದತ್ತ ರಥ ಎನ್ನುವುದಾಗಿ ಹೇಳುವುದಕ್ಕಿಂತ ಹೆಚ್ಚು ಹಾ ಇದು ಕೃಷ್ಣನ ರಥ ಅಂತಲೇ ಹೇಳುವುದಲ್ವ? ಕೃಷ್ಣ ಸ್ವಾಮಿ ನೆಲೆಸಿರುವ ರಥ ಅಲ್ವಾ? ಉಳಿದ ರಥಗಳ ಹಾಗಲ್ಲ. ಹಾ ಬಂದು ಪಾರ್ಥನು ರಥ ಬೇರೆ, ಪಾರ್ಥನ ರಥ ಅಂತ ನೀನು ಭಾವಿಸುವುದಲ್ಲ. ಪಾರ್ಥನು ಏರಿದ ರಥ ಅಷ್ಟೇ. ಪಾರ್ಥನು ಏರಿದ ರಥ, ರಥ ಕೃಷ್ಣನದ್ದು ಎನ್ನುವುದಾಗಿ ಭಾವಿಸುವ ಭಾಗವತರಾದಂಥ ನೀವೊಂದು ಕಡೆ, ಹಾ ಎದುರಿಸುವವರು ಬಹಳ ವಿರುದ್ಧದವರ ಅಂತ ನೋಡಿದರೆ ಹಾ. ಕೌರವಾದಿಗಳು ವಿರುದ್ಧದವರೇ. ಹೌದು. ಆದರೆ ನೇತೃತ್ವ ಯಾರದ್ದು? ಹಿಂದೆ ಇದ್ದವರು ಹೇಗೆ ಎನ್ನುವುದು ಮುಖ್ಯ ಅಲ್ಲ, ಹಾ ಮುಂದಿರುವವ ಹೇಗೆ ಎನ್ನುವುದು ಮುಖ್ಯ. ಹೌದು. ಮುಖ ನಾಯಕನ ಜಾಗದಲ್ಲಿ ಯಾರಿದ್ದಾನೆ? ಹಾ ನಾಯಕನ ಜಾಗದಲ್ಲಿರುವವರು ಭಾಗವತೋತ್ತಮರೇ ಅಲ್ವೋ? ಹೌದು ಹೌದು. ನೀನೇ ಹೇಳಿದಿ, ಹಾ ಬಿಳಿದಾದ ಗಡ್ಡ, ದೀರ್ಘವಾದ ದೇಹ, ದ್ವಾಪರಾಯುಗದ ಅನುಭವ ಎದುರಿನ ರಥದಲ್ಲಿ ಉಂಟು. ಹಾ ಈಗ ಹೊಡೆಯುವುದಿದ್ರು ನಾನು ಅವತ್ತೇ ಹೇಳಿದ್ದೇನೆ, ಯಾವಾಗ ರಾಜಸೂಯಾಧ್ವರವನ್ನು ಸಂಕಲ್ಪ ಮಾಡಿ ಮಾಗದ ವಧೆಗೆ ಹೋಗುವಾಗಲೇ ಹೇಳಿದ್ದೇನೆ, ಹಾ ನಾವು ವಿರೋಧಿಯ ರಂಧ್ರ ನೋಡಿ ಹೊಡಿಬೇಕು, ಛೇದ ಎಲ್ಲಿ ಉಂಟು ಅಲ್ಲಿ, ಅವನ ಛಿದ್ರ ಎಲ್ಲಿ ಎನ್ನುವುದಾಗಿ ನೋಡಿ ಹೊಡಿಬೇಕು. ಒಟ್ಟು ನಮ್ಮಲ್ಲಿ ಕೈಯಲ್ಲಿ ಆಯುಧ ಉಂಟು, ರಟ್ಟೆಯಲ್ಲಿ ತ್ರಾಣ ಉಂಟು ಅಂತ ಹೊಡೆದ್ರೆ ಹಾ ನಮ್ಮ ಕೈ ನೋವಾಗುವುದಲ್ಲದೆ ಅಲ್ಲಿಂದ ಪರಿಣಾಮ ಆಗುವುದಿಲ್ಲ. ಯಾವುದೋ ಒಂದು ಒಟ್ಟು ಸಂಚರಿಸುವಂಥ ತೋಳವನ್ನು ಹೊಡಿಲಿಕ್ಕೆ, ಕುರಿಯನ್ನು ಹೊಡಿಲಿಕ್ಕೆ ಕೋಲು ಬೇಕು, ಹಾ ದನವನ್ನು ಸರಿಯಾಗಿ ನಿಯಂತ್ರಣಕ್ಕೆ ತರಲಿಕ್ಕೆ ಕೊಳಲು ಸಾಕು. ನಿನ್ನ ಕೈಯಲ್ಲಿದ್ರೆ ಸಾಕದು ಅಲ್ವೋ? ಹಾ ಈಗ ಕೌರವನ ಸೇನೆಯನ್ನು ಹೊಡೆದ ಹಾಗೆ ಭೀಷ್ಮರನ್ನು ಹೊಡೆಯುವುದೋ ಸಾಧ್ಯ ಉಂಟಾ? ಅದೇ ಹೌದಾದರೆ 9 ದಿವಸದಲ್ಲಿ ಒಂದು ನಿರ್ಣಯ ಆಗಿರಬೇಕಿತ್ತಲ್ಲ. ಆಗಬೇಕಿತ್ತು. ಯಾಕಂದರೆ ಅವರು ಇಚ್ಛಿಸದೆ ಯಾವುದೂ ಅವರಿಗೆ ಪರಿಣಾಮ ಕೊಡುವುದಿಲ್ಲ. ಅಂತಹ ಶಕ್ತಿ ವರ ಅವರಲ್ಲಿದೆ ಅಲ್ವಾ? ನಾವು ಹೊರಗೆ ಹೊಡೆಯುವುದಕ್ಕಿಂತ ಒಳಗೆ ತಾಗುವ ಹಾಗೆ ಹೊಡೆದ್ರೆ ಏನು? ಅದಕ್ಕೆ ನೀನೇ ಆಗಬೇಕು ದೇವ. ಯಾರಿಗೆ ದೈಹಿಕ ಬಲದಿಂದಲೇ ಎಲ್ಲವೂ ನಿರ್ಣಯ ಆಗುತ್ತದೋ ಹಾ ಅವರನ್ನು ಸೋಲಿಸಲಿಕ್ಕೆ ನಮಗೆ ದೈಹಿಕ ಬಲ ಇದ್ದರೆ ಸಾಕಾಗ್ತದೆ. ಯಾರಿಗೆ ಅಂತರಂಗದಲ್ಲಿ ಭಾವನಾತ್ಮಕವಾಗಿಯೋ ನೈತಿಕವಾಗಿಯೋ ಬಲ ಇರ್ತದೋ ಹಾ ಅವರಿಗೆ ಹೊಡಿಬೇಕಾದದ್ದು ಹೊರಗಿನ ಚರ್ಮಕ್ಕಲ್ಲ, ಒಳಗಿನ ಮರ್ಮಕ್ಕೆ, ಮರ್ಮಕ್ಕೆ ಹೊಡಿಬೇಕು. ಮನಸ್ಸಿಗೆ ತಾಗಿದಾಗ ಮಾತ್ರ ಸೋತಾರೆ ಹೊರತು ಹಾ ಮನಸ್ಸಿಗೆ ತಾಗದೇ ಇದ್ದರೆ ಅವರು ಸೋಲುವುದಕ್ಕೆ ಸುಲಭ ಇಲ್ಲ. ಹಾಗಾಗಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಅವರ ಎದುರು ರಥವನ್ನು ತಂದು ನಿಲ್ಲಿಸಿದ್ದು. ಹಾ ನಿನಗೆ ಒಂದು ಎಚ್ಚರಿಕೆಯ ಮಾತುಂಟು ಮಾತ್ರ, ಹೇಳಬೇಕು ದೇವರೇ. ನೀನು ಕೇವಲ ಅವರನ್ನು ವಿರೋಧಿಯಾಗಿ ಮಾತ್ರ ನೋಡಬೇಕಾದ್ದು, ಮಾತಾಡೋದೆಲ್ಲ ನಾನೇ. ಹಾ ಯಾಕೆ? ನೀನು ಪುನಃ ನನಗೆ ಅಜ್ಜ ಗುರು ಅಂತ ಹೇಳಿದರೆ ನನಗೆ ಕಷ್ಟ ಆಗ್ತದೆ. ನೀನು ಅದನ್ನು ದೃಢವಾಗಿ ನಿಂತುಕೊಂಡು ನಾನು ಏನು ಹೇಳ್ತೇನೋ
ಅದನ್ನು ಮರುಪ್ರಶ್ನಿಸದೆ ನೀನು ಮಾಡುವ ಸಿದ್ಧತೆಯಲ್ಲಿದ್ದರೆ ಆವಾಗಲೇ ಹೇಳಿದ್ದೇನಲ್ಲ ತವೋಜನಂ ಗರಿಷ್ಠೆ ಎಂಬುದಾಗಿ ಅಲ್ವಾ. ಹೊರಗೆ ಹೊಡಿಲಿಕ್ಕೆ ನೀನು, ಒಳಗೆ ಹೇಗೆ ಹೊಡಿಬೇಕು ಅಂತ ನಾನು ಸಿದ್ಧನಾಗ್ತೇನೆ. ಪರಿಸ್ಥಿತಿ ಪರಿಸರ ನಿರ್ಮಾಣ ಆಗಲಿ, ನಿರೀಕ್ಷೆಯಲ್ಲಿರ್ತೇನೆ. ಮುರುಗರನನು ನೋಡಿ ನಗುತ್ತಗಾಗಿ ಏನು ಶರಣರ ಪುರಿಯುವರೇ ಗಾಗಿ ಎನ್ನುವ ನೋಡಿ ನಗುತ್ತಗಾಗಿ ಏನು ಶರಣರ ಪುರಿಯುವರೇ ನಿರತ ವ್ಯಾಮೋಹಗಳಿಟ್ಟಿರಬಹುದೀತ ನಿರತ ವ್ಯಾಮೋಹಗಳಿಟ್ಟಿರಬಹುದೀತ ಎನ್ನುತ್ತಾಗ ಬೇಡಿದನು ಮುರುಗನನ್ನು ನೋಡಿ ನಗುತ್ತಾಗಾಗಿ ಶರಣರ ಪುರಿಯುವರೇ ಗಾಂಗಿಯೇ ಹಾಯ್ 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 ಹಾಯ್. ದಿನಗಳು ಬಹಳ ಬೇಗ ಮುಗಿದು ಹೋದವು ಅಂತ ನನಗನ್ನಿಸುವುದು. ಮೊನ್ನೆ ನಡುರಾತ್ರಿಯಲ್ಲಿ ಬಂದು ನನ್ನ ನಿದ್ದೆಗೆಡಿಸಿ ಪಾಂಡವ ಸೇನೆಗೆ ವಿರೋಧವಾಗಿ ತಾನು ಕಟ್ಟಿರುವ ಸೇನೆಗೆ ಸೇನಾಧ್ಯಕ್ಷರಾಗಬೇಕು ಹೀಗೆಯೇ ಮನವಿಯನ್ನು ಸಲ್ಲಿಸಿ ಬೆಳಗಿನವರೆಗೂ ಇಲ್ಲದ ಸಲ್ಲದ ವಾದಗಳನ್ನು ಮುಂದೊಡ್ಡಿ ನನ್ನನ್ನು ಕೆರಳಿಸಿ ನನ್ನೊಳಗಿರುವಂಥ ಕ್ಷಾತ್ರ ಗುಣವನ್ನು ಉದ್ದೀಪಿಸಿ ಆ ಬಳಿಕ ಈ ಮಹಾಕುರು ಸೇನೆಗೆ ಸೇನಾಧ್ಯಕ್ಷನಾಗುವ ಹಾಗೆ ಮಾಡಿದವನು ಸುಯೋಧನ. ಎಷ್ಟು ಕ್ಷಿಪ್ರವಾಗಿ ದಿನಗಳು ಕಳೆದು ಹೋದವು ನೋಡಿ. ಮುಹೂರ್ತ ನಿರ್ಣಯ ಆಯಿತು, ಹೋರಾಟ ಪ್ರಾರಂಭ ಆಯಿತು, ಭೀಷ್ಮ ಸೈನ್ಯಾಧಿಪತ್ಯದ ದೀಕ್ಷೆಯನ್ನು ವಹಿಸಿಕೊಂಡು ಆಯಿತು. 9ನೆಯ ದಿವಸದ ಮಧ್ಯಾಹ್ನದ ಹೊತ್ತಿಗೂ ಯುದ್ಧ ಬಂದು ಮುಟ್ಟಿತು. ಆಗಲೇ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆ, ದಿವಸವೊಂದರ 10,000 ಮಕುಟವರ್ಧನರ ತಲೆ ಕಡಿಯುತ್ತೇನೆ. ಯಾವ ಪರಾಕ್ರಮ ಎನ್ನುವುದು ರಾಮನಿಗೊಬ್ಬನಿಗೆ ಮೀಸಲು. ವರ್ತಮಾನ ಕಾಲದಲ್ಲಿ ನನ್ನನ್ನು ಆಕರ್ಷಿಸಬಲ್ಲ ಧೀರ ಶೂರ ವೀರ ಈ ಕುರುಕ್ಷೇತ್ರದ ಬಯಲಿನಲ್ಲಿರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ ಬೆನ್ನು ತಿರುಗಿಸಿ ನಿಂತಿರುವ ಆ ಅರ್ಜುನನ ಮಹಾಪತಾಕೆಯಲ್ಲಿ ಮೆರೆಯುವ ವಾನರ ಸೇನಾ ಯೂಥ ಪ್ರಮುಖನೆನಿಸಿಕೊಂಡಂಥ ಹನುಮಂತ, ಅವನನ್ನು ತಿರುಗುವ ಹಾಗೆ ಮಾಡ್ತೇನೆ. ಇಲ್ಲಿಯವರೆಗೆ ಅದನ್ನು ಮಾಡಿ ಮುಗಿಸಿದ್ದೇನಲ್ಲ, ಪರಾಕ್ರಮದ ಉರುಬೆಯಲ್ಲಿ ಪಾಂಡವ ಸೇನೆಯನ್ನು ಬೇಯಿಸಿದ್ದೇನಲ್ಲ. ಮಧ್ಯಾಹ್ನಕ್ಕೆ ಈಗ ವಿರಾಮ. ಇದಿರಿನ ದೃಶ್ಯವನ್ನು ಕಂಡಾಗ ಮನೋಹರ ಅನ್ನಿಸ್ತದೆ. ಇಷ್ಟು ಚಂದದ ದೃಶ್ಯವನ್ನು, ಇಷ್ಟು ಚಂದದ ಎರಕದ ಪ್ರತಿಷ್ಠೆಯನ್ನು, ಇಷ್ಟು ಇಷ್ಟವಾದ ಪ್ರತಿಮೆಯನ್ನು ನಾನು ಯಾವತ್ತೂ ಕಂಡವನಲ್ಲ. ಪಾರ್ಥನ ರಥ, ಅದು ದಿವ್ಯವಾದ ವರೂಥ, ಅದರ ಮೂಗಿಯಲ್ಲಿ ಕುಳಿತವನಿಗೆ ಶ್ರೀಕೃಷ್ಣ ಅಂತ ಹೆಸರು. ತಾನೇ ಸ್ವಯಂ ಭಗವಂತ ಘೋಷಿಸಿಕೊಂಡು ಧರೆಗೆ ಅವತರಿಸಿದ ಮಹಾತ್ಮವನು. ಆ ಕಾರಣದಿಂದ ಅವನನ್ನು ಶ್ರೀಕೃಷ್ಣ ಅಂತ ಕರೆಯುವಲ್ಲಿ ಯಾವುದೇ ಹಿಂಜರಿಕೆ ಯಾರಿಗೂ ಬೇಕಾಗುವುದಿಲ್ಲ. ಭೀಷ್ಮ ಎನ್ನುವ ನಾಮಕರಣದಿಂದ ಒಪ್ಪುವ ನಾನು ಆ ಕುರಿತಾಗಿ ಯಾವುದೇ ಕಾರಣದಿಂದಲೂ ಹಿಂಜರಿಕೆ ತೋರುವ ಹಾಗಿಲ್ಲ. ಆದರೆ ಇದನ್ನು ನೋಡಿದ ತಕ್ಷಣ ನನ್ನೊಳಗೊಂದು ಕಾಣಿಕೆ ಚಿಮ್ಮಿ ಬಂತು. ನೋಡುವುದು ಬೇರೆ, ಕಾಣುವುದು ಬೇರೆ ಅಲ್ವೇ? ಕಾಣಿಕೆಯನ್ನು ಉದ್ದೀಪಿಸುವ ಹಾಗೆ, ಪ್ರಚೋದಿಸುವ ಹಾಗೆ ನೋಟ ಬೇಕು. ಈ ನೋಟ ಎಷ್ಟು ರಮ್ಯವಾಗಿದೆ, ಎಷ್ಟು ಮನೋಹರವಾಗಿದೆ, ಎಷ್ಟು ಪ್ರಚೋದನಾತ್ಮಕವಾಗಿದೆ ಅಂತ ಹೇಳಿದರೆ, ಮುರಹರ
ಪ್ರಪಂಚದ ಸರ್ವ ಪಾಶಗಳನ್ನು ಕಡಿದು ಒಗೆಯುವವನು, ಮನುಷ್ಯನಿಗೆ ಸಂಬಂಧಿಸಿದ ಎಲ್ಲ ಮಾಯಾ ಹೊರಗಿನ ಕಟ್ಟುಗಳನ್ನು ಬಿಡಿಸುವವನು, ಎಲ್ಲ ಬಂಧನಗಳ ವಿಮೋಚಕ, ಅಂತಹ ಮುರಹರ ಈ ಕಾಲದಲ್ಲಿ ನಾನು ಕಣ್ಣರಳಿಸಿ ನೋಡುವ ಹಾಗೆ ಶರಣನಾದಂಥ ಪಾರ್ಥನನ್ನು ಪೊರೆಯುವುದಕ್ಕೆ ನಾನು ಬದ್ಧ ಎನ್ನುವುದಕ್ಕೆ ಕಟಿಬದ್ಧನಾಗಿ ಸಿದ್ಧನಾಗಿ ಅವನ ರಥದ ಮುಂದೆ ಕುಳಿತು ಕುದುರೆಗಳ ಬೆನ್ನನ್ನು ಚಪ್ಪರಿಸಿ ಅದನ್ನು ಮುನ್ನಡೆಯಿಸುವ ಕ್ರಮ. ಹಾಗಾಗಿಯೇ ನಾನು ಪ್ರಾರಂಭ ಮಾಡಿದ್ದು ಭೀಷ್ಮ ಮುಂದುವರಿಯುತ್ತಾ, ಹಿಂದೆ ನಿಲ್ಲಿಕ್ಕಿಲ್ಲ ಇದನ್ನು ಕಂಡು. ಹಾಗಾಗಿ ಹೇಗೂ ನಾನು ಮುಂಚೂಣಿಗೆ ಬಂದಿದ್ದೇನೆ. ಇಲ್ಲಿ ಸಣ್ಣ ಒಂದು ಅಚ್ಚರಿ ನನ್ನನ್ನು ಕಾಡುತ್ತದೆ. ಯಾಕೆಂದರೆ ಶರಣರನ್ನು ಪೊರೆಯುವಂಥ ಬಿರುದನ್ನು ಹೊತ್ತುಕೊಂಡಿರುವ ಶ್ರೀಕೃಷ್ಣ ಈ ಕಾಲಕ್ಕಾಗುವಾಗ ಅರ್ಜುನನನ್ನೇ ನಚ್ಚಿಕೊಂಡು ಒಪ್ಪಿಕೊಂಡು ಮೆಚ್ಚಿಕೊಂಡು ಅವನ ಕುರಿತಾಗಿಯೇ ಅವನ ಉತ್ಕರ್ಷೆಯ ಬಗ್ಗೆಯೇ ಯೋಚನೆ ಮಾಡ್ತಾನೆ ಅಂತ ಆದರೆ, ಈ ಪಾರ್ಥನನ್ನು ವ್ಯಾಮೋಹದಿಂದ ಒಟ್ಟಿಗಿಟ್ಟುಕೊಂಡನೆ, ಬಾಂಧವ್ಯದ ದೆಸೆಯಿಂದ ಇಟ್ಟುಕೊಂಡನೆ, ಅನ್ಯ ಉದ್ದೇಶಗಳಿಂದ ಇಟ್ಟುಕೊಂಡನೆ, ಇದು ಸ್ಪಷ್ಟ ಆಗುವುದಿಲ್ಲ. ಆ ಕಾರಣದಿಂದಲೇ ಎಲ್ಲ ಒಳನೋಟಗಳನ್ನು ಒಳಗಿಟ್ಟುಕೊಂಡು ಒಂದು ಕಾಣಿಕೆಯಾಗಿ ಅದನ್ನು ವಾಚಿಕವಾಗಿ ಪ್ರದರ್ಶಿಸುವ ಹುಮ್ಮಸ್ಸು ಆತ್ಮವಿಶ್ವಾಸ ಉಳ್ಳವನಾಗಿ ಹೇಗೂ ನನ್ನ ಸಾರಥಿಗೆ ಹೇಳಿದ್ದೇನೆ, ರಥ ಮುಂದೆ ತಗೊಂಡು ಹೋಗು. ಎರಡೂ ರಥಗಳು ಮುಖಾಮುಖಿ ಆದ ಮೇಲೆ ಒಮ್ಮೆ ಮಾತನಾಡಿಸಿ, ಶ್ರೀಕೃಷ್ಣ ಹೇಗೂ ಬಿಡುವಿನಲ್ಲಿದ್ದ ಹಾಗೆ ಕಾಣಿಸ್ತದೆ. ಅವನ ಒಳಗುದಿ ಏನು, ಶರಣನಾದಂಥ ಪಾರ್ಥನಿಗೆ ಯಾಕೆ ತನ್ನೆಲ್ಲ ಕೈಂಕರ್ಯಗಳನ್ನು ಮೀಸಲಿರಿಸ್ತಾನೆ, ಅವನಲ್ಲಿರಬಹುದಾದಂಥ ಉದ್ದೇಶದ ವ್ಯಾಪ್ತಿ ಎಷ್ಟು, ಅದು ವ್ಯಾಮೋಹ ಮಾತ್ರವೋ ಬೇರೊಂದೋ, ಇದನ್ನು ತಿಳಿದುಕೊಳ್ಳುವುದಕ್ಕೆ ನನಗೊಂದು ಎಡೆ. ಆದ ಕಾರಣದಿಂದ ಒಮ್ಮೆ ಅವನನ್ನೇ ಮಾತಾಡಿಸಿ ನೋಡಿದರೆ ಹೇಗೆ? ಸ್ವಾಮಿ ಪಂಕಜಾಕ್ಷ ಭೇದವಿಗೂ ಕಿಂಗರನಲ್ಲವೇ ನಾನು ಪಂಕಜಾಕ್ಷ ಓಯ್ ಪಂಕಜಾಕ್ಷ ಭೇದವಿಗೂ ಕಿಂಗರನಲ್ಲವೇ ನಾನು ಕಿಂಗರನಲ್ಲವೇ ನಾನು ಶಂಕೆಯೇ ಪಾರ್ಥ ನದಿಗೆ ಕಿಂಗರನಾಗಿಗ ನಿನಗೆ ಶಂಕೆಯೇನೇ ಪಾರ್ಥ ನದಿಗ ಕಿಂಗರನಾಗಿಗ ನಿನಗೆ ಪಂಕಜಾಕ್ಷ ಭೇದವಿಗೂ ಕಿಂಗರನಲ್ಲವೇ ನಾನು ಶಂಕೆಯೇನೇ ಪಾರ್ಥ ನದಿಗ ಕಿಂಗರನಾಗಿಗ ನಿನಗೆ ಪಂಕಜಾಕ್ಷ ಭೇದವಿಗೂ ಕಿಂಕರನಲ್ಲವೇ ಶ್ರೀಕೃಷ್ಣ ಕಮಲಾಕ್ಷ ನಮಸ್ಕಾರ. ಆಚಾರ್ಯರು ಹೌದು, ಪ್ರತಿ ನಮಸ್ಕರಿಸಿದ್ದೇನೆ. ಆ ನಮಸ್ಕಾರ ಒಂದು ಹಾರ್ದ ಭಾವವಾಗಿ ನನ್ನನ್ನು ಅಪ್ಪಿಕೊಂಡಿತು. ಓಹೋ, ಅದೇ ಪ್ರಚೋದನೆಯೋ ಎನ್ನುವ ಹಾಗೆ ಹಸನ್ಮುಖಿಯಾದ ಸ್ಮೇರಮುಖಿಯಾದ ನಿನ್ನ ಕುರಿತು ನನ್ನ ಒಳಗೆ ಹುಟ್ಟಿಕೊಂಡಂಥ ಸಂದೇಹಗಳನ್ನು ವಾಚಿಕವಾಗಿ ಆಡಿ ನಿನ್ನ ಮನಮುಟ್ಟುವ ಪ್ರಯತ್ನ ನಾನು ಮಾಡ್ತೇನೆ. ಓಹೋ, ತಿಳಿಯದ ಉತ್ತರಗಳಿಗಾಗಿ ಪ್ರಶ್ನೆ ಕೇಳುವುದು ಒಂದು ಕ್ರಮ. ತಿಳಿದಿರುವಂಥ ವಿಚಾರಗಳನ್ನು ಸ್ಪಷ್ಟವಾಗಿ ಕಲಿಯುವುದಕ್ಕಾಗಿ ಪ್ರಶ್ನೆ ಕೇಳುವುದು ಮತ್ತೊಂದು ಕ್ರಮ.
ಜಿಜ್ಞಾಸುವಾಗಿ ಪ್ರಶ್ನೆಗಳನ್ನು ಕೇಳುವುದು ಮತ್ತೊಂದು ಕ್ರಮ. ನಾನು ತಿಳಿದದ್ದು ಸರಿ ಉಂಟೋ ಇಲ್ವೋ ಅಂತ ಕೇಳುವುದೊಂದು ಕ್ರಮ. ನಾನು ಜಿಜ್ಞಾಸುವಾಗಿ ನಿನ್ನ ಸಮ್ಮುಖದಲ್ಲಿ ಹಾ. ಈ ಮುಂದೆ ಮಂಡಿಸುವಂತ ಎಲ್ಲ ಪ್ರಶ್ನೆಗಳನ್ನು ಇಡುತ್ತಿದ್ದೇನೆ ಅಂತ ಸನ್ನಿಧಿ ಭಾವಿಸಬೇಕು. ಪಂಕಜಾಕ್ಷ, ಕಮಲಾಕ್ಷ, ಈ ಹೆಸರೇ ಸೂಚಿಸುವ ಹಾಗೆ ಸರ್ವೆಡೆಗಳಿಗೆ ತನ್ನ ದಳವನ್ನು ಸಮಾನವಾಗಿ ಹರಡಿ ಎಲ್ಲರಿಗೂ ಒಂದೇ ತರದಾಗಿ ತನ್ನ ದರ್ಶನವನ್ನು ಕೊಡಬಲ್ಲ ಒಂದು ಗುಣ ಬಿರಿದಂತ ಕಮಲಕ್ಕೆ ಉಂಟು ಎನ್ನುವ ಕಾರಣಕ್ಕಾಗಿ ನಾವು ಹಾಗೇ ಅದನ್ನು ಒಪ್ಪುತ್ತೇವೆ. ಸೂರ್ಯ ಉದಯಿಸ್ತಾನೆ, ಅವನ ಪ್ರಾಥಮಿಕವಾದಂತಹ ರಶ್ಮಿಗಳಿಗೆ ಅದು ದಳವನ್ನು ತೆರೆದುಕೊಳ್ಳುತ್ತದೆ, ಸಮಾನವಾಗಿ ಹರಡಿ ನಿಲ್ತದೆ. ಹಾಗಾದರೆ ಅದರಲ್ಲಿ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ, ತರತಮದ ಹೆಚ್ಚು ಕಡಿಮೆ ಭಾವ ಇರುವುದಕ್ಕಿಲ್ಲ. ಇಲ್ವೇ ಇಲ್ಲ. ಸಮಾನತೆ ಉಂಟು ಅಂತಾದ್ರೆ ಅದು ಇರ್ಲಿಕ್ಕಿಲ್ಲ, ಅದು ಇಲ್ಲ ಅಂತ ಆದ್ರೆ ಸಮಾನತೆ ಇಲ್ಲ ಅಂತ ಅರ್ಥ. ಈಗ ನನಗನ್ನಿಸುವುದು ಸ್ವಾಮಿ, ಏನದು? ಪಂಕಜಾಕ್ಷನಾಗಿರುವ ಕಮಲಾಕ್ಷನಾಗಿರುವ ನೀನು ಯಾಕೋ ಭೇದ ತೋರಿಸುವುದಕ್ಕೆ ಹೊರಟಿದ್ಯೋ? ಹೌದಾ? 8 ದಿವಸದವರೆಗೆ ನನಗೇನು ಅನ್ನಿಸ್ಲಿಲ್ಲ. 9ನೇ ದಿವಸದ ಮಧ್ಯಾಹ್ನ ಈ ಹೊತ್ತು ತಿರುಗುವ ವೇಳೆಯಲ್ಲಿ ನನಗೆ ಯಾಕೋ ಈ ಕುತೂಹಲ, ಈ ಬೆರಗು ಕಾಡುವುದಕ್ಕೆ ತೊಡಗಿತು. ಬಹುಶಃ 8 ದಿವಸ ನಿಮ್ಮದು ಕೆಲಸ ಮುಗಿಯುವಾಗಲೇ ಸಂಜೆ ಆಗಿದೆ ಕಾಣ್ತದೆ. ಹೌದು, ಹಾಗಾಗಿ ಮಧ್ಯಾಹ್ನವೇ ಮುಗಿದಿದೆ. ನಾನು ಸ್ವಲ್ಪ ಬೇಗವೇ ಎಲ್ಲಾ ಕಾರ್ಯಗಳನ್ನು ಮುಗಿಸಿರುವುದರಿಂದ ಹೊಣೆಗೇಡಿಯಾಗಿ ಅಲ್ಲ, ಹೊಣೆ ಇಲ್ಲದಂತ ಭಾರರಹಿತ ಸ್ಥಿತಿಯಲ್ಲಿ ಹಗುರವಾಗಿ ಕೇಳುವುದು. ನಾವು ಕೆಲಸ ಮುಗಿಸಿ ವಿಶ್ರಾಂತಿಯಲ್ಲಿರುವಾಗ ಬೇರೆ ಬೇರೆ ಆಲೋಚನೆಗಳು ಬರ್ತದೆ. ಅದೇ ಒಂದು ಸಮಸ್ಯೆ. ಅದಕ್ಕಾಗಿ ಅಲ್ವಾ ವಿಶ್ರಾಂತವಾಗಿ ಸದಾ ಜೀವನು ತುಡಿಯುವ ಕರ್ಮಜ್ಞನಾಗಬೇಕು ಅಂತ ಹೇಳುವುದು. ಕರ್ಮಜೀವಿಯಾದವನಿಗಂತ ತಲೆಬಿಸಿಗಳು ಬರುವುದಕ್ಕಿಲ್ಲ. ಹಾಗೆಂದು ಈಗ ನಿನ್ನ ಮುಂದೆ ಇಟ್ಟಿರುವಂತ ಈ ಜಿಜ್ಞಾಸೆ, ಇದನ್ನು ನೀನು ಸರಳ ಸಾಮಾನ್ಯ ಅಂತ ಭಾವಿಸುವುದಿಲ್ಲ ಅಂತ ನಾನು ನಂಬುತ್ತೇನೆ. ಅಯ್ಯೋ, ನಿಮಗೆ ಒಂದು ಜಿಜ್ಞಾಸೆ ಬಂದ್ರೆ ಅದು ದ್ವಾಪರ ಯುಗದ ಬಹಳ ಸಂಕೀಷ್ಟ ವಿಷಯ. ಶಂಕೆ ಏನೈ? ಯಾವ ಕಾರಣಕ್ಕೂ ನನಗೆ ಶಂಕೆ ಇಲ್ಲ. ಪಾರ್ಥನು ನಿನಗೆ ಅಧಿಕ ಭಕ್ತನೇ. ಪಾರ್ಥನು ನಿನಗೆ ವಿಶಿಷ್ಟವಾದಂತಹ ನೆಲೆಗಳಿಂದ, ಬೇರೆ ಬೇರೆ ಪ್ರತ್ಯೇಕ ಸ್ವರೂಪಗಳಿಂದ ನಿನಗೆ ಆಪ್ತನು, ಅತ್ಯಂತ ಅಪ್ಯಾಯಮಾನಕರವಾದ ಸಂಬಂಧವುಳ್ಳವನು. ಅದರ ಬಗ್ಗೆ ನನಗೆ ಶಂಕೆ ಇಲ್ಲ, ಪ್ರಪಂಚಕ್ಕೆ ಶಂಕೆ ಇಲ್ಲ. ಆದರೆ ಈಗ ನನ್ನ ಪ್ರಶ್ನೆ, ವಯೋಮಾನದ ಅಳತೆಯಲ್ಲಿ ಮಾಪನ ಮಾಡುವುದಾದರೆ 800 ವರ್ಷಗಳ ಸುದೀರ್ಘವಾದಂಥ ಆಯುರ್ಮಾನದ ಹಾದಿಯನ್ನು ಸವೆಸಿದ ನನಗೂ ಮೊನ್ನೆ ಹುಟ್ಟಿ ನನ್ನೆದುರೇ ಮದುವೆ ಆಗಿ ಮಕ್ಕಳನ್ನು ಪಡೆದು ಮೊಮ್ಮಕ್ಕಳನ್ನು ಪಡೆಯುವ ಸ್ಥಿತಿಗೆ ಬಂದಿರುವ ಪಾರ್ಥನಿಗೂ ಈ ವ್ಯತ್ಯಾಸ ಇರುವಾಗ, ಇತ್ತೀಚೆಗೆ ನಿನಗೆ ಭಾವನಾದವನು, ಇತ್ತೀಚೆಗೆ ನಿನಗೆ ಆಪ್ತನಾದವನು ಅದೇ ಪಾರ್ಥನು ಎಷ್ಟೋ ಕಾಲದ ಹಿಂದೆ ಯಾರ ಕಣ್ಣಿಗೂ ಕಾಣದ ಹಾಗೆ ಎದೆಯ ಮಂಟಪದಲ್ಲಿ ಅಷ್ಟೇ ಎತ್ತರದ ಆ ಮಹಾ ಸಚ್ಚಿದಾನಂದ ಸ್ವರೂಪನನ್ನು ಇಟ್ಟುಕೊಂಡು ಧ್ಯಾನ ಮಾಡಿದಂತ ಪರಮ ಭಕ್ತಾಗ್ರಣಿ ಎನಿಸಿಕೊಂಡ ಭೀಷ್ಮ, ಇವನ ಜೊತೆಗೆ ಹೋಲಿಕೆ ಮಾಡುವಾಗ ಅವನು ಯಾಕಪ್ಪ ನಿನಗೆ ಅಧಿಕನಾಗಿ ಕಾಣಬೇಕು? ಆಯುಷ್ಯದಲ್ಲಿ ನೋಡಿದ್ರೆ ನಿಮ್ಮ 10ನೇ ಒಂದು ಇಲ್ಲವ ಅಲ್ವೋ? ಹಾಗಾದರೆ ಒಬ್ಬನ ಜೀವನ ಅನುಭವವನ್ನು ಅಳೆಯುವುದು ಹೇಗೆ? ಒಂದು ಆಯುರ್ಮಾನದಿಂದ, ಒಂದು ಅವನ ಅಧ್ಯಯನದಿಂದ, ಒಂದು ಅಧ್ಯಾಪನ ಮಾಡಿ ವಿನಿಮಯ ಮಾಡಿದ ಸೂತ್ರದಿಂದ ಹೊಂದಿದ ಬೆಳವಣಿಗೆಯಿಂದ. ನಾನು ವಯೋಮಾನದಿಂದಲಾದರೂ ಅವನಿಗಿಂತ ಎಷ್ಟೋ ಹಿರಿಯವನಾದ್ದರಿಂದ ನಿನ್ನಲ್ಲಿ ಕೇಳುವುದು, ಓ ಪಂಕಜಾಕ್ಷ, ಈಗ ನೀನು ಭೇದ ಯಾಕೋ ಅಂತ ಕೇಳುವಲ್ಲಿರುವಂತ ಪ್ರಧಾನವಾದ ಆಶಯ ಪಾರ್ಥನ ಕಡೆಗೆ ನೀನು ಒಲಿತಿದ್ಯಲ್ಲ, ಪಾರ್ಥನ ರಥದ ಮೇಲೆ ನೀನು ಕುಳಿತಿದ್ಯಲ್ಲ. ನೀನಾಗಿ ಒಪ್ಪಿಗೆ ಕೊಟ್ಟವನು, ಆ ದಿನ ಆಯ್ಕೆ ಮಾಡಿಕೊಳ್ಳುವಾಗ ನಾನು ಏನೊಬ್ಬನ ಪಕ್ಷಕ್ಕೆ ಕಾದಲಿಕ್ಕೆ ಸದಳವು ಒಪ್ಪಿದ್ದಿ. ನೀನು ಅದೇ ರೀತಿಯಲ್ಲಿ ವ್ಯವಹರಿಸ್ತಾ ಬಂದಿದ್ದಿ, ಆಯುಧ ಹಿಡಿಯಲಿಲ್ಲ, ನಿನ್ನ ವಚನಕ್ಕೆ ನೀನು ಬದ್ಧನೆ ಆಗಿದ್ದಿ. ಆದರೆ ನನಗೆ ಈಗ ಒಬ್ಬ ಭಕ್ತನಾಗಿ ನಿನ್ನನ್ನು ಹೃದಯದೊಳಗಿಟ್ಟು ಆರಾಧಿಸಿಕೊಂಡು ಬಂದಂತ ಪರಾಧೀನ ಭಾವದ ಅತ್ಯಂತ ಸರಳ ನಿಸ್ಪೃಹ ಭಕ್ತನಾಗಿ ನಿನ್ನಲ್ಲಿ ನಾನು ಕೇಳುವುದು, ಈಗ ಪಾರ್ಥ ನನಗಿಂತಲೂ ಅಧಿಕ ಭಕ್ತನಾಗಿಯೇನೆ ನೀನು ಅವನ ರಥದಲ್ಲೇ ಕುಳಿತಿದ್ಯಲ್ಲ, ಅದಕ್ಕೊಂದು ಪ್ರತ್ಯೇಕವಾದ ಕಾರಣ ಏನು? ನೀನು ಉಳಿದವರನ್ನು ಯಾಕೆ ಆಯ್ಕೆ ಮಾಡಿಕೊಳ್ಳುವುದಿಲ್ಲ? ಈಗ ಭೀಮನು ರಥದಲ್ಲಿ ನಡೆ ಹೋಗಲಾರ ಅಂತ ಇಲ್ಲಲ್ಲ, ಧರ್ಮರಾಜನಿಗೂ ರಥ ಅಂತ ಉಂಟಲ್ಲ, ನಕುಲ ಸಹದೇವರು ರಥದಲ್ಲಿ ನಿಂತು ಯುದ್ಧ ಮಾಡಿ ವಿಜೃಂಭಿಸಿದ್ರೆ ತಡೆಯುವವರಿಲ್ಲ ಅಂತ ಪ್ರತೀತಿಯಲ್ಲೋ. ಈಗ ಅವರ ರಥದಲ್ಲಾದರೂ ನೀನು ಆರೂಢನಾಗಬಹುದು, ಬೇಕಿದ್ರೆ ಒಂದು ಸಮಾನವಾಗಿ ಹಂಚಿಕೆ ಮಾಡಿ ಹಾಕು. ಈಗ ನಿಮ್ಮ ಪ್ರಶ್ನೆ, ಅಲ್ಲಿಯೂ ಬೇರೆಯವರ ರಥಕ್ಕೆ ಯಾಕೆ ಹೋಗುವುದಿಲ್ಲ? ಈಗ ಹಂಚಿಕೆ ಮಾಡಿ ಹಾಕು. ಒಂದು 4 ದಿನ ಯುದ್ಧ ನಡೆಯುವಾಗ 2.5 ದಿವಸ ಪಾರ್ಥನಿಗೆ, ಅರ್ಧ ದಿನ ನಕುಲನಿಗೆ, ಒಂದು ಕಾಲು ಭಾಗದ ದಿನ ಈ ಧರ್ಮರಾಯನಿಗೆ, ಹೀಗೂ ಅಲ್ಲೂ ನೀನು ಹಂಚಿ ಹಾಕು, ಹಂಚಿ ಹೋಗಬಹುದು. ಏಕಮೇವಾದ್ವಿತೀಯವಾದ ತೀರ್ಮಾನ, ಏಕಪಕ್ಷೀಯವಾದಂತಹ ಧೋರಣೆಯಿಂದ ಪಾರ್ಥನ ಸಖನಾಗಿ ರಥದ ಸಾರಥಿಯಾಗಿ ಕಾಣಿಸಿಕೊಂಡಿದ್ದಿ. ಈಗ ನನಗೆ ನೇರ ಪ್ರಶ್ನೆ ನಿನಗೆ ಮುಖ ಕೊಟ್ಟು ಕೇಳುವುದು, ನಾನು ಭಕ್ತರಲ್ಲಿ ಅಗ್ರಗಣ್ಯನೇ, ನಿನ್ನನ್ನು ಸದಾಕಾಲ ಆರಾಧಿಸುತ್ತಾ ಬಂದ ಭಾಗ್ಯದಿಂದಲೇ ನನಗೆ
ಇಲ್ಲಿಯವರೆಗಿನ ಪ್ರಸಂಗವನ್ನು ರಕ್ತಪಾತ ಇಲ್ಲದೆ ಕಳೆಯುವುದಕ್ಕೂ ನಿವಾರಿಸುವುದಕ್ಕೂ ಬಂದಿದೆ. ಏನು ಮಾಡೋಣ, ನನ್ನ ದುರದೃಷ್ಟದ ರೆಕ್ಕೆ ಉದ್ದವಾಗಿ ಹೋಯಿತು. ನನ್ನ ನೆತ್ತಿಯ ಮೇಲೆ ತೂಕಾಡುವಂತಹ ಆ ಅದೃಷ್ಟಹೀನತೆಯ ಕರವಾಳ ನನ್ನ ನೆತ್ತಿಗೆ ಇಳಿಯಿತು. ಕೈ ಮೀರಿದ ಪ್ರಸಂಗದಲ್ಲಿ ಯುದ್ಧ ನಡೆದು ಹೋಯಿತು. ಸ್ವಾಮಿನಲ್ಲಿ ಕೇಳುವುದು ನಾನು, ಈಗ ಪಾರ್ಥ ನನಗಿಂತ ಅಧಿಕನೋ, ನನಗಿಂತಲೂ ಹೆಚ್ಚು ಶ್ರೇಷ್ಠ ಭಕ್ತನೋ ಎನ್ನುವುದನ್ನು ನಮ್ಮ ಸನ್ನಿಧಿ ಹೇಳಿದರೆ ಯುದ್ಧ ಮಾಡುವುದಕ್ಕೊಂದು ತೆರೆದ ಮುಕ್ತ ದಾರಿ ಸಿದ್ಧ ಆಗುತ್ತಿತ್ತು. ಆಚಾರ್ಯರೇ, ಪ್ರಶ್ನೆ ಕೇಳುವುದಕ್ಕೆ ಒಳಗಿರುವ ಕಾರಣಗಳಲ್ಲಿ ಬೇರೆ ಬೇರೆ ಹೇಳಿದಿರಿ. ನನಗೆ ನೀವು ಮಾತಾಡಿ ಮುಗಿಸಿದ ಮೇಲೆ ಮತ್ತೊಂದು ಮುಖ ಕಾಣುವುದು. ಯಾವುದದು? ಈಗ ಯಾವನಾದರೂ ಒಬ್ಬ ಯಾವುದಾದರೂ ಕಾರ್ಯದಲ್ಲಿ ನಡೆಯುವಾಗ ಅವನಲ್ಲಿ ಲೋಪದೋಷ ಇದ್ದರೆ ಅದನ್ನು ಮುಚ್ಚಿ ಹಾಕುವುದಕ್ಕೆ ಎದುರಿನವ ಸರಿ ಇಲ್ಲ ಅಂತ ಹೇಳಿ. ಅದು ಯಾಕೆ ಅವನಿಗೆ ಅಂತ ಒಂದು ಪಾಪ ಭೀತಿ ನನಗುಂಟು ಅಂತ ನಿನಗೆ ಅನ್ನಿಸ್ತದ? ನಾನು ಸರಿ ಇದ್ದೇನೆ ಅಂತ ಹೇಳುವ ಕ್ರಮ ಒಂದು, ನಾನು ಸರಿ ಇದ್ದೇನೆ ಅಂತ ಸಮರ್ಥನೆ ಮಾಡಲಿಕ್ಕೆ ಕಷ್ಟ ಆದರೆ ನಾನು ಸರಿ ಇಲ್ಲ ಅವನು ಸರಿ ಇಲ್ಲಲ್ಲ, ಅದೊಂದು ಪ್ರಸಿದ್ಧ ಕ್ರಮ ಉಂಟು. ಕೆಲವೊಮ್ಮೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಿಲ್ಲ, ಪ್ರಶ್ನೆಗೆ ಪ್ರಶ್ನೆಯಿಂದಲೇ ಉತ್ತರ ಕೊಡುವ ಕ್ರಮ ಅಲ್ವಾ? ಉಂಟು. ನೀವು ಭಾಗವತೋತ್ತಮರು, ಒಂದು ರೀತಿಯಲ್ಲಿ ವಾಸುದೇವನ ದರ್ಶನ ಮಾಡಿದವರು. ಉಂಟೋ ಇಲ್ವಾ? ಧನ್ಯವಾದಗಳು ನಿನ್ನ ಅಭಿಮಾನಕ್ಕೆ. ದಾರ್ಶನಿಕರಾಗಿ ದರ್ಶನ ಮಾಡಬೇಕಾದ ನೀವು ಈಗ ಮಾತಾಡುವಾಗ ನನಗೆ ದರ್ಪಣ ನೋಡಿ ಮಾತಾಡಿದಾಗ ಯಾಕೆ ಅದು? ಬೇದು ನಿಮ್ಮೊಳಗು ಬಯಲ ಪಾಲಿಪ ಆದಿ ಪಿತಾಮಹನೋ ಭೀಷ್ಮಾಚಾರ್ಯರೇ, ಸ್ವಾಮಿ, ಈ ದ್ವಾಪರ ಯುಗದಲ್ಲಿ ಪ್ರತಿಯೊಬ್ಬರು ಆದರ್ಶವಾಗಿ ಸ್ವೀಕರಿಸುವಷ್ಟು ಬಹುದೊಡ್ಡ ಎತ್ತರದ ವ್ಯಕ್ತಿತ್ವ ನಿಮ್ಮದು. ನೀವು ನಡೆಯುವಾಗ ಒಬ್ಬ ವ್ಯಕ್ತಿ ನಡೆದ ಹಾಗೆ ಕಾಣುವುದಲ್ಲ, ದ್ವಾಪರ ಯುಗದ ಒಂದು ಚರಿತ್ರೆಯೇ ನಡೆದ ಹಾಗೆ ಕಾಣುವುದು. 4 ಗುರುಗಳ ಶಿಷ್ಯ, ಕುರುಕುಲದ ಶ್ವೇತಧ್ವಜ, ಮನುಕುಲದ ಮಹಾಸತ್ವ, ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಈ ಹಂತವನ್ನು ಮೀರಿದ ಜ್ಞಾನಿ ಭಕ್ತನ ನೆಲೆಯಲ್ಲಿ ಬಂದು ನಿಲ್ಲಬಲ್ಲಷ್ಟು ಪ್ರಾಜ್ಞ. ಈಗ ಊರಿಡೀ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವ ಜಾಗದಲ್ಲಿರುವವರು ನೀವು. ಕೊಡಬೇಕಾಗಿತ್ತು, ಈಗ ನನಗೇ ಪ್ರಶ್ನೆ ಬಂತಲ್ಲ. ಕಿಂಕರ ಎನ್ನುವುದಕ್ಕೆ ಶಬ್ದ ಅರ್ಥ ಕಿಂಕರೋಮಿ, ಏನು ಮಾಡಬೇಕು ಅಂತ ಕೇಳುವ ಕಿಂಕರ. ಅದಷ್ಟೇ ಅಲ್ಲ ವ್ಯಾಪ್ತಿ ಅಂತ ನಾನು ಭಾವಿಸ್ತೇನೆ. ಕೇವಲ ದಾಸ್ಯ ಅಷ್ಟೇ ಅಲ್ಲ, ಭಕ್ತರಾಗಿ ಅವನೇನು ಹೆಚ್ಚು ನಾವೇನು ಕಡಿಮೆ. ಈ ತರತಮದ ಧೋರಣೆ ಎಲ್ಲಿ ಸ್ವಾಮಿಗೆ ಅರಿವಾಯಿತು? ಭೇದ ಇಲ್ಲ ಆಚಾರ್ಯರೇ, ತಾರತಮ್ಯ ಉಂಟು. ಏನದು ತಾರತಮ್ಯ? ತಾರತಮ್ಯ ಇಲ್ಲದೆ ಪ್ರಪಂಚವೇ ಇಲ್ಲವಲ್ಲ. ಅದಿಲ್ಲ, ಎಲ್ಲ ದ್ವಂದ್ವ ಹೆಚ್ಚು ಕಡಿಮೆ ಉಂಟೇ ಉಂಟು. ಯಾಕಂದ್ರೆ ಈಗ ರಾಜಕೀಯದಲ್ಲಿ ನೀವು ಪೀಠ ಏರದೇ ಇದ್ರು ರಾಜನೈತಿಕತೆ, ರಾಜಕೀಯ ವ್ಯವಹಾರ ಏನು ಅಂತ ಗೊತ್ತಿಲ್ಲದೆ ಇರುವವರಲ್ಲ. ಅಯ್ಯೋ, ಹೆಚ್ಚು ಕ್ರಿಯಾಶೀಲನಾಗಿಯೇ ನಾನು ಅದರಲ್ಲಿ ತೊಡಗಿಸಿಕೊಳ್ಳಬೇಕಾದ ಪ್ರಮೇಯವೂ ಬಂತು. ಮಹಾಮಂತ್ರಿಗೂ ಪರಿಚಾರಕನಿಗೂ ಒಂದೇ ವೇತನ ಅಲ್ಲ, ಅಲ್ವೇ ಅಲ್ಲ, ಬೇರೆ ಬೇರೆ ಉಂಟಲ್ಲ. ತಾರತಮ್ಯ ಭೇದ ಮಾಡಿದ ಅಂತ ಅರ್ಥವ? ಅದಲ್ಲ, ತಾರತಮ್ಯ ಮಾಡಿದ ಅಂತ. ಭಕ್ತರನ್ನು ಉದ್ಧರಿಸುವಲ್ಲಿ, ಶರಣರಲ್ಲಿ ಪೊರೆಯುವಲ್ಲಿಯೂ ದೇವನಾದವನಿಗೆ ಭೇದ ಇಲ್ಲ, ತಾರತಮ್ಯ ಉಂಟು. ಯಾಕುಂಟು ಅಂತ ಕೇಳಿದ್ರೆ ಅವರ ಪಾತ್ರತ್ವಕ್ಕೆ ಸರಿಯಾಗಿ ತಾರತಮ್ಯ ಮಾಡಲೇಬೇಕು. ಏನು ಸರಿ ಏನು ತಪ್ಪು? ನೀವೊಂದು ಮಾತಾಡುತ್ತಾ ಆಡುತ್ತಾ ಹೇಳಿದಿರಿ 800 ವರ್ಷ ನಾನು ಮಾಡಲಿಲ್ವೋ, ಸುದೀರ್ಘ ಕಾಲಾವಧಿಯಲ್ಲಿ ಆರಾಧಿಸಿಕೊಂಡು ಬರಲಿಲ್ವೋ?
800 ವರ್ಷ ಎಂಥದ್ದು ಆಚಾರ್ಯರೇ, ಸಾವಿರ ವರ್ಷ ಮಾಡಿದವನಿಗೂ ಕೆಲವೊಮ್ಮೆ ನಾರಾಯಣ ದರ್ಶನ ಆಗಲಿಲ್ಲ. ಅರ್ಥಾರ್ಥಿ ಜ್ಞಾನಿ ಇತ್ಯಾದಿ ತಪಸ್ವಿ. 5 ವರ್ಷದ ಮಗು ಒಂದು 6 ತಿಂಗಳು ತಪಸ್ಸು ಮಾಡಿದರೆ ಬರ್ತಾನೆ ದೇವರು. ಹೌದೌದು, ಧ್ರುವನ ಪ್ರಕರಣದಲ್ಲಿ ನಮಗದು ಗೊತ್ತಾಗುವುದಿಲ್ವೇ ಅಲ್ವೋ? ಏನು ಗೊತ್ತಿಲ್ಲದ ಮುಗ್ಧನಿಗೂ ಜ್ಞಾನದ ಪರಮಾವಧಿ ಪ್ರಾಪ್ತಿ ಆಗ್ತದೆ. ಏನು ನಮ್ಮ ತಲೆಬಿಸಿ ಅದಲ್ಲ. ಶ್ರೀಕೃಷ್ಣ ವಾಸುದೇವ ಅಚ್ಯುತ ಮುರಾರಿ ಅಂತ ಒಂದು 25 ಹೆಸರು ಬಾಯಿಪಾಠ ಮಾಡಿದ ಹುಡುಗ. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರಿಯನ್ನೇ ನೆಲೆ ಮಾಡಿದಂತ ನಾವು ಈ ಸುಲಭದಲ್ಲಿ ಅವ ಸೂರ್ಯಗೊಂಡಲ್ಲ. ಅದು ಸುಲಭ ಅನ್ನುವುದಕ್ಕಿಂತಲೂ ಅದು ಅಷ್ಟು ಆಳದಲ್ಲಿತ್ತು ಅಂತ ಅರ್ಥ. ಹೌದೇ? ಯಾಕೆ ಆಳದಲ್ಲಿತ್ತು? ಯಾಕೆ? ಆ ಭಕ್ತಿಯಲ್ಲಿದ್ದ ನಂಬಿಕೆ, ಆ ಭಕ್ತಿಯಲ್ಲಿದ್ದ ಹಸಿವು, ಆ ಭಕ್ತಿಯಲ್ಲಿದ್ದ ತುಡಿತ, ಒಟ್ಟಿನಲ್ಲಿ ಪ್ರಾಮಾಣಿಕತೆ. ಹೊಟ್ಟೆ ತುಂಬಿದವ ನನಗೆ ಅನ್ನ ಬೇಕು ಅಂತ ಹೇಳುವಾಗ ಹೆಚ್ಚು ಹಸಿವೆ ಇರುವುದಿಲ್ಲ ಅವನಲ್ಲಿ. ನಿಜವಾದ ಹಸಿವೆಯಾದವನಿಗೆ ಅನ್ನವೇ ದೇವರು. ಕೆಲವರೊಮ್ಮೆ ಆ ಪಾಲನ್ನು ನಾನು ತಿನ್ನಲಿಲ್ಲ, ಉಳಿದವರು ನಾಳೆ ಕೇಳಿದರೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗುತ್ತದೆ ಅಂತ ಒತ್ತಾಯದಿಂದ ತಿಂತಾರೆ. ಒಬ್ಬ ವ್ಯಕ್ತಿಯಾದವ ದೇವರನ್ನು ಒಲಿಸಿಕೊಳ್ಳುವಲ್ಲಿ ಅವನಲ್ಲಿ ಬೇಕಾದ್ದು ಒಂದು ಶ್ರದ್ಧೆ, ಬಲವಾದ ನಂಬಿಕೆ ಬೇಕು, ಮತ್ತೊಂದು ಆತುರ. ಶ್ರದ್ಧಾವಾನ್ ಲಭತೆ ಜ್ಞಾನ ಮಾತ್ರ ಅಲ್ಲ, ಶ್ರದ್ಧಾವಂತನಿಗೆ ಎಲ್ಲವೂ ಪ್ರಾಪ್ತಿ ಆಗ್ತದೆ, ಮೋಕ್ಷ ಎಲ್ಲವೂ ಉಂಟು. ಯಾಕೆ ಹಸಿವೆ ಬೇಕು, ಯಾಕೆ ತುಡಿತಬೇಕು ಅಂತ ಕೇಳಿದರೆ, ಯಾಕೆ ಈಗ ಪ್ರಹ್ಲಾದನ ಕೇಳಿದ್ದಾನ. ಪ್ರಹ್ಲಾದ ಕಮ್ಮದಲ್ಲಿ ನರಸಿಂಹ ನೀನು ಇದೆಯಾ ಇಲ್ವೋ ಅಂತ ಕೇಳಿ ಮೊದಲು ಖಚಿತಪಡಿಸಿ ಅಲ್ವೇ ಅಲ್ಲ, ಭಾವುಕವಾದ ಮುಗ್ಧವಾದಂತ ಏಕಮೇವಾದ್ವಿತೀಯವಾದ ಭಕ್ತಿ, ಗಟ್ಟಿಯಾದ ನಂಬಿಕೆ ಬಂದೇ ಬರ್ತಾನೆ. ವಿಷ ಕುಡಿಯುವಾಗಲೂ, ಬೆಂಕಿಗೆ ಬೀಳುವಾಗಲೂ, ಸಮುದ್ರಕ್ಕೆ ಬೀಳುವಾಗಲೂ ಈ ನಂಬಿಕೆ. ಕಾಪಾಡಿದವನೇ ಇಲ್ಲೂ ಕಾಪಾಡುತ್ತಾನೆ, ಅದೊಂದು ಸರಣಿ. ಇನ್ನು ಕೇಳ್ತೀರಾ, ದೇವರು ಅನಾಥರಿಗೆ ಒಲಿದಷ್ಟು ಬೇಗ ಸನಾಥರಿಗೆ ಒಲಿಯುವುದಿಲ್ಲ. ನನಗೆ ಯಾರೂ ಇಲ್ಲ ಎನ್ನುವ ಭಾವ ಯಾರಿಗಿರ್ತದೆ ಅವರಿಗೆ ದೇವರು ಒಲಿಯುವಷ್ಟು ಬೇಗ. ನನಗೊಂದು 4 ಜನ ಇದ್ದಾರೆ, ದೇವರು ಬರಲಿ ಅಂತ ಭಾವಿಸಿದವನಿಗೆ ಬರುವುದಿಲ್ಲ. ಅದೇ ಅಲ್ವಾ ಗಂಡಂದಿರು ಕೈ ಬಿಟ್ಟ ಕಾಲದಲ್ಲಿ ಗಂಡಂದಿರಲ್ಲಿ ಒಬ್ಬನಿಗೆ ಭಾವನಾದ ಒಬ್ಬ ಆ ಭಾವವನ್ನು ತಿಳಿದು ಆ ಹೆಣ್ಣು ಮಗಳಿಗೆ ದಯಪಾಲಿಸಿದ್ದು ಸೀರೆ ಕಣ್ಣಾರೆ ಕಂಡಿದ್ದೇವಲ್ಲ, ಕಣ್ಣೀರಿಳಿಸಿದ್ದೇವಲ್ಲ. ಒಂದು ಅದು, ಇನ್ನೊಂದು ದ್ರೌಪದಿಗೆ ಸೀರೆಯನ್ನು ಕೊಟ್ಟಿದ್ದೇನೆ ಎನ್ನುವುದಕ್ಕಿಂತಲೂ ಪಾಂಡವರ ಪತ್ನಿ. ಯಾಕೆ ಅಂತ ಕೇಳಿದರೆ, ಸೋತಂತ ಪಾಂಡವರು ನನ್ನ ಹೆಂಡತಿಯ ಸೀರೆಯ ಸೆರಗಿ ಯಾಕೆ ಕೈ ಹಾಕ್ತಿ ಅಂತ ಅದರಲ್ಲಿ ಮುಖ್ಯನಾದ ಧರ್ಮರಾಯ ಕೇಳ್ತಿದ್ರೆ ಬಹುಶಃ ನನ್ನ ಅನುಗ್ರಹ ಆಗುತ್ತಿತ್ತೋ ಇಲ್ವೋ. ಇದೆಲ್ಲ ದೇವರಿಗೆ ಬೇರೆ ರೂಪದಲ್ಲಿ ಆಗುತ್ತಿತ್ತೋ ಏನು, ದೇವರಿಗೆ ಬಿಟ್ಟದ್ದು ಎನ್ನುವಂಥ ಸಮರ್ಪಣಾ ಭಾವದಿಂದ ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಹೆಂಡತಿಯ ಮಾನಭಂಗದ ಯತ್ನ ಮಾಡುವಾಗಲೂ ಸತ್ಯವನ್ನು ಉಳಿಸ್ತೇನೆ. ದೇವರು ನಾನು ಹಾಗೆ ಮಾಡಿದ್ರೆ ಅಲ್ವ ಹಾಗೆ ಮಾಡುವುದು. ಹೌದು, ನಾನು ಹಾಗೆ ಮಾಡುವುದಿಲ್ಲ ಅಂತ ಹೇಳಿದ್ರು ದೇವರು ಮತ್ತೊಂದು ದಾರಿಯಲ್ಲದನ್ನು ಮಾಡ್ತಾನೆ. ಹೌದು, ಅದು ದೇವರ ಸಾಧ್ಯತೆ. ಅದು ಸತ್ಯಕ್ಕೆ ಒಲಿದದ್ದು. ದ್ರೌಪದಿಯ ಮೊರೆಗೆ ಮಾತ್ರ ಅಲ್ಲ, ಧರ್ಮರಾಯನ ಸತ್ಯಕ್ಕೂ ಒಲಿದದ್ದು. ಧರ್ಮರಾಯನಲ್ಲಿರುವಂತಹ ಪಾತ್ರ ಪ್ರಜ್ಞೆ, ಧರ್ಮರಾಯನಲ್ಲಿರುವ ಮರ್ಯಾದಾ ಪ್ರಜ್ಞೆ, ಧರ್ಮರಾಯನಲ್ಲಿರುವ ವ್ಯಾಪ್ತಿಯ ಪ್ರಜ್ಞೆ. ಸತ್ಯಮೇವ ಜಯತೆ ಫಲಕದಲ್ಲಿ ಮಾತ್ರ ಇರಬೇಕಾದದ್ದಲ್ಲ, ಆಚರಣೆಯಲ್ಲಿರಬೇಕಾದ್ದು. ನಿಮ್ಮಲ್ಲಿ ಅಂಥ ಒಂದು ಹಸಿವೆ ಉಂಟೆ ಆಚಾರ್ಯ? ಕೊನೆಗೂ ತಂದು ನಿಲ್ಲಿಸಿದ್ದು ನನ್ನ ಕಾಲ ಬುಡಕ್ಕೆ. ಅದನ್ನು ಅಲ್ಲ, ನೀವೇ ಕೇಳಿದ ಪ್ರಶ್ನೆ ಅಲ್ವಾ? ನಿಮ್ಮಲ್ಲಿ ಅಂಥ ಹಸಿವೆ ಉಂಟು ಅಂತ ನನಗೆ ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ ಅಂತ ಕೇಳಿದರೆ, ಕುಂತಿದೇವಿ 5 ಮಕ್ಕಳನ್ನು ನನ್ನ ಪಾದ ಬುಡಕ್ಕೆ ಹಾಕಿದ್ರು. ಇವರಿಗೆ ಯಾರು ಇಲ್ಲ, ಇವರನ್ನು ರಕ್ಷಿಸಬೇಕಾದವ ನೀನೇ. ದೇವರನ್ನು ಹಿಡಿಯುವ ಹೇಗಿರಬೇಕು ಅಂತ ಕೇಳಿದರೆ, ಪ್ರವಾಹದಲ್ಲಿ ಹೋಗುವಂಥ ಒಬ್ಬ ಸಂತ್ರಸ್ತನಂತೆ ಇರಬೇಕು. ಏನು ಸಿಕ್ಕಿದ್ರು ಹೇಗೆ ಹಿಡಿತಾನೆ? ಮುಳ್ಳಿನ ಪೊದೆ ಇರಲಿ, ಗಟ್ಟಿ ಹಿಡಿಬೇಕವ. ಹಂಚಿ ಕಡ್ಡಿ ಸಿಕ್ಕಿದ್ರು ತೇಲಿಕ್ಕಾಗ್ತದ ನೋಡ್ತಾನೆ. ಮೇಲೆ ಇರುವವನ ಹಿಡಿತ ಅಷ್ಟು ಗಟ್ಟಿ ಇರುವುದಿಲ್ಲ, ನೀರಿನಲ್ಲಿ ಹೋಗುವವನ ಹಿಡಿತ ಗಟ್ಟಿ. ಬಿಗಿ ಮುಷ್ಟಿ, ಅದು ಕಪಿ ಮುಷ್ಟಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಲ್ಲೇ ಬದಿಯಲ್ಲಿರುವವರ ಆ ದ್ವೇಷದ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದ್ದ ಪಾಂಡವರ ಹಿಡಿತ ಅಷ್ಟು ಗಟ್ಟಿ ಇತ್ತು ಆಚಾರ್ಯರೇ. ಆ ಗಟ್ಟಿ ಹಿಡಿತ ನಿಮ್ಮಲ್ಲಿ ನನಗೆ ಕಾಣಲಿಲ್ಲ. ನೀವು ಹಿಡಿಲೇ ಇಲ್ಲ ಅಂತಲ್ಲ, ಹಿಡಿದಿದ್ದೀರಿ, ಆದರೆ ಅಷ್ಟು ಗಟ್ಟಿ ಇರಲಿಲ್ಲ ಅದು. ನನಗೊಂದು 4 ಗುರುಗಳ ವಿದ್ಯೆ ಉಂಟು, ನನಗೆ ವರ ಉಂಟು, ನನಗೆ ಜೀವನಾನುಭವ ಉಂಟು, ನನಗೆ ಜ್ಞಾನ ಉಂಟು. ಇನ್ನು ಕೇಳ್ತೀರಾ? ಉದ್ದವ ಕೇಳುವಾಗಲೂ ನಾನು ನಿನಗೇನು ಕೊಡಬೇಕು ಅಂತ ಕೇಳಲಿಲ್ಲ. ಗೋಪಿಕೆಯರಿಗೆ ಕೇಳಿದ್ದೇನೆ. ಯಾಕೆ ಕೇಳಿದ್ದೇನೆ? ಏನು ಗೊತ್ತಿಲ್ಲದೆ ಬಂದವರಿಗೆ ಬೇಗ ದೇವರು ಒಲಿಯುವುದು. ಒಂದೇ ತಪ್ಪು ಇಬ್ಬರು ಮಾಡ್ತಾರೆ, ಒಂದೇ ತಪ್ಪು, ಯಾವುದೋ ದೋಷ ಮಾಡ್ತಾರೆ, ಪ್ರಾಯಶ್ಚಿತ್ತ ಒಂದೇ ಅಲ್ಲ. ಏನೂ ಗೊತ್ತಿಲ್ಲದವ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಸಣ್ಣದು ಸಾಕಾಗ್ತದೆ. ತುಂಬಾ ಅರಿತವ ಮಾಡುವ ತಪ್ಪಿಗೆ ಪ್ರಾಯಶ್ಚಿತ್ತ ದೊಡ್ಡದು ಬೇಕಾಗ್ತದೆ.
ಯಾಕೆ ಹೇಳಲಿಕ್ಕೆ ಹೊರಟ ಅಂತ ಆಯ್ತು ಹೇಳಿದ್ರೆ ನನಗೆ. ಅರ್ಜುನ ಸ್ವಲ್ಪ ಭಕ್ತಿ ಮಾಡಿದ್ರು ಸಾಕಾಗ್ತದೆ, ಭೀಷ್ಮರು ಸ್ವಲ್ಪ ಮಾಡಿದ್ರೆ ಸಾಕಾಗುದಿಲ್ಲ ಅಂತ. ಪ್ರಮಾಣದಲ್ಲಿ ವ್ಯತ್ಯಾಸ ಬೇಕು, ಯಾಕಂದ್ರೆ ನಿಮ್ಮ ಅನುಭವ ದೊಡ್ಡದು. ನನ್ನಲ್ಲಿ ಹೇಳ್ತೀರಿ ಭೇದವ ಅಂತ. ಅವ ಕೇಳಿದ್ದಾನೆ, ಪಂಕಜೋದ್ಭವ ತಾತ ಪರಮೇಶ ಸುಪ್ರೀತ, ಅಲ್ಲಿ ಒಂದು ಭೇದ ನೀವೇ ಕಲ್ಪಿಸಿದ್ದೀರಿ ಅಂತ ಕಾಣುದು ನನಗೆ. ಯಾಕೆ ಧರ್ಮರಾಯನ ರಥಕ್ಕೆ ಹೋಗ್ಲಿಲ್ಲ, ಯಾಕೆ ಭೀಮನ ರಥಕ್ಕೆ ಹೋಗ್ಲಿಲ್ಲ, ಯಾಕೆ ನಕುಲ ಹೀಗಲ್ವ ಹೋಗ್ಲಿಲ್ಲ ಅಂತ ಪ್ರಶ್ನೆ ಎನ್ನುವುದಕ್ಕಿಂತಲೂ ಸಾಧ್ಯತೆಗಳು ಇಲ್ಲೇ ಯಾಕೆ ಉಜ್ವಲವಾದವು, ಸಾಧ್ಯತೆಗಳು ಇಲ್ಲೇ ಯಾಕೆ ಸಾಕಾರಗೊಂಡವು. ಧರ್ಮಾತ್ಮರಾದಂಥ ಪಾಂಡವರೆಂಬ ಆಯುಧ, ಅದರ ಪರಿಗ್ರಹಣೆ, ಶಿಷ್ಟೋದ್ಧರಣ, ದುಷ್ಟರ ದಮನ, ಇದು ನಿಮಿತ್ತ ಮಾತ್ರನಾಗಿ ನಿಲ್ಲುವಂತ ಕೇಶವನಾದ ನಿನಗೆ ಉದ್ದೇಶ ಅಂತ ಆದರೆ ಒಮ್ಮೊಮ್ಮೆ ಧರ್ಮರಾಯನ ಕಡೆಗೂ ಹೋಗಬೇಕು ಅಂತಲೇ ಇಲ್ಲ ಅಂತ. ಯಾಕಿಲ್ಲ? ಇವನ ರಂತದಲ್ಲಿ ನಿಂತರೆ ಎಲ್ಲವೂ ಆಗುತ್ತದೆ. ಪ್ರಮಾಣವಾಗಿ ನಿಮಗೆ ಒಂದು ಮಾತು ಹೇಳ್ತೇನೆ, ನಾನು ಒಂದು ಪ್ರಕರಣ ಹೇಳ್ತೇನೆ. ಈಗ ಯುದ್ಧ ಆರಂಭದಲ್ಲಿ ಅರ್ಜುನನ ಕೈಕಾಲು ನಡುಗಿತು, ನೀವು ಗಮನಿಸಿರ್ಬೇಕು. ಅರ್ಜುನನ ಕೈಕಾಲು ಮಾತ್ರ ನಡುಗಿದ್ದಲ್ವಾ? ಹೌದು, ನಿಷ್ಕಂಪ ಅಂತ ಕರೆಯಲ್ಪಡುವವನೇ ನಡುಗಿದನು. ಉಳಿದವರು ಯಾರಾದ್ರೂ ನಡುಗಿದ್ದಾರಾ? ಇಲ್ಲವೇ ಇಲ್ಲ. ಆದ್ರೂ ಯುದ್ಧ ಮಾಡಿದ್ರ? ಅದ್ರ ಅರ್ಥ ಎಂತದ್ದು? ಪಾಂಡವ ಸೇನೆಯಲ್ಲಿ ಅರ್ಜುನನೇ ಪ್ರಧಾನ ಯೋಧ. ಹಾಗಾದರೆ ನಿನ್ನ ಸಂಬಂಧ ಭಾವ ಇತ್ಯಾದಿಗಿಂತಲೂ ಪಾರ್ಥನಲ್ಲಿ ನೀನು ನಿನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಾಣ್ತಿ. ಪಾರ್ಥನ ಜೊತೆಗಿರುವಾಗ ನಿನ್ನ ನಾನಾ ರೂಪಗಳಲ್ಲಿ ಒಂದೆಂಬುದನ್ನು ನೀನು ಸಾಬೀತುಪಡಿಸಿ. ಹಸಿವೆ ಎನ್ನುವುದಾಗಿ ಅಂಗಲಾಚಿದ ಧರ್ಮರಾಯನ ಪ್ರತಿನಿಧಿಯಾದ ಅರ್ಜುನನೆನ್ನುವ ಮಗುವಿಗೆ ಒಲಿದಿದ್ದೇನೆ. ಅರ್ಥ ಆಯಿತು. ಹಾಗಾಗಿ ಅವನ ಸಾರಥಿಯಾಗಿ ರಥದ ಮೂತಿಯಲ್ಲಿ ಕುಳಿತಿದ್ದ. ದೇವರು ತಾರತಮ್ಯ ಮಾಡಬಹುದು. ದೇವರು ತಾರತಮ್ಯ ಮಾಡದಿದ್ರೆ ಪ್ರಪಂಚವೇ ಉಳಿಯುವುದಿಲ್ಲ. ಅದು ಲೋಕದ ನೀತಿ. ಈ ಹಿಂದೆಯೂ ತಾರತಮ್ಯ ಮಾಡಲಿಲ್ವಾ? ತಾಮಸ ಗುಣದವರ ಕುರಿತು ವಿರೋಧದ ಭಾವ, ಸಾತ್ವಿಕ ಗುಣದವರನ್ನು ಉದ್ಧರಿಸುವಂತ ಭಾವ. ಒಬ್ಬ ಭಕ್ತನಿಗಿದ್ದ ಅನುಗ್ರಹವೇ ಮತ್ತೊಬ್ಬ ಭಕ್ತನಿಗೆ ಆಗುವುದಲ್ಲ, ಬೇರೆ ಬೇರೆ ರೀತಿಯ ಅವನ ತಪಸ್ಸು, ಅವನ ಉದ್ದೇಶ, ಅವನ ಆಶಯ, ಅವನ ದೂರದೃಷ್ಟಿ ಅಲ್ವಾ, ಅವನ ಹಿನ್ನೆಲೆ. ಧ್ರುವರಾಯನಿಗೆ ಒಲಿದ ಕ್ರಮ ಬೇರೆ, ಪ್ರಹ್ಲಾದನಿಗೆ ಒಲಿದ ಕ್ರಮ ಬೇರೆ, ಹನುಮಂತನಿಗೆ ಒಲಿದ ಕ್ರಮ, ವಿಭೀಷಣನಿಗೆ ಒಲಿದ ಕ್ರಮ ವೈವಿಧ್ಯಮಯ, ಬೇರೆ ಬೇರೆ ಇಲ್ಲ. ಹೌದೌದು. ಆದ್ರೆ ಅಜ್ಜ ಭೇದ ಮಾಡಬಹುದಾ? ಅಜ್ಜ ಅಂದ್ರೆ ಈಗ ದೇವರಿಗೆ ಇಡೀ ಪ್ರಪಂಚವೇ ಕುಟುಂಬ, ಎಲ್ಲರಿಗೂ ಒಂದೇ ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿದ್ದ ಮಗುವಿಗೆ ಬೇರೆ, ಅಲ್ಲಿಲ್ಲದ ಮಗುವಿಗೆ ಬೇರೆ, ಹೀಗೆಲ್ಲ ಬೇರೆ ಬೇರೆ ಕೊಡಬೇಕು. ಸನ್ನಿಧಿ ಉದ್ಧರಿಸಿದ್ದು, ಅವ ಬೆರಳು ಮಾಡಿ ತೋರಿಸಿದ್ದು ಅಜ್ಜ ಅಂದ್ರೆ ಪ್ರಾಯದಲ್ಲಿ ಅಲ್ಲ, ಪಾಂಡವರ ಅಜ್ಜ, ಪಾಂಡವರ ಮುತ್ತಜ್ಜ. ಹೌದು. ಇಡೀ ಕುರುಕುಲವನ್ನೇ ಕಾಯುವ ದೀಕ್ಷೆಯನ್ನು ಹೊತ್ತ ನೀವು ಕುರುಕುಲ ಪಿತಾಮಹರೆನಿಸಿಕೊಂಡವರು. ಹೌದು. ಕೆಲವೊಮ್ಮೆ ನನಗೆ ಕಾಣುವಾಗ ಹೇಗೆ ಒಂದು ಯೂತ್ಸುವಿಗಿದ್ದಷ್ಟು ಪ್ರಜ್ಞೆ ನಿಮಗಿಲ್ವಾ ಅಂತ. ಯೂತ್ಸು ಅಂದ್ರೆ ಧೃತರಾಷ್ಟ್ರನಿಗೆ ದಾಸಿಯ ಕಡೆಯಿಂದ ಜನ್ಮಿಸಲ್ಪಟ್ಟ ಮಗು. ಅವನಾದ್ರೂ ಈ ಕಡೆ ಬಂದ. ಧರ್ಮರಾಯ ಕೂಗಿ ಕರೆದನಲ್ಲ, ಈಗಲೂ ಅವಧಿ ಮೀರಲಿಲ್ಲ, ಯಾರಾದರೂ ನನ್ನ ಕಡೆಗೆ ಬರುವುದಿದ್ರೆ ಬನ್ನಿ. ನೀವಲ್ಲೇ ಇದ್ದೀರಿ ಈಗ. ಅಲ್ಲೇ ಇರುವುದಕ್ಕೆ ಅವರು ಮೊಮ್ಮಕ್ಕಳು. ಅರ್ಥ ಆಗ್ತದೆ ನನಗೆ. ಅಲ್ಲ, ನಿಮ್ಮ ಮೊಮ್ಮಕ್ಕಳು ಹೌದು, ಆದ್ರೆ ಇವರು ಯಾರು? ಇವರು ಮೊಮ್ಮಕ್ಕಳೇ ಅಲ್ವಾ? ನೀವಾಗ ಆಡಿಸುವಾಗ 100 ಮಕ್ಕಳು ಈ ಕಡೆ, 5 ಮಕ್ಕಳು ಆ ಕಡೆ ಅಂತ ಬೇರೆ ಇಟ್ಟಿದ್ದೀರಾ? 105 ಮಕ್ಕಳನ್ನು ಆಡಿಸಿದ, ಮದುವೆಯಾಗದೇ ಇದ್ರು ದೊಡ್ಡ ಸಂಸಾರಿ ಎನಿಸಿದ, ಒಂದು ದಿವಸ ಕಾಡಿಗೆ ಹೋಗದಿದ್ರು ಬಹುದೊಡ್ಡ ತಪಸ್ವಿ ಎನಿಸಿದ ನಿಮ್ಮ ಬದುಕಿನ ಸಮರ್ಪಣೆ ಎಂತದ್ದು? ಎಲ್ಲಿಯಾದ್ರೂ ಧರ್ಮರಾಯ ಅಜ್ಜ ನಿಮ್ಮ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಅಂತ ಬಿಸಿ ಎಣ್ಣೆ ಹಾಕಿದನೋ? ಅಲ್ಲ, ಗಂಟಲಿಗೆ ಏನಾದರೂ ಬಿಸಿ ತುಪ್ಪ ಸುರಿದನೋ? ಅಥವಾ ಕೌರವ ಮಾತಾಡುವಾಗ ಎಲ್ಲ ನಿಮಗೆ ತಂಪು ತಂಪು ಅಂತ ಕಾಣ್ತದ? ಕೌರವ ನಿಮಗೆ ಅಷ್ಟು ಒಳ್ಳೆ ಸೇವೆ ಮಾಡಿದ್ದೇನು, ಎಲ್ಲಿಯವರೆಗೆ ಅಂತ ಕೇಳಿದರೆ ಧರ್ಮರಾಯ ಮೊನ್ನೆ ಯುದ್ಧ ಮಾಡುವ ಮೊದಲು ನಿಮ್ಮ ಕಾಲು ಹಿಡಿದಿದ್ದಾನೆ. ಅಜ್ಜ ನಾನೇನು ಮಾಡಬೇಕು? ನೀನಿನ್ನ ಯುದ್ಧ ಮಾಡು ಮಗು ಅಂತ ಹೇಳಿ ಹೊಡಿಲಿಕ್ಕೆ ನಿಂತದ್ದು ನೀವೇ, ಅವನ ಪಕ್ಷಕ್ಕೆ ಹೊಡಿಲಿಕ್ಕೆ ನಿಂತದ್ದು ನೀವೇ. ಈಗ ಅಜ್ಜನಾಗಿದ್ದುಕೊಂಡು ಉಭಯರನ್ನು ಪಾಲಿಪ ಆದಿಪಿತಾಮಹನಾಗಿ ಒಬ್ಬನ ತಲೆ ನೇವರಿಸಿ ಅವನಿಗೆ ಬೇಕಾದ್ದನ್ನು ಕೊಡುವುದು, ಮತ್ತೊಬ್ಬನ ತಲೆ ಕಡಿಯುವುದು, ಇದು ನಿಮ್ಮದು ಭೇದ ಅಲ್ವಾ ಆಚಾರ್ಯರೇ? ಈಗ ನೀನು ಕೊನೆಗೂ ತಂದು ನಿಲ್ಲಿಸಿದ್ದು ಹೋದೆಯ ಕೌರವ ಪಕ್ಷಕ್ಕೆ, ಹೌದು, ಹೋದೆಯ ಕುರುಬಲಕ್ಕೆ. ಹೌದು. ಈಗ ನಾನು ಹೋಗಬೇಕಿದ್ರೆ ಎಲ್ಲೋ ಇರಬೇಡ. ಹೌದು. ಈಗ ನೀನಾದರೂ ಹೋದೆಯೋ ಅಂತ ಕೇಳಲಿಕ್ಕೆ ನನಗೆ ಅಧಿಕಾರ ಉಂಟು. ದ್ವಾರಾವತಿಯಲ್ಲಿ ಬಲಭದ್ರ ಸ್ವಾಮಿಯ ಜೊತೆಗೆ ಒಟ್ಟು ಸೇರಿಕೊಂಡು ಆಡಳಿತೆಯನ್ನು ಮಾಡುತ್ತಿದ್ದ ವ್ಯಾಧವಾಗ್ರೇಸರ ಯದುಕುಲ ಶಿರೋಮಣಿ ಅಲ್ಲಿಂದ ಅಲ್ಲಿಗೆ ಹೋದೆಯ ಅಂತ ಕೇಳಬಹುದು. ನನ್ನನ್ನು ಹೋದೆಯ ಅಂತ ಕೇಳಲಿಕ್ಕಿಲ್ಲ. ಯಾಕದು? ನಾನು ಇದ್ದದ್ದೇ ಹಸ್ತಿನಾವತಿಯಲ್ಲಿ. ಎಲ್ಲಿದ್ದಿ? ನಾನು ಕೌರವರ ಜೊತೆಗೆ ಇದ್ದ. ವ್ಯತ್ಯಾಸ ಉಂಟು. ಜೀವ ಬರಿದು ಋಣವಾ
ಹಂಗೇನೋ ನಿನಗೆ ಕುಂತಿದ್ದಾಳರ ಹಂಗೇನೋ ನಿನಗೆ ದೊರೆಯಲಾರೆ ಹರಿ ಕುಂತಿದ್ದಾಳರ ಹಂಗೇನೋ ನಿನಗೆ ಗುರುಪತಿಯೊಳಿರು ಜೀವ ಪೊರೆದು ಋಣವಗಳಿಸಿದೆನು ಕೃಷ್ಣ ಶ್ರೀ ಕೃಷ್ಣ 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 ಆಚಾರ್ಯರೇ, ಆಳವಾದ ಪ್ರಹಾರ ರೂಪದ ಪ್ರಶ್ನೆ ಇದು. ಆ, ನಾನೇನೋ ಮನೆಗೆ ಬಂದಿದ್ದೇನೆ, ಜಗುಲಿಯಲ್ಲಿ ಕುಳಿತು 4 ಉಭಯ ಕುಶಲೋಪರಿ ಮಾತುಗಳು ವಿನಿಮಯ ಮಾಡಿ ಆ, ಆಚೆಗೆ ಹೋಗಿ ಬಿಡುವ ಅಂತ ಇದ್ರೆ, ಆ, ನೀನು ಒಳಗೆ ಕರಕೊಂಡು ಬಂದು ಅತ್ಯಂತ ಆಪ್ತವಾಗಿ ಮಾತಾಡಿಸ್ತಾ ಆ. ನನ್ನ ಕರುಳಿಗೆ ಕೈ ಹಾಕಿಬಿಟ್ಟೆ. ಸಿಕ್ಕಿದ ಅವಕಾಶ ನಾಳೆ ನಾಡಿದ್ದು ಮಾತಾಡ್ಲಿಕ್ಕೆ ನೀವು ಸಿಗ್ತೀರೇ ಇಲ್ವೋ? ನನಗೆ ಅರ್ಥ ಆಗುತ್ತದೆ. ಹೌದೌದು. ಇದು ಪೂರ್ವ ಸಂಕಲ್ಪದಿಂದಲೇ ಹೀಗೆಯೇ ಕರುಳಿಗೆ ಕೈ ಹಾಕಬೇಕು ಅಂತ ಯೋಚಿಸಿಯೇ ಕೈ ಹಾಕಿದ್ದು ಅಂತ ಅರ್ಥ ಆಗ್ತದೆ ನನಗೆ. ಇದು ಕೈ ಹಾಕಿದ್ದು ಮಾತ್ರ ಅಲ್ಲ, ಕಹಿಯನ್ನು ಹಾಕಿದ್ದಿ ಒಟ್ಟಿಗೆ. ಹೌದೌದೌದು. ಈ ಹೊಟ್ಟೆಗೆ ಕಹಿ ಸೇರಿದ್ರೆ ಆರೋಗ್ಯ ಒಳ್ಳೇದಾಗ್ತದೆ. ಆರೋಗ್ಯ ಒಳ್ಳೆಯದಾಗುತ್ತದೆ ಅಂತ ಒಂದು ಹೇಳುವುದು ನಾವು ಷಡ್ರಸದ ಭೋಜನ ಮಾಡುವಾಗ. ಇನ್ನೊಮ್ಮೆ ಕಹಿ ವಿಷ ಹಾಕುವುದು, ಕೈ ವಿಷ ಹಾಕುವುದು ರೂಢಿಯಲ್ಲೊಂದು ಪ್ರಯೋಗ ಉಂಟು. ಹೌದೌದು. ಅದಕ್ಕೆ ವಮನವೇ ದಾರಿ, ವಮನ ಮಾಡಿಸುವುದೇ ದಾರಿ. ಹೌದು. ಆಮೇಲೆ ತೋರಿಸುವುದು, ಕಾಣ್ತದ ನಿಮಗೆ ಕೈ ವಿಷ, ಕಹಿ ವಿಷ. ಮತ್ತೆ ಒಂದುಂಟು ಆಚಾರ್ಯರೇ, ಪ್ರಾಪ್ತಿ. ಕೆಲವರಿಗೆ ವಿಷ ಹಾಕಿದ್ರು 1000 ಆನೆಯ ಬಲ ಬರ್ತದೆ. ಅದೇ ಸಮಸ್ಯೆ. ಹಾಕಿದ್ಯಾರು ಕುಡ್ದದ್ದು ಯಾರು ಅಂತ ಮುಖ್ಯ. ಆದರೆ ಈಚೆವರು ವಾದ ಮಾಡ್ತಾರೆ, ನಾವು ವಿಷ ಹಾಕದೆ ಹೋದರೆ ಅವನಿಗೆ ಅಮೃತ ಭಾಂಡವನ್ನು ಮುಟ್ಟುವ ಅವಕಾಶ ಬರ್ತಿದೆ. ಆ ವಾದ ಎಲ್ಲ ನಿಮ್ಮಷ್ಟು ನಾನು ಕೇಳಲಿಲ್ಲ, ನಿಮ್ಮಲ್ಲೇ ಮಾತಾಡೋದಲ್ಲ. ನಾವು ಅವರು ಹಾಗೆ ವಾದವು ಮಾಡ್ತಾರೆ. ಹೌದು. ಹಾಗೆಂದ ಆ ವಾದದಿಂದ ಸಮರ್ಥನೆ ಮಾಡಿಕೊಳ್ತಾರೆ. ಹೌದು. ಏನು ವಿಲೋಮ ವಾದಗಳು, ಸಕಾರಣವಾದಂತಹ ಸಕಾರಾತ್ಮಕವಾದ ವಾದಗಳು ಪ್ರಪಂಚದಲ್ಲಿ ಉಂಟು. ಹೌದು. ಏನೇ ಇರಲಿ ಹರಿಯೇ. ಈಗ ನೀನು ಕರುಳು ಕಿವಿಚುವ ಪ್ರಶ್ನೆಯನ್ನೇ ಕೇಳಿ ನನ್ನನ್ನು ಸಿಲುಕಿಸಿ ಹಾಕಿದೆ. ಹಾಗಾಯ್ತಾ? ಕರುಳು ಕಿವಿಚಿ ಕಾರಣ ಉಂಟು. ಈಗ ನಾನು ಸುಯೋಧನನ ಪಕ್ಷಕ್ಕೆ ಹೋಗುವಲ್ಲಿ ಏನು ಧರ್ಮಜ ನನಗೆ ಕಾಧಿಯ ತೈಲವ ತೊಡೆದಿರನೆ, ನೀನು ಭೀಮ ತೊಡೆದಿಯೇನಂತ ಕೇಳಿದ್ರೆ ಆದ್ರೆ ನಾನೇನಾದ್ರೂ ಹೇಳ್ತಿದ್ದೆ. ಮನಸ್ಸು ಮಾಡಿದ್ರೆ ಅವ ತೊಡೆದಾನು. ನಕುಲ ಸಹದೇವರು ಹಾಗೆ ತೊಡೆದರೆ ಅಂತ ಕೇಳಿದ್ರು, ಅವರು ತೊಡೆದಾರು ಅಂತ ಆಡಿಯನು. ಧರ್ಮರಾಜ ಏನಾದರೂ ತೊಡೆದನು ಅಂತ ಕೇಳುವಾಗಲೇ ನಾನು ವಿಹ್ವಲತೆಗೊಳಗಾಗಿ ಹೋದೆ. ಸಾಧ್ಯವೇ ಇಲ್ಲ. ಪ್ರಪಂಚದಲ್ಲಿ ಗುಣಾತ್ಮಕವಾದ ಸಂಗತಿಗಳಿಗೆಲ್ಲ ಮೈ ಬಂದ್ರೆ, ಸಾತ್ವಿಕವಾದಂತಹ ವಿಸ್ತಾರಗಳಿಗೆಲ್ಲ ವಿಚಾರಗಳಿಗೆ ಒಂದು ಕಟ್ಟೋಣ ಕಟ್ಟಿದ್ರೆ ಅದರ ಮೂರ್ತ ಸ್ವರೂಪ ಏನು ಅಂತ ಕೇಳಿದ್ರೆ ಯುಧಿಷ್ಠಿರ ಧರ್ಮರಾಯ. ಅವ ಹಾಗೆ ಮಾಡ್ಯಾನು. ಚಚ ಶಾಂತಂ ಪಾಪಂ, ಪಾಪ ಶಾಂತವಾಗಿ ಹೋಗಲಿ. ಆದರೆ ಕೃಷ್ಣ ನನಗೊಂದು ಸಂಕೀರ್ಣವಾದ ಜಟಿಲವಾದ ಪಾಶಾ ಬಂಧನ ಉಂಟು. ಆ ಬಂಧನ ನಿನಗೆ ಉಂಟೋ ಇಲ್ವೋ ಅಂತ ಕೇಳುವುದಕ್ಕಿಂತಲೂ ಇಲ್ಲ ಅಂತಲೇ ನನಗೆ ಅನ್ನಿಸುವುದು. ಯಾಕೆಂದರೆ ಕುರುಪತಿಯ ಜೊತೆಗಿರ್ದು, ಕುರುಪತಿಯ ಒಳ ಇರ್ದು ನಾನು ಋಣವನ್ನು ಗಂಟಿಕ್ಕಿಕೊಂಡಿದ್ದೇನೆ. ಈ ಋಣ ಅಂತ ಹೇಳುವಾಗ ಈಗ ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತ ಪ್ರಚಾರ ಉಂಟು. ಹಾಗೆಂತೇಳಿ ಸಾಲದಷ್ಟೇ ಅರ್ಥ ಇರುವುದಲ್ಲ ಋಣ. ಋಣ ಅಂದ್ರೆ ಎಷ್ಟೋ ಕಾಲದಿಂದ ಜನ್ಮದಲ್ಲಿ ಗಂಟಿಕ್ಕಿಕೊಂಡಂತ ಒಂದು ಬಂಧನ, ಅಥವಾ ಲೌಕಿಕವಾದಂತಹ ಸೀಮಿತವಾದ ಕಾಲಾವಧಿಯಲ್ಲಿ ಸಾಧಿಸಿದಂತಹ ಸಂಪರ್ಕ ಸಂಬಂಧಗಳ ಬಂಧನ. ಋಣ ಏನೇ ಇರಲಿ, ಹಳತ್ತೋ ಹೊಸ್ತೋ ನಮಗೆ ಮುಖ್ಯ ಅಲ್ಲ. ಇದು ಯಾವ ಋಣ? ಆದರೆ ಸುಯೋಧನನ ಋಣ ಯಾವ ಕಾರಣಕ್ಕೂ ಅಜ್ಜ ನೀವು ಹೊರಗೆ ಹೋಗಿ ಅಂತ ಹೇಳಲೇ ಇಲ್ಲ. ಪ್ರತಿ ಸಲವೂ ಅವನ ಮಾತುಗಳನ್ನು ಒಂದಲ್ಲ ಒಂದು ವಿಧದಲ್ಲಿ ನಾನು ಖಂಡಿಸಿದ್ದೇನೆ. ಅವನ ಕರ್ಣನನ್ನು, ಅವನ ಅಚ್ಚುಮೆಚ್ಚಿನ ತಮ್ಮ ದುಶ್ಯಾಸನನನ್ನು, ಅವನ ಪ್ರೀತಿಯ ಭಾವ ಜಯದ್ರಥನನ್ನು, ಅವನ ದಾರಿ ತಪ್ಪಿಸಿದಂತಹ ಶಕುನಿಯನ್ನು ಎಷ್ಟೋ ಸಲ ನಾನು ವಾಚಾಮಗೋಚರವಾಗಿ ನಿಂದಿಸಿದ್ದುಂಟು. ಕರ್ಣನಂತೂ ನಿಕೃಷ್ಟವಾಗಿ ತೆಗಳದ್ದೇ ಉಂಟು. ಆ ಕಾಲದಲ್ಲಿ ಅವ ಕೋಪಿಸಿಕೊಳ್ಳೇ ಇಲ್ಲ. ಬುದ್ಧಿವಂತ ರಾಜಕಾರಣಿ ಅಂತ ಕ್ಷಮಿಸಿ ಬಿಡೋಣ. ಯಾರು? ಕೌರವ. ಕೌರವ ಅಲ್ಲ, ಕರ್ಣ ಬರಲೇ ಇಲ್ಲ. ಅಲ್ಲ, ಅದೇ ಇನ್ನು ಬರಲೇ ಇಲ್ಲ ಯುದ್ಧಕ್ಕೆ. ಅಲ್ಲ, ಬರಲೇ ಇಲ್ಲ, ಅವನ ಪಕ್ಕಕ್ಕಿರ್ಲಿ. ಆದ್ರೆ ನಾನು ಹೇಳುವುದು, ಆದರೂ ಸುಯೋಧನನಿಗೆ ಕೋಪ ಬಂದದ್ದಿಲ್ಲ. ಎಲೈ ಭೀಷ್ಮನೆಂಬ ಮುದಿ ಅಜ್ಜನೇ ಹೊರಗೆ ಹೋಗು ಅಂತ ಹೇಳಲೇ ಇಲ್ಲ. ಅಲ್ಲ, ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ನಿಮ್ಮಲ್ಲಿಯೂ ಕೋಪ ಬರಲಿಲ್ಲ,
ಯುದ್ಧಕ್ಕೆ ಬರದ ಕರ್ಣನಲ್ಲಿಯೂ ಬಹುಶಃ ಕೋಪ ಬರಲಿಲ್ಲ ಕಾಣ್ತದೆ ಅವನಿಗೆ. ಬಹುಶಃ ಏನೋ ದೂರದೃಷ್ಟಿ ಇರಬಹುದು. ಹೌದು. ಯಾಕಂದ್ರೆ ಸುಯೋಧನ ಯಾವ ಕಾರಣಕ್ಕೂ ದೂರದೃಷ್ಟಿ ಇಲ್ಲದೆ ಬಹಳ ಮುಂದೆ ಯೋಚನೆ ಮಾಡದೆ ವರ್ತಮಾನದ ಯಾವ ತೀರ್ಮಾನಗಳನ್ನು ಕೈಗೊಳ್ಳುವುದಿಲ್ಲ. ಅಲ್ಲ, ನೀವೊಂದು ದೂರದೃಷ್ಟಿ ಇಟ್ಟು ನೋಡಿದ್ರೆ ಅದು ಕರ್ಣ ಮಾತಾಡಿದ್ದ ಕೌರವ ಮಾತಾಡಿಸಿದ್ದ ಅಂತ ನನಗೆ ಕಾಣುದು ಕೆಲವೊಮ್ಮೆ. ಅದು ಏನೇ, ನೀನಂತೂ ಪ್ರಪಂಚದ ರಾಜಕಾರಣಕ್ಕೆ ಹೊಸ ಆಯಾಮ ಕೊಡಬಲ್ಲವ. ಸಾರಿ, ರಾಜಕಾರಣಗಳಲ್ಲಿ ಅತ್ಯಂತ ಚಾಣಾಕ್ಷಮತಿ ಯಾರು ಅಂತ ಕೇಳಿದ್ರೆ ನೀನೇ. ರಾಜಕಾರಣದಲ್ಲಿ ಎಲ್ಲವನ್ನು ಒಳಗುಗೊಂಡು ಏನು ಗೊತ್ತಿಲ್ಲದ ಮುಗ್ಧನಾಗೆ ಕೂತುಕೊಳ್ಳುವ ಪ್ರಖ್ಯಾತ ಯಾರು ಅಂತ ಕೇಳಿದ್ರು ನೀನೇ. ಗೊತ್ತೇ ಆಗುವುದಿಲ್ಲ ಅದು ಕುಶಲ ರಾಜ. ಯಾಕಂದ್ರೆ ನಮಗೂ ಹಾಗೆ ಒಮ್ಮೆ ಅನ್ನಿಸುವುದು ಉಂಟು. ಬಲರಾಮರು ಅವರೊಟ್ಟಿಗೆ ನಾರಾಯಣಿ ಸೇನೆ ಅದೇನಾದರೂ ನಮ್ಮ ಕೌರವನಿಗೆ ಸಿಕ್ಕಿದ್ದಿದ್ರೆ ನಾನಿಷ್ಟು ಕಷ್ಟಪಡಬೇಕಾದಂತ ಅಗತ್ಯ ಇತ್ತು. ಬಲರಾಮ ದೇವರನ್ನೇ ಬಿಟ್ಟು ನಾನು ಹಾಯಾಗಿ ಕೂತುಕೊಳ್ಳಬಹುದಿತ್ತು ಅಂತಃಪುರದಲ್ಲಿ. ಅಂತಃಪುರದಲ್ಲಿ ಅಂದ್ರೆ ನನಗೆ ಸಂಬಂಧಪಟ್ಟ ಮನೆಯಲ್ಲಿ, ಬೇರೆ ಅಲ್ಲ. ಹಾಗಾದರೆ ಬಲರಾಮ ದೇವರು ಯಾಕೆ ತಪ್ಪಿ ಹೋದ್ರು ನಮಗೂ ಒಮ್ಮೊಮ್ಮೆ ಅನ್ನಿಸುವುದು. ತಪ್ಪಿ ಹೋದ್ದಾರೋ ತಪ್ಪಿಸಿದ್ರು ಹೇಳಲಿಕ್ಕೆ ಬರುವುದಿಲ್ಲ. ಅವರು ತೀರ್ಥಯಾತ್ರೆಗೆ ಹೋದಲ್ವ? ಇರ್ಲಿ, ಅಂತೂ ತೀರ್ಥ ಯಾತ್ರೆ ಅದು ಯಾವಾಗ ಮುಗೀತದೋ ಮುಗೀಲಿ, ಪಕ್ಕಕ್ಕಿರ್ಲಿ. ಹಾಗಾದ್ರೆ ನನಗಿರುವ ಸಮಸ್ಯೆ ಅಂದ್ರೆ ಏನು ಅಂದ್ರೆ ಆಚಾರ್ಯರೇ, ತಾವು ತಮ್ಮನ್ನು ಪಾಪಕ್ಕೆ ತೊಡಗಿಸಿಕೊಳ್ಳಬಾರದು ಎನ್ನುವಂತ ಪ್ರಾಪ್ತಿ ಯಾರಿಗೆಲ್ಲ ಇರ್ತದೋ ಅವರು ಪಾಪ ತೊಳ್ಕೊಳ್ಳಿಕ್ಕೆ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಅಲ್ಲ, ಪಾಪ ತೊಳಿಲಿಕ್ಕೆ ತೀರ್ಥಯಾತ್ರೆಗೆ ಹೋಗುವಾಗಲು ಇದು ತೀರ್ಥಯಾತ್ರೆಯಲ್ಲೇ ಪಾಪ ತೊಳೆಯುವುದು ಅಂತ ಹೇಳಿಕೊಡುವ ಒಬ್ಬ ಬೇಡುವ. ಹೌದು, ಅವ ಊರಲ್ಲೇ ಮಾಡಬೇಡುವ ಏನಾದ್ರೆ ವ್ಯವಸ್ಥೆ. ಹೌದು, ಅಷ್ಟು ದೂರ ಹೋಗುದು ಬೇಡ. ನೀವು ನಾವೊಂದು 5 ಸುತ್ತು ಬಂದು ಏನಾದ್ರೂ ಹಣ್ಣು ಕಾಯಿ ಮಾಡಿ ಇಲ್ಲೇ ಪ್ರಾಯಶ್ಚಿತ್ತ ಮಾಡುವ ಅಂತ ಹೇಳಬೇಡುವ. ನೀವು ದೂರ ಹೋಗಬೇಕು ಅಂತ ಕಳುಹಿಸಿದಲ್ಲ, ಮಾತಿಗೆ ಹೇಳಿದ್ದು ನಾನು. ಇದೆಲ್ಲ ಒಂದು ಅಪ್ರಸ್ತಾವನೀಯವಾದ ಸಂಗತಿ, ಪ್ರಸಂಗಕ್ಕೆ ಬೇಕಾದದ್ದೆಲ್ಲ ಆಡಿ ಹೋಯ್ತು. ಸಲುಗೆ ಒಂದು ಸಲುಗೆ, ನನಗೆ ಗೌರವಪೂರ್ವಕ ಸಲುಗೆ. ಈಗ ಪ್ರಸಂಗ ಬೇಕೋ ಬೇಡೋ ಕೃಷ್ಣ, ನನಗೆ ಬೇಕಾದವಲ್ವ ಅಣ್ಣ. ನಿನ್ನ ಅಣ್ಣನ ಸಂಬಂಧದಲ್ಲಿ ನಿನಗೆ ಬೇಕಾದ ಭೀಷ್ಮನ ಹೇಳುವುದಲ್ಲ, ಹೊರಗಿನವ ಪರಕ್ಕಿಯನ ಅಲ್ವಲ್ಲ. ಹಾಗಾದರೆ ಕುರುಪತಿಯ ಒಳಗಿರ್ದು ನಾನು ಋಣವ ಗಳಿಸಿದೆ. ಯಾಕಂದ್ರೆ ಕುರುಪತಿಯ ಉತ್ಕರ್ಷಗೆ, ಕುರುಪತಿಯ ಉಳಿವಿಗೆ ನಾನು ಎಷ್ಟು ಕಟಿಬದ್ಧ ಅಂತ ನೀನು ಚೆನ್ನಾಗಿಯೇ ಬಲ್ಲೆ. ಯಾಕೆಂದರೆ ತನ್ನ ಹೊಟ್ಟೆ ಉಬ್ಬರಿಸಿಕೊಂಡಾಗ, ತನ್ನ ಹೊಟ್ಟೆ ಬೆಳೆದಾಗ ವರ್ಷ 2 ಇದರ ಭಾರವ ಸಹಿಸಿದೆ ಅಂತ ಆ ಗಾಂಧಾರಿ ಹೊಟ್ಟೆಯನ್ನು ಇಸುಕಿಕೊಂಡ್ಲು. ಅದನ್ನು ಅಹಂಕಾರವೋ ಅಥವಾ ಅವಳಲ್ಲಿರುವಂಥ ಉನ್ಮಾದದ ಪರವಶತೆಯೋ ಅಥವಾ ಬೇರೆ ಏನಾದರೂ ಅಸೂಯೆ ಬಿಟ್ಟು ಬಿಡೋಣ. ಅಂತೂ ಒಂದು ತಾಯಿಯ ಕಕ್ಕುಲತೆ, ಉಳಿದವರ ಹಾಗೆ 9 ತಿಂಗಳಲ್ಲಿ ಹೆರಿಗೆಯ ಕೊನೆಯ ಘಟ್ಟಕ್ಕೆ ನಾನು ಬಂದು ಮುಟ್ಲಿಲ್ಲಲ್ಲ ಎನ್ನುವ ಕಾರಣಕ್ಕಾಗಿ ಬಸಿರು ಪೂಸಿಕೊಂಡಾಗ ಪಿಂಡಗಳಾಗಿ ಚೆಲ್ಲಿ ಹೋಯಿತು. ಒಳಗಿದ್ದದ್ದು ತುಂಡು ತುಂಡಾಗಿ ಹೋಯಿತು ಪಿಂಡಗಳು. ಅವುಗಳನ್ನೆಲ್ಲ ಘೃತಭಾಂಡದಲ್ಲಿಟ್ಟು ಸಂರಕ್ಷಿಸಬೇಕಾದ ಅಗತ್ಯ ನನಗೆ ಬಂತು. ಯಾಕಂದ್ರೆ ಭಗವನ್ ವೇದವ್ಯಾಸರ ಮಾತನ್ನು ನಾನು ಸುಳ್ಳು ಮಾಡುವಾಗಿಲ್ಲಲ್ಲ. ಮಗನೇ ಕೊಳ್ಳು ಮಂತ್ರ ಪಿಂಡಕವೆನ್ನುತ್ತ ನಿನ್ನ ಅರಸಿಗೆ ಪುತ್ರ ಶತವ ಅವತರಿಸುವುದು. ಭರತ ಕುಲದಲ್ಲಿ ಕೋಮಲ ಸೌಖ್ಯಲ ತೆಗೆದು ಕರಗಸ ಮಕ್ಕಳಿಲ್ಲದ ಕೊರತೆ, ನಿನ್ನ ಅರಸಿಗೆ ಅನುಪಮ ಪುತ್ರ ಶತವ ಅವತರಿಸುವುದು ಅಂತ ಹೇಳುವಾಗ ಭಗವನ್ ಬಾದರಾಯಣರ ಮಾತನ್ನಾದರೂ ಸತ್ಯ ಮಾಡಬೇಕು ಅಂತ ಹೇಳಿ ನಾನು ತುಪ್ಪದ ಭಾಂಡದಲ್ಲಿ ಇಳಬೇಡುವ. ಅದರಲ್ಲಿ ಎಷ್ಟು ಪ್ರೀತಿ, ಎಲ್ಲಾ ಭಾಂಡಗಳಲ್ಲಿ ಇಡ್ತಾ ಹೋಗಿ ಹೋಗಿ ಸ್ವಲ್ಪ ಉಳಿಯಲಿಲ್ವೋ? ಆ ಮಿಗತೆಯನ್ನಿಟ್ಟು ಒಂದು ಹೆಣ್ಣು ಮಗುವನ್ನು ಪಡೆದಿದ್ದೇವೆ ನಾವು, ದುಶ್ಯಂತ ಹೆಸರಲ್ವೋ. ಹಾಗಾದರೆ ಅವನ ಜೊತೆಗಿನ ಸಂಬಂಧ ಅಲ್ಲಿಂದಲೇ ಹಾರ್ದಿಕವಾಗಿ ಗಾಢವಾಗಿ ಕಟ್ಟಲ್ಪಟ್ಟದ್ದು. ಎಷ್ಟೋ ಸಲ ಬಲಗಾಲು ಮುಂದಿಟ್ಟದ್ದು ಉಂಟು ಕೃಷ್ಣ. ಒಮ್ಮೆ ಸಾಕು ನನಗಿದು, ಈ ಪರಪತ್ತಿಗೆ ಬೇಡ. ಎಷ್ಟೇ ಯಾವುದೇ ಕಾರಣಗಳಿಂದಲೂ ಪಾಂಡವರ ಜೊತೆಗಿನ ಮೈತ್ರಿ ಬಂಧಕ್ಕೆ ಹೇತುವಾಗಂತ ಯಾವುದೇ ಹೇಳಿಕೆ ಕೊಟ್ಟರು ಅದನ್ನು ಕೇಳುವುದಿಲ್ಲ ಅಂತಂದ್ರೆ ಬಿಟ್ಟು ಹೋದರೆ ಹೇಗೆ ಆಗುವುದಿಲ್ಲಲ್ಲ. ನಮ್ಮ ಅಪ್ಪಯ್ಯನಿಗೆ ಕೊಟ್ಟ ಮಾತುಂಟಲ್ಲ, ವಾಚ್ಯವಾಗಿ ಕೊಡದೆ ಹೋದರೂ ಭಾವನಾತ್ಮಕವಾಗಿ ಒಪ್ಪಿಕೊಂಡಿದ್ದೇನಲ್ಲ. ನನಗೆ ಸುದೀರ್ಘವಾದಂಥ ಆಯುರ್ಮಾನವನ್ನು ಕೊಟ್ಟದ್ದು, ಇಚ್ಛಾಮರಣಿತ್ವವನ್ನು ಕೊಟ್ಟದ್ದು, ಬೇಗ ಸಾಯ್ಬೇಡ ಮಗನೇ, ಹಸ್ತಿನಾವತಿ ಸುಭದ್ರವಾಗಿದೆ ಎನ್ನುವಂತಹ ದೃಢ ಸಂಕಲ್ಪ ನಿನಗೆ ಬಂದಂದು ಬಿಟ್ಟು ಹೋಗುವಂತ ಸೂಚಿಸಿದ್ದಲ್ವೋ. ಆ ಕಾರಣದಿಂದ ನಾನು ಇಲ್ಲಿವರೆಗೆ ಉಳಿಯುವಾಗಲೂ ಕುರುಪತಿಯಲ್ಲೇ ಉಳಿಬೇಕಾಗಿ ಬಂತು. ಇನ್ನೊಂದುಂಟು, ಈಗ ಧರ್ಮರಾಯ ಎಲ್ಲೇ ಇರಲಿ, ಎಷ್ಟೇ ಕಷ್ಟಪಡ್ಲಿ, ಕೆಲವೊಮ್ಮೆ ಅವನು ಸರಿಯಾದಂತಹ ಜಾಗದಲ್ಲಿ ಸರಿಯಾದಂತಹ ನೆಲೆಯಲ್ಲಿ ಇದ್ದವಲ್ವ. ಅವೊಮ್ಮೆ ನಾನು ಕರೀಲಿಲ್ಲ ಅಲ್ಲ, ಮಾತಿಗೆ ಹೇಳುವುದು, ಓ ಅಜ್ಜ ನೀವೊಂದು 4 ದಿನ ನಮ್ಮಲ್ಲಿ ಬಂದು ಇರಿ ಅಂತ ಹೇಳಲೂ ಇಲ್ಲ. ಭೀಮಸೇನ 1 ವಾರ ಬಂದು ತಂಗಿ ಹೋಗಿ ಅಂತ ಹೇಳಲೂ ಇಲ್ಲ. ಈಗ ಅರ್ಜುನ ಅಥವಾ ನಕುಲ ಸಹದೇವರು ನಮ್ಮ ಅಜ್ಜ 1 ತಿಂಗಳು ಬನ್ನಿ ಅಜ್ಜ ಅಂತ ಹೇಳಿದ್ರೆ ಪತ್ರ ಏನು ಬರೀಲಿಲ್ಲಲ್ಲ, ಮಾತಿಗೆ ಹೇಳುವುದು. ಅವರಾಗಿ ಕರೀಲೂ ಇಲ್ಲ, ನಾನು ಅಲ್ಲಿಗೆ ಬರಲೂ ಇಲ್ಲ. ಹಾಗಾದರೆ ಕುರುಪತಿಯ ಒಳಗಿರ್ದು ಹಂಗಿಗನಾದೆ ಹೇಗೆ ತೊರೆಯುವುದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಲಿಕ್ಕಿಲ್ಲ. ಮೊನ್ನೆ ಈ ಸೇನಾಧ್ಯಕ್ಷನ ಪದವಿಯನ್ನು ಬಲಾತ್ಕಾರದಿಂದ ನನ್ನ ನೆತ್ತಿಗೆ ಏರುವಾಗಲೂ ನಾನು ಅವನಿಗೆ ಹೇಳಿದ್ದೇನೆ, ಯಾವ ಕಾರಣಕ್ಕೆ ಇದು ಒಳಿತಲ್ಲ, ನೀನು ಸಂಘರ್ಷವನ್ನು ಬಿಟ್ಟು, ಸಂಗ್ರಾಮದ ಉದ್ದೇಶವನ್ನು ಬಿಟ್ಟು ಸಂಧಾನ ಮಾಡಿಕೋ, ಓಲೈಕೆಯ ಬದುಕು ಸಾಗಿಸಿದ್ರೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ದೇನೆ. ಈ ಮುದುಕನ ಕಣ್ಣೀರಿನ ಮುಂದೆ ಅದಕ್ಕೆ ಪ್ರತಿಬಿಂಬವಾಗಿ ನಿಮ್ಮ ರಕ್ತ ಸಾಕ್ಷಿ ಹೇಳ್ತದೆ ಅಂತ ಆದರೆ ಹೇಗಪ್ಪ ನಾನು ಬದುಕಿರ್ಲಿ ಅಂತ ಹೇಳಿದ್ದೇನೆ. ಅವನಿಗೆ ಮುಟ್ಟುವುದಿಲ್ಲ. ಈಗ ನಾನು ಬಿಟ್ಟು ಬರ್ಲಿಕ್ಕೆ ಆಗುವುದಿಲ್ಲ. ಆದರೆ ಈಗ ನಿನಗೇನಪ್ಪ ಹಂಗು, ಪಾಂಡವರ ಹಂಗೇನು, ನೀನು ಯಾದವ ಅಗ್ರೇಸರ,
ನೀನು ಏನಿದ್ರು ಉಗ್ರಸೇನರ ತಲೆಮಾರಿನವನು, ಸರಿ. ಹೆಚ್ಚಂದ್ರೆ ಬಲಭದ್ರನ ತಮ್ಮ. ನಿಮ್ಮಲ್ಲಿರಬಹುದಾದಂಥ ವೃಷ್ಣಿಗಳು, ಅಂಧಕರು, ಭೋಜರು, ಕಕುರರು ಅಥವಾ ದಾಸರರು ಬೇರೆ ಬೇರೆ ಭಾಗ, ಅವುಗಳ ಒಕ್ಕೂಟವನ್ನು ಸಾಧಿಸಿ ಒಂದೇ ಪಾಶದಲ್ಲಿ ಕಟ್ಟಿ ದ್ವಾರಕ್ಕೆ ಎನ್ನುವುದನ್ನು ನೀರಿನ ಮೇಲೆ ಸ್ಥಾಪನೆ ಮಾಡಿ ಅಲ್ಲೊಂದು ರಾಜ್ಯಭಾರ ಮಾಡ್ತೀರಿ. ಈ ಪಾಂಡವರ ಜೊತೆಗೆ ನಿಮಗೆ ಏನು ಸಂಬಂಧ? ಯಾಕೆಂದ್ರೆ ಅತ್ರಿ ಕುಲೋತ್ಪನ್ನರು, ಅತ್ರಿ ಕುಲದಲ್ಲಿ ಹುಟ್ಟಿದ್ದು, ಹೌದು. ಚಂದ್ರವಂಶೀಯರು. ಸರಿ. ಹೇಳಿ ಕೇಳಿ ಪಾಂಡು ಮತ್ತು ಧೃತರಾಷ್ಟ್ರ ಎನ್ನುವರು ಇಬ್ಬರು. ಪಾಂಡುವಿಗೆ ಹುಟ್ಟಿದ ಮಕ್ಕಳು ಪಾಂಡವರು, ಧೃತರಾಷ್ಟ್ರಕ್ಕೆ ಹುಟ್ಟಿದವರು ಧಾತರಾಷ್ಟ್ರರು. ನಿನಗೆ ಈ ಯಾದವಾಗ್ರೇಸರನಾದ ನಿನಗೆ, ಶ್ರೀಕೃಷ್ಣನಾದ ನಿನಗೆ ಏನಪ್ಪ ಪಾಂಡವರ ಬಗ್ಗೆ ಅಷ್ಟು ವ್ಯಾಮೋಹ? ನಿನಗೆ ಅವರ ನಂಟೇನು, ಅವರ ಹಂಗೇನು? ಎಷ್ಟು ನೀನು ಕೊಡ್ಲಿಕ್ಕೆ ಉಂಟು, ಅವರೆಷ್ಟು ನಿನಗೆ ಕೊಡ್ಲಿಕ್ಕೆ ಉಂಟು? ಅದಕ್ಕೆ ಎಷ್ಟುಂಟು ವರ್ಷದ ಲೆಕ್ಕಾಚಾರ? 3 ವರ್ಷ 6 ತಿಂಗಳೊಳಗೆ ಇಷ್ಟು ಕೊಡಬೇಕು, 5 ವರ್ಷ ಆಗುವಾಗ ಇಷ್ಟು ಕೊಡಬೇಕು, 10 ವರ್ಷ ಆಗುವಾಗ ಪೂರ್ತಿ ವ್ಯವಹಾರ ಮುಗಿಸಬೇಕು ಅಂತ ನಿಮಗೇನಾದ್ರೂ ಬದ್ಧತೆ ಉಂಟು? ನಿನಗೆ ಅಷ್ಟುಂಟಂತೆ ನನಗೆ. ಈಗ ನೀವು ಮೊದಲಿಗೆ ಹೇಳಿದ್ರಲ್ವ ಪಂಕಜಾಕ್ಷ ಭೇದ ಬೇಕು. ಹೌದು. ಅದಕ್ಕೆ ನಾನು ಕೊಟ್ಟ ಉತ್ತರಕ್ಕಿಂತ ನೀವು ಮಾತಾಡಿದ ಉತ್ತರ ಒಳ್ಳೆದುಂಟು. ಯಾಕೆ? ಈಗ ನೀವೇ ಹೇಳಿದ್ರಲ್ವ ಕುರುಪತಿಯೊಳಗಿರ್ದು ಜೀವ ಪರದೆ ಋಣ ಅವನದ್ದು. ಋಣ ಅಂದ್ರೆ ಜೀವ ಪರದದ್ದರಿಂದ ಋಣ ಬಂದದ್ದು. ಹಾಗಾದ್ರೆ ನನ್ನ ಪೂಜೆ ಮಾಡಿ ಇದು ನಿನಗೆ ಹಾಗಲ್ಲ, ನೀನು ಪಾಂಡವರಿಗೆ ಕೊಟ್ಟದ್ದು, ಪಾಂಡವರೇನು ನಿನಗೆ ಕೊಡ್ಲಿಲ್ಲ. ಅದಕ್ಕೆ ಹೇಳುವ, ನನಗೆ ಪೂಜೆ ಮಾಡಿ ನನ್ನ ನೈವೇದ್ಯ ತಿಂದದ್ದಲ್ಲ ನೀವು. ಉಂಟದು, ಅದು ಇದ್ರೂ ನೀವು ಒಟ್ಟಿಗೆ ತಿಂದದ್ದೇ ಯಾವುದು? ಹೌದು. ಆ ದುಷ್ಟ ನನ್ನ ಅಲ್ವ? ದುಷ್ಟ ಸುಯೋಧನ ನೊಡಗೊಂಡಿ ನೀನೆಂದಾಡಿದರೀಗ ನೀವು ಸಮರದಿ ಗೆಲುವರೆ ಒಟ್ಟಿಗೆ ಜಲಗಳನ್ನು. ಆಚಾರ್ಯರೇ, ಶ್ರೀಕೃಷ್ಣ ನನಗೆ ಏನು ಕುಂತಿ ತರಳರ ಹಂಗು, ಅಲ್ಲೋ ನಿಮಗೆ ಏನು ಋಣ? ಇದನ್ನು ಬಹು ಸೊಗಸಾಗಿ ಹೇಳಿದ್ರಿ. ಸೊಗಸು ಎನ್ನುವುದಕ್ಕಿಂತ ಬುದ್ಧಿವಂತಿಕೆಯಿಂದ ಹೇಳಿದ್ರಿ. ಅದ್ಯಾಕೆ? ಯಾಕಂದರೆ ಸರಿ ವಿಮರ್ಶೆ ಮಾಡಿದರೆ ನಿಮಗೆ ಗೊತ್ತುಂಟು ಉತ್ತರ, ನೀವು ಹೇಳಿದ್ದು ಸರಿಯಲ್ಲ ಅಂತ. ಯಾಕೆ? ಕೇವಲ ಯಾದವರಲ್ಲಿ ಒಬ್ಬನಾಗಿ ಭೋಜನೋ ವೃಷ್ಣಿಗಳೋ ಸಾತ್ವತರೋ ಇವರಿಗೆ ಮಾತ್ರ ಸಹಾಯ ಮಾಡೋದಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೀವು ಒಂದು ಸಲ ಆದರೂ ಹೇಳ್ತೀರಾ? ನಾನು ಹೇಳುದು ಅದಕ್ಕೆ ಸೀಮಿತನಾಗಬೇಕಾದವನಿಗೆ ಪಾಂಡವರ ಹಂಗೇನು ಅಂತ. ನಾನು ಹುಟ್ಟಿದ್ದೆ ಅದಕ್ಕೆ ಅಲ್ವೋ? ಧರ್ಮ ಸಂಬಂಧ ಮಾತ್ರ ಇರುವುದು, ಧಾರ್ಮಿಕವಾದ ಸಂಬಂಧ ಇಲ್ವೋ? ತಾಯಿ ಅಣ್ಣನೂ ಸಾಯ್ತಾನೆ ನನ್ನ ಕೈಯಿಂದ, ನನ್ನ ಭಾವನೂ ನನ್ನ ಕೈಯಿಂದ ಸಾಯ್ತಾನೆ. ಅವತ್ತಿಗೆ ನಿಷ್ಠುರಿಯೇ ನೀನು ಅಲ್ವೋ? ನಾಳೆ ನನಗೆ ಹುಟ್ಟಿದ ಮಗನೂ ಸಾಯ್ಬೋದು. ನ್ಯಾಯದಲ್ಲಿ ನಿಷ್ಪಕ್ಷಪಾತಿ. ನೀವು ಹೇಳಿದ ಯಾದವ ಪಂಗಡ ಎಲ್ಲ ಸಾಯುವಾಗಲೂ ನಾನು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ. ಶಿಶುಪಾಲನ ತಲೆ ಕಡಿಯುವಾಗ ನಾನೇ ನಿನ್ನನ್ನು ಪೂರ್ವದಲ್ಲಿ ವರ್ಣಿಸಿದವ ಅಲ್ವೋ? ಆಶ್ಚರ್ಯ ಆಗುವ ಹಾಗೆ ತಲೆ ಕಡಿದಿದ್ದೀನಿ ನೀನು. ಅಗ್ರ ಪೂಜೆಯ ಸಂದರ್ಭದಲ್ಲಿ ನನ್ನ ಬಗ್ಗೆ ವಿವರಣೆ ಕೊಟ್ಟದ್ದೆಷ್ಟು ನೀವು? ಅಷ್ಟು ವಿವರಣೆ ಕೊಟ್ಟ ನೀವು ನನ್ನಲ್ಲಿ ಕೇಳುದು ನಿನಗೆ ಕುಂತಿ ತರಳರ ಹಂಗೇನು? ಅಲ್ಲ, ಈ ಪ್ರಶ್ನೆಗೆ ಉತ್ತರ ಅದು. ಕಾದಿಯ ತೈಲವ ಧರ್ಮಜ ತೊಡೆದಿಯನೇ. ಸರಿಯಪ್ಪ, ಒಪ್ಪುವ. ಈಗ ನಿನ್ನ ಪರಿಸ್ಥಿತಿ ಅದಕ್ಕಿಂತ ಭಿನ್ನ ಅಲ್ಲಲ್ಲ. ದೇವಭಕ್ತರ ಸಂಬಂಧ, ಅವರಿಗೆ ನಾನು ಅನಿವಾರ್ಯವಾಗಿ ಬೇಕು, ನನಗಿಂತ ಬೇರೆ ಅವರಿಗೆ ಅನಿವಾರ್ಯ ಇಲ್ಲ ಎನ್ನುವ ಭಾವ ಬಂದಿದೆ. ನೀವು ಹೇಳಿದಿರಿ ಋಣ ಉಂಟು, ನೀವು ಕುರುಪತಿ ಅಂತ ಹೇಳಿದ್ದು ಇವನನ್ನೇ ಅಲ್ಲ ನಿಮ್ಮ ಅಪ್ಪನನ್ನ? ಇವನನ್ನೇ ಋಣವ ಗಳಿಸಿಕೊಂಡಿರ್ಪೆ, ಋಣವ ಗಳಿಸಿರ್ಪೆ. ಅಲ್ಲ, ಇವನದ್ದು ಏನು ಋಣ ಅಂತ ಗೊತ್ತಾಗುದಿಲ್ಲ. ನಿಮ್ಮದಾದ್ರೆ ಅವನಿಗೆ ಋಣ ಉಂಟು. ಈಗ ದೇವಋಣ, ಋಷಿ ಋಣ, ಪಿತೃಋಣ, ಈ ಮೂರಲ್ವ ಪ್ರಧಾನವಾದದ್ದು. ಮತ್ತೆ ಬೇರೆ ಉಂಟು ಭೂತ, ಅದೇ ಬಿಡುವ. ಈಗ ಪ್ರಧಾನವಾದದ್ದು ಮೂರು. ಈ ಮೂರು ದೇವಋಣ ಋಷಿ ಋಣ ಇಲ್ಲಿಗೆ ಪ್ರಾಸಂಗಿಕ ಅಲ್ಲ. ಅಲ್ಲ, ಪಿತೃಋಣ ನಿಮ್ಮ ತಂದೆಗೆ ಕೊಟ್ಟ ಮಾತಿಗೆ ಬೇಕಾಗಿ ಇದರ ಹತ್ತಿರ ಇದ್ದೀರಿ. ಈಗಲೂ ಈಗ ನೀವು ಇಷ್ಟು ಪ್ರಕರಣ ಹೇಳಿದ್ರಲ್ಲ, ಛಿದ್ರವಾಗಿ ಬಿದ್ದದ್ದನ್ನು ಬಾದರಾಯಣರ ಮಾತಿನ ಹಾಗೆ ಅಲ್ಲಿಂದಲೇ ತೊಡಗಿದ್ದು. ಅಲ್ಲ, ಅದರ ಋಣ ನಿಮಗೆ ಬೇಕಾದ ಅವನಿಗೆ ಬೇಕಾದ. ಈಗ ಅವನನ್ನು ಉಳಿಸಿದ ಬಗ್ಗೆ ಅವನಿಗೆ ನಿಮ್ಮ ಬಗ್ಗೆ ಕೃತಜ್ಞತಾ ಭಾವದ ಋಣ ಬೇಡುವ? ವಿದುರನೇ ಇದನ್ನು ಚೆಲ್ಲಬೇಕು ಅಂತ ಹೇಳುವಾಗಲೂ ಹೇಳಬಾರದು ಹಾಗೆ. ಯಾಕಂದ್ರೆ ನನಗೊಂದು ಹೊಣೆಗಾರಿಕೆ ಉಂಟು. ವಿದುರ ಕಟ್ಟುತ್ತೇನಂತ ಹೊರಟದ್ದು. ಋಣ ಯಾರಿಗೆ? ಋಣ ಅವನಿಗಿರ್ಬೇಕಾದ. ಋಣ ಅಂದ್ರೆ ಈಗ ಋಣ ಅಂದ್ರೆ ನನಗೆ ಹೊಣೆ, ಅದು ನಿಮಗೆ ನನಗೆ ಕರ್ತವ್ಯ, ನಿಮಗೆ ಹೊಣೆ. ಆದರೆ ಅವನ ಋಣ ನನ್ನ ಮೇಲೆ ಬಂದದ್ದು ಪ್ರೀತಿ, ವಿಶ್ವಾಸ. ಎಷ್ಟೇ ಬೈಲಿ, ಎಷ್ಟೇ ಭಂಗಿಸಲಿ, ಎಷ್ಟೇ ಪಾಂಡವ ಪಕ್ಷಪಾತಿಯಾಗಿ ಮಾತಾಡಿ ಪಾಂಡವರ ಸಾತ್ವಿಕತೆಯನ್ನೇ ತಂದು ಇವನ ತಲೆ ಮೇಲೆ ಸುರಿದ್ರು ಏನೂ ಬೇಸರ ಪಡದೆ ಹೋಗ್ತಾನವ. ನೀವು ಭಾಗವತರ ಹೌದಲ್ಲ? ನೀನೇನಾದರೂ ಆ ಬಿರುದು ಕೊಟ್ಟರೆ ಒಲ್ಲೆ ಅಂತ ಹೇಳಲಾರ. ಈ ಪ್ರಾಯಕ್ಕೊಂದು ತಡವಾಗಿ ಆದರೂ ಭಾಗವತ ಅಂತ ಕರೀಲಿ ಜನ. ಆಗಲ್ಲ. ಈಗ ಜನ್ಮ ಕೊಟ್ಟ ತಂದೆಯಲ್ಲಿ ಮಗನಿಗಿರುವ ಋಣಕ್ಕಿಂತ ಹೆಚ್ಚ ಕೌರವನಲ್ಲಿ ನಿಮಗಿರುವ ಋಣ?
ಪ್ರಾಮಾಣಿಕವಾಗಿ ಹೇಳುವುದಾದ್ರಲ್ಲ. ಒಟ್ಟಿಗೆ ಹುಟ್ಟಿದ ಅಣ್ಣ ಬದುಕಿಡೀ ಸಲಹಿದವನಿಗಿಂತ ಹೆಚ್ಚು ಋಣವ ಸುಯೋಧನನಲ್ಲಿ ನಿಮಗಿರುವ ಋಣ ಉಂಟೋ ಇಲ್ವೋ ಎನ್ನುವುದಕ್ಕೆ ಅಂತ ಅದು ಇರಬಾರ್ದಷ್ಟು. ಈಗ ಹಿರಣ್ಯಕಶ್ಯಪನನ್ನು ಪ್ರಹ್ಲಾದ ವಿರೋಧಿಸಿದ ಮೇಲೆ ಅವನನ್ನು ಯಾವ ಆಸ್ತಿಕರು ವಿರೋಧಿಸಲಿಲ್ಲಲ್ಲ. ಅಪ್ಪನ ಋಣವನ್ನು ಬಿಟ್ಟು ಅಪ್ಪನಿಗೆ ವಿರೋಧಿಯಾಗಿ ನಿಂತು ಹರಿನಾಮ ಸ್ಮರಣೆ ಮಾಡಿದ್ದಿ ನೀನು. ರಾವಣನೊಟ್ಟಿಗೆ ಬದುಕಿದಂಥ ವಿಭೀಷಣ ಕೊನೆಯ ಕಾಲದಲ್ಲಿ ವಿಭೀಷಣ ರಾವಣನನ್ನು ಬಿಟ್ಟು ರಾಮಪಕ್ಷಕ್ಕೆ ಹೋಗುವಾಗ ಯಾರು ಜ್ಞಾನಿಗಳಾದವರು ಧಾರ್ಮಿಕರಾದವರು ವಿಭೀಷಣ ಮಾಡಿದ್ದು ತಪ್ಪು ಅಂತ ಹೇಳಿಲ್ಲಲ್ಲ. ನೀವು ದುಷ್ಟ ಸುಯೋಧನನ್ನು ಒಡಗೂಡಿದ್ರೆ ಮಾತ್ರ ನಿಮ್ಮ ಋಣ ಪರಿಹಾರ ಆಗೋದು, ನಾನು ಅಲ್ಲೇ ಇರಬೇಕು ಅಂತ ಭಾವಿಸ್ತೀರಿ ಅಂತ ಆದರೆ ಅದು ಹೇಗೆ ನಿಮ್ಮನ್ನು ಧಾರ್ಮಿಕ ಅಂತ ಒಪ್ಪಿಕೊಳ್ಳುವುದು ಅಂತ ನನಗೆ ಗೊತ್ತಾಗೋದಿಲ್ಲ. ನಾನಿರುವ ಕ್ಷೇತ್ರ, ನಾನು ವಹಿಸಿರುವ ಪಾತ್ರವನ್ನು ಮಂಕುಗೊಳಿಸ್ತದೆ. ಎಷ್ಟೇ ಒಳ್ಳೆಯ ಉದ್ದೇಶವೇ ಆಗಿರಲಿ, ನಾನು ನಿಂತಿರುವ ಕ್ಷೇತ್ರದ ಮಾಲಿನ್ಯ ನನ್ನ ಉದ್ದೇಶಕ್ಕೂ ನನ್ನ ದೂರದೃಷ್ಟಿಗೂ ನನ್ನ ಆಶಯಕ್ಕೂ ನನ್ನ ಭವಿಷ್ಯಕ್ಕೂ ಕಳಂಕವನ್ನು ಲೇಪಿಸ್ತದೆ. ದುಷ್ಟ ಸುಯೋಧನನ ಗುಂಡಿಗೆ ಅಂದರೆ ಪುಣ್ಯಕ್ಕೆ ನಿಲ್ಲಿಸಲಿಲ್ಲ ನೀನು. ದುಷ್ಟ ಸುಯೋಧನನನ್ನು ಒಡೆಗೊಂಡಿದ್ದೀನಿ, ಭಾಗವತನ ಮರ್ಯಾದೆ ಉಳಿಸಿದ್ದೀನಿ. ಇಲ್ಲ ಇಲ್ಲ, ಅಷ್ಟೆಲ್ಲ ಹೇಳುವಷ್ಟು ನೀವು ಮಾಡಲಿಲ್ಲ. ಅಂದರೆ ಮಾಡ್ಲಿಕ್ಕೆ ಉಂಟು ಅಂತ ಹೇಳುವುದ? ಅಲ್ಲ, ಇಲ್ಲಿವರೆಗೆ ಮಾಡಲಿಲ್ಲ. ಇನ್ನು ಮಾಡುದು ಬಿಡುದು ನಿಮ್ಮ ಜೀವ ಸ್ವಾತಂತ್ರ್ಯಕ್ಕೆ ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ ಹರಿ, ಹಾಗೆ ಕರೆಯಿಸಿಕೊಳ್ಳುವ ದುರ್ಘಟ್ಟ ಸಂಭವಿಸುವವರೆಗೂ ನನ್ನನ್ನು ಬದುಕಿಸದೇ ಇರು. ಆದರೆ ಪೂರ್ತಿ ಬೇರೆ ಅಂತ ನೀವು ಬಹಳಷ್ಟು ಸಮಾಧಾನ ಪಡುವ ಹಾಗಿಲ್ಲ. ಈಗ ಪಂಚಮಹಾಪಾತಕ ಅಂತ ಹೇಳುವಾಗ ಈ 4 ಅಪರಾಧ ಹೇಳುದು ಬೇರೆ ಬೇರೆ ಉಂಟು. ಸ್ವರ್ಣಸ್ಥೇಯ, ಸುರಪಾನ, ಬ್ರಹ್ಮಹತ್ಯೆ, ಗುರುಪತ್ನಿ ಗಮನ. 5ನೇದು ಹೇಳಲೇ ಇಲ್ಲ. ಈ 4ರ ಸಹವಾಸ ಮಾಡಿದವನೇ ಮಹಾಪಾಪಿ ಅಂತ ಹೇಳಿದರು. ಆತ ತಾಯಿಗಳೇ ಅವರು ಅಲ್ವಾ? ಈಗ ಆ ರೀತಿಯಲ್ಲಿ ನೋಡಿದರೆ ದುಷ್ಟ ಅಂತ ನಿಲ್ಲಿಸಿರು ದೊಡ್ಡ ತಪ್ಪಾಗಲಿ. ಕಾಸರಕದ ಒಟ್ಟಿಗಿದ್ದಂಥ ಗಂಧದ ಕಟ್ಟಿಗೆಗೂ ಅದರ ಕೈ ಬಂದ ಹಾಗೆ ಸುಯೋಧನ ನೊಡಗುಂಡಿ ಅದನ್ನು ಮಾಡಿದವ. ಅಂದರೆ ಬ್ರಹ್ಮಹತ್ಯೆ ಮಾಡಿದ್ದಾನೆ ಅಂತಲ್ಲ, ಆತ ತಾಯಿಗಳು ಮಾಡಬೇಕಾದ ಎಲ್ಲ ದೋಷ ಮಾಡಿದ. ಅವನೊಟ್ಟಿಗೆ ಒಡಗೂಡಿದವರು ಆತ ತಾಯಿಗಳು ಅಂತ ಹೇಳಿದರೆ ತಪ್ಪೇನು? ಆತ ತಾಯಿ ದೋಷವನ್ನು ಮಾಡಿದ ಕೌರವನ ಒಡಗೊಂಡಿದ್ದೀರಿ. ಒಡಗೊಂಡಿದ್ದು ಮಾತ್ರ ಅಲ್ಲ, ನನಗೆ ಋಣ. ನಿಮಗೆ ಅಪ್ಪಯ್ಯ ಏನು ಹೇಳಿದ್ದು? ನಿಮ್ಮ ಅಪ್ಪಯ್ಯ ಶಂತನು ಭೂಪತಿಗಳು ಏನು ಹೇಳಿದ್ದು? ಈ ಹಸ್ತಿನಾವತಿಯ ಪೀಠದ ಹೊಣೆಗಾರಿಕೆ ಅಂತಲ್ವ? ಇಲ್ಲಿಗೆ ನಿಮ್ಮಂಥದ್ದೇ ಮತ್ತೊಂದು ಬರಬೇಕು ಅಂತ ಹೊರಟದ್ದಲ್ವ? ನೀವು ಪರ್ಯಾಯ ಬರಬೇಕು ಅಂತ ಕಾದು. ಈಗ ನಿಮಗೆ ಎಲ್ಲಿಯಾದರೂ ಒಂದು ಯಾವುದಾದ್ರೂ ಒಂದು ಮೂಲೆಯಿಂದಲಾದರೂ ನಿಮ್ಮ ಹಾಗೆ ಕೌರವ ಕಾಣ್ತಾನ? ಒಂದು ಯಾವುದಾದ್ರೂ ಒಂದು ಕೋನದಿಂದಲಾದರೂ ಕಾಣ್ತಾನ? ನಿಮಗೆ ಧರ್ಮರಾಯ ಒಂದು ಕೋನದಿಂದಲೂ ಕಾಣುವುದಿಲ್ಲ ನಿಮ್ಮ ಹಾಗೆ. ದೇವವ್ರತನಾಗಬೇಕಾದವ ಕೌರವನೋ ಧರ್ಮರಾಯನ ಅಂತ ಕೇಳಿದರೆ ಸ್ವಲ್ಪ ಗೊತ್ತಿದ್ದವನು ಹೇಳ್ತಾನೆ ದೇವವ್ರತ ಧರ್ಮರಾಯ ಅಲ್ಲದೆ ಕೌರವ ಅಲ್ಲ ಅಂತ. ನೀವು ಹೇಳ್ತೀರಿ ಧರ್ಮರಾಯ ನನ್ನನ್ನು ಕರೀಲಿಲ್ಲ. ನಿಮ್ಮನ್ನು ಕರೆಯುವುದು ಹೇಗೆ? ಅಲ್ಲ, ಕರೆಯುವುದು ಹೇಗೆ ಆಚಾರ್ಯರೇ? ನೀವು ಯೋಚಿಸಿ, ನೀವು ಆತ್ಮವಿಮರ್ಶೆ ಮಾಡಿ. ಈಗ ವಿರಾಟ ನಗರಿಯಲ್ಲಿ ಧರ್ಮರಾಯಾದಿಗಳು ಇದ್ದಾರೆ ಎನ್ನುವುದಾಗಿ ಸೂಚನೆ ಕೊಟ್ಟವರಲ್ಲಿ ನೀವು ಒಬ್ಬರಲ್ವಾ? ಎಲ್ಲಿ ಹಸಿರುಂಟು, ಎಲ್ಲಿ ಪಕ್ಷಿಗಳ ಕಲರವ ಕೇಳಿಸ್ತದೆ, ಎಲ್ಲಿ ಬಿರು ಬೇಸಿಗೆ ಇದ್ದರೂ ಕೂಡ ಬೇರಿನಲ್ಲಿ ನೀರಿನ ಸತ್ವ ಇದ್ದು ಚಿಗುರು ಕಾಣಿಸ್ತದೆ, ಅಲ್ಲಿ ಪಾಂಡವರಿದ್ದಾರೆ, ನನ್ನ ಧರ್ಮರಾಜ ಇದ್ದಾನೆ. ಆತ್ಮವಿಶ್ವಾಸ ಅದು. ಅಲ್ಲಿ ಅದು ಹೇಳುವಾಗ ನಾನು ಆತ್ಮವಿಶ್ವಾಸದಿಂದ ಹೇಳಿದ್ದು ಹರಿಯೇ, ಅದನ್ನು ಆ ರಾಜಕಾರಣಿಗಳಲ್ಲಿ ಮಹಾಪಟು ಭಟನೆನಿಸಿಕೊಂಡ ಕೌರವ ದುರ್ವಿನಿಯೋಗ ಮಾಡಿ ನಾನು ಹೆಮ್ಮೆಯಿಂದ ಹೇಳಿದ್ದು. ಎಲ್ಲಿ ಹಸಿರುಂಟೋ ಅಲ್ಲಿ ಧರ್ಮರಾಜ ಇರ್ತಾನೆ. ಈಗ ನೀವು ಹೇಳಿದ್ದನ್ನು ನಾನು ಒಪ್ಪಿಕೊಂಡು ನೀವು ಅಸಹಾಯಕರಾಗಿದ್ದೀರಿ ಅಂತ ಭಾವಿಸುವುದಾ? ಯುದ್ಧಕ್ಕೂ ಬಂದಿದ್ದೀರಲ್ಲ ಉತ್ತರ ಗೋಗ್ರಹಣಕ್ಕೆ. ಈಗ ಹೇಗಪ್ಪ ನಿಮ್ಮನ್ನು ಕರೆಯುವುದು? ಈಗ ಆ ಮಕ್ಕಳು ಇನ್ನು ರಾಜ್ಯ ಪಡೀಬೇಕು ಅಂತ ಆಗುವಾಗ ಅವರನ್ನು ರಾಜ್ಯ ಪಡೆದುಕೊಳ್ಳಿ ಮಕ್ಕಳೇ ಅಂತ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡಬೇಕಾದ ನೀವೇ ಕತ್ತಿ ಹಿಡಿದು ಆಯುಧ ಹಿಡಿದು ಉತ್ತರ ಗೋಗ್ರಹಣಕ್ಕೆ ಬಂದ ಮೇಲೆ ಯಾವ ಮುಖದಲ್ಲಿ ಧರ್ಮರಾಯ ಕರೆಯುವುದು? ಅಜ್ಜ ಈ ಕಡೆ ಬನ್ನಿ ಅಂತ. ನೀವು ಇಲ್ಲಿದ್ದೀರಿ ಅಂತ ಬೇರೆ ಸಾಕ್ಷಿ ಬೇಕಾ? ನೀವು ಹೇಳ್ತೀರಿ ನನ್ನನ್ನು ಕರೀಲಿಲ್ಲ ಧರ್ಮರಾಯ ಅಂತ. ಈಗ ಅಜ್ಜನಾದವನನ್ನು ಮೊಮ್ಮಗ ಕರೀಬೇಕಾದದ್ದು ಅಜ್ಜನಾದವನೇ ತಿಳಿದು ಹೋಗಬೇಕಾದ ಒಂದು. ಇನ್ನೊಂದು, ಈಗ ಕೌರವ ಮಾಡಿದ್ದೆಲ್ಲ ಒಳ್ಳೆಯದಾದರೆ ನೀವು ಅವನಿಗೆ ಬೇಕಾದ ಸಹಕಾರ ಕೊಡಿ. ಅವ ಮಾಡಿದ ಕೆಟ್ಟದ್ದಕ್ಕೆಲ್ಲ ಸಹಕಾರ ಕೊಟ್ಟರೆ ಚಂದ್ರವಂಶದ ಮರ್ಯಾದೆ ಉಳಿಯುತ್ತದ ಅಥವಾ ಅವನ ಬದುಕು ಒಳ್ಳೆಯದಾಗ್ತದ? ದುಷ್ಟ ಸುಯೋಧನ ನೊಡಗುಂಡಿಗೆ ನಾನು ಪಾಂಡವರ ಹಿತಕ್ಕೆ ಬೇಕಾಗಿ ಬದುಕುವುದು. ನನ್ನ ಅವತಾರದ ಉದ್ದೇಶವನ್ನು ಹೇಳುವಾಗ ನಿಮ್ಮಂಥ ಜ್ಞಾನಿಗಳು ಹೇಳಿದ ಹೇಗೆ? ಜಾತಂ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ. 4ನೇದು ನೆನಪಿಸಬೇಕಾ? ಕೌರವಾನಾಂ ವಿನಾಶಾಯ. ಅದರಲ್ಲಿ ನೀವು ಸೇರ್ತೀರಿ. ಗೆಲ್ಲಿಸ್ತೇನೆ ಇವರನ್ನು, ಸೋಲಿಸ್ತೇನೆ ನಿಮ್ಮನ್ನು. ಹರಿಯೇ ಹರಿಯಲಾಲಿಸು ಭೂಪು ಭಕ್ತರ ಪೊರೆವ ಬಿರುದಿರೇ ಭಕ್ತರ ಪೊರೆವ
ಆಚಾರ್ಯರೇ, ಹಾಗಾದರೆ ಈಗ ಭಕ್ತರಲ್ಲಿ ಹೆಚ್ಚು ಕಡಿಮೆ ಆ ತರತಮ ಧೋರಣೆ, ಆ ಇದಕ್ಕೆ ನೈತಿಕವಾದ ಕಾರಣ ಏನು, ಲೋಕಕ್ಕೆ ಅರ್ಥ ಆಗಬೇಕಾದಂತ ಕಾರಣ ಏನು, ಆ. ಯಥಾರ್ಥವಾದ ಕಾರಣ ಏನು ಎನ್ನುವುದನ್ನು ಮನೋಹರವಾಗಿ ಜಿಜ್ಞಾಸೆಯ ಮಂಟಪದಲ್ಲಿ ಆ. ನೀನು ಬಹಳ ಚೆನ್ನಾಗಿ ಬಿಡಿಸಿಕೊಟ್ಟೆ. ಆ ತಾವರೆ ದೇವರ ಹತ್ತಿರ ಬರಬೇಕಾ? ಸುಯೋಧನ ಎನ್ನುವ ಕೆಸರನ್ನು ತೊಳೆದು ಈ ಕಡೆ ಬನ್ನಿ. ಅರಿಯೇ ಆ. ಖಂಡಿತವಾಗಿಯೂ ಈ ಪ್ರಶ್ನೆಯಲ್ಲಿ ಬಗೆಹರಿಯುವುದಕ್ಕಿಲ್ಲ ಅಂತ ಹೇಳುವುದನ್ನು ಆ. ಬಗೆಹರಿಸಿ ನನ್ನ ಜಿಜ್ಞಾಸೆಗಳಿಗೆ ಉತ್ತರ ಕೊಟ್ಟಿದ್ದಿ. ಆ. ಈಗ ನಾನು ನಿನ್ನ ಸಮ್ಮುಖಕ್ಕೆ ನಿಲ್ಲಿಸುವಾಗ ಕವಚ ಇನ್ನೂ ಬಿಚ್ಚಲಿಲ್ಲಲ್ಲ, ನೆತ್ತಿಯ ಮೇಲಿನ ಶಿರಸ್ತ್ರಾಣ ಇನ್ನೂ ಇಳಿಸಲಿಲ್ಲಲ್ಲ, ಆ. ಆಯುಧ ಎನ್ನುವುದು ಪ್ರಧಾನವಾಗಿ ನನಗೆ ಧನುಸ್ಸೇ ಹೌದಾದರೂ ಆ. ಹೆಗಲಿನಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ರಥದ ಮೇಲೆ ಜಾರಿಸಿದ್ದೇನೆ, ಆ. ತೂಣೀರವನ್ನು ತಾತ್ಕಾಲಿಕವಾಗಿ ಬಿಚ್ಚಿ ಕಟ್ಟಿಟ್ಟಿದ್ದೇನೆ. ಆ. ಈಗ ಅದನ್ನು ಬೆನ್ನಿಗೆ ಕಟ್ಟಲಿಕ್ಕೆ ಬರ್ತದಲ್ಲ, ಆ. ಹೇಗೂ ಸೂರ್ಯನು ಪಡುಗಡಲಲ್ಲಿ ಅಸ್ತಂಗತನಾಗುವುದಕ್ಕೆ ಇನ್ನೂ ಹೊತ್ತುಂಟಲ್ಲ, ಆ. ಯುದ್ಧ ವಿರಾಮ ಘೋಷಣೆ, ಯುದ್ಧದ ಸ್ಥಾಗಿತ್ಯಕ್ಕೆ ಬೇಕಾದ ಆಜ್ಞೆ ಉಭಯ ನಾಯಕರು ಹೊರಡಿಸಲಿಲ್ಲಲ್ಲ. ಆ. ಹಾಗಾದರೆ ಯುದ್ಧದಲ್ಲಿ ಸೇನಾಧ್ಯಕ್ಷನಾದ ನನಗೆ ಆ. ಸಾರ್ವಭೌಮತೆಯಿಂದ ಏಕಮೇವಾದ್ವಿತೀಯವಾದಂತ ತೀರ್ಮಾನದಿಂದ ಆ. ಹೋರಾಟ ಮಾಡಿಸ್ಲಿಕ್ಕೆ ಅಧಿಕಾರ ಉಂಟು ಅಂತ ಆದರೆ ಆ. ಎತ್ತಿ ಕಟ್ಟಿದ್ದೇನೆ ನನ್ನ ಬೆನ್ನಲ್ಲಿರುವ ತೂಣಿರವನ್ನು. ಆ. ಆ ಧನುಸ್ಸಿನ ನಾರಿ ಬಂಧವನ್ನು ಮತ್ತೊಮ್ಮೆ ಗಟ್ಟಿ ಮಾಡಿ ಆ. ಇದು ಯುದ್ಧಕ್ಕೆ ಬದ್ಧವೇ ಎನ್ನುವ ಹಾಗೆ ಖಚಿತ ಮಾಡಿಕೊಂಡಿದ್ದೇನೆ. ಆ. ಆ ನೆತ್ತಿಯ ಮೇಲಿರುವುದನ್ನು ಸರಿ ಮಾಡಿಕೊಂಡು ಆ. ಕವಚಿಕೊಂಡ ಕವಚವನ್ನು ಮತ್ತೊಮ್ಮೆ ಬಿಗಿದು ಈಗ ನಿನ್ನ ಸಮ್ಮುಖದಲ್ಲಿ ಸಾತ್ವಿಕವಾಗಿ ಒಂದು ಪಂಥಾಹ್ವಾನ. ಏನದು? ಇಲ್ಲಿಯವರೆಗೆ ಎದೆಯ ಮಟ್ಟದಲ್ಲಿ ನಿಲ್ಲಿಸಿ ಆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ದ್ವಾದಶಾಕ್ಷರಿಯಲ್ಲಿ ಪ್ರಧಾನನಾದ ಮಹಾನಾರಾಯಣನನ್ನು ಧ್ಯಾನಿಸಿದ, ಆ. ನಿನ್ನ ಪ್ರೀತಿಯ ಒಳ ಭಕ್ತಿಯ ಪ್ರವಾಹದಲ್ಲಿ ಕೊಂಡೊಯ್ದ ಆ. ಭೀಷ್ಮನನ್ನು ಆ. ಈ ಪ್ರಪಂಚದಲ್ಲಿ ನರನಾಗಿ ನರನಾಟಕದ ಮಹಾಸೂತ್ರಧಾರಿಯಾದ ನಿನ್ನನ್ನು ಆರಾಧಿಸಿಕೊಂಡು ಬಂದ ಆ. ನನ್ನ ಮೊಮ್ಮಗ ಅತ್ಯಂತ ಕಿರಿಯ ಆ. ಈ ಅರ್ಜುನನ ಮುಂದೆ ನನ್ನನ್ನು ಗೆಲ್ಲಿಸಂತ ನೀನು ಎಂತ ಮಾಡ್ತಿ ಈಗ? ನೀವೆಂತದ್ದು ತೂಣೀರ ಕಟ್ಟಿಕೊಂಡು ಆ. ಬಿಲ್ಲು ಬಾಣ ಹಿಡ್ಕೊಂಡು ಆ. ಅದಕ್ಕೆ ನೀವು ಜೀವ ಕೊಡುವುದಲ್ವಾ? ಆ. ನನ್ನ ಕೈಯಲ್ಲಿರುವುದು ಜೀವಂತ ಆಯುಧ. ಈ ನರ ಇವನನ್ನು ನಿಮ್ಮ ಯುದ್ಧದಲ್ಲಿ ಈ ಕಲಿ ಕಿರೀಟಿಯನ್ನು ನಿಮ್ಮ ದೂರದಲ್ಲಿ ಗೆಲ್ಲಿಸದೇ ಇದ್ರೆ ನಾನು ಭಕ್ತರ ಪರಿಪಾಲಕ ಎನ್ನುವ ಮಾತು ಸುಳ್ಳಾಗ. ದೇವ ನಿನ್ನನ್ನು ಸಾನು ರಾಗದಲ್ಲಿ ಭಜಿಸುವ ಭಕ್ತ ನಾನು ಹೌದಾದ್ರೆ ಆ. ಇವತ್ತು ನಿನ್ನ ಮುಂದೆ ಪ್ರತಿಜ್ಞಾ ವಾಕ್ಯವನ್ನು ಹೇಳ್ತೇನೆ. ಆ. ದುರಧೀರನಾದ ಸಮರ್ಥನಾದ ತೋಳ ತೀಟೆಯಲ್ಲಿ ಪಂಡಿತನೆನಿಸಿಕೊಂಡ, ಆ. ವರ್ತಮಾನ ಕಾಲದಲ್ಲಿ ಚಾಪರುದ್ರನೆನಿಸಿಕೊಂಡಂತ ವಿಶಿಷ್ಟವಾದಂತ ದ್ರೋಣರ ಶಿಷ್ಯನೆನಿಸಿಕೊಂಡ ಆ. ಈ ನರನನ್ನು ಗೆಲ್ಲದೆ ಹೋದ್ರೆ ಆ. ನಾನು ಭೀಷ್ಮ ಅಲ್ಲ ಅಂತ ತಿಳಿಬೇಕು. ಈಗ ನೀವು ಯುದ್ಧದಲ್ಲಿ ಗೆಲ್ಲುವುದಲ್ವಾ? ಹೌದು. ಮತ್ತೆ ನಿಮ್ಮಲ್ಲಿ ಮಾತಾಡಿ ಏನು ಪ್ರಯೋಜನ? ನನ್ನನ್ನು ಮಾತಾಡಬೇಕಾದ ಮಾತಾಡಿಸೋದು ಜೀವನಲ್ಲಿ ಸುರಲೋಕದಿಯು ಮದಕರಿಯ ನಿಳಿದಿದೆ ಧರೆಗೆ ತಗಿಸಿರ್ಬೇಕು ಕಾಣವನವ ಜಾತಿಗಳ ಗಂಧಿ ಧರೆಯೊಳಿ ಬರಿ ಕೀರ್ತಿ ಹರಿದಡಿ ದಿನ ಧುರದಿ ಬಲ ಜಯವ ಮುಂದೆಲ ಕಿಡಿಗೆ ಧರಿ ಕನುವ ಜೇಕೃತಿ ಗೈಯುತ್ತ ಅರ್ಜುನ, ಕೌರವ ಪಕ್ಷದ ಸೇನಾಪತಿಯಾದಂತ ಭೀಷ್ಮರಾಡಿದ ಮಾತುಗಳನ್ನು ಕೇಳಿದೆ ಅಲ್ಲ ನೀನು? ಕೇಳ್ತಾ ಇದ್ದೇನೆ. ಪ್ರತಿಜ್ಞೆ ಮಾಡಿದಂತ ಮಾತುಗಳನ್ನು ಕೇಳಿದ ಮೇಲೆ ನಿನಗೊಂದು ಸೂಚನೆ ಮಾತ್ರ. ಹ. ನಿನ್ನನ್ನು ಉತ್ಸಾಹದಿಂದ ಎಬ್ಬಿಸುವುದಕ್ಕೆ ಬೇಕಾಗಿ ನೀನು ಮಾಡಿದಂತಹ ಸಾಹಸಗಾಥೆಗಳನ್ನು ನೆನಪಿಸ್ತಾ ಇದ್ದೇನೆ. ಏನೆಲ್ಲ ಮಾಡಿದ್ದಿ ನೀನು? ಏನು ದೇವ? ನಿನ್ನ ಅಣ್ಣನಾದಂತಹ ಧರ್ಮರಾಯ ಹೇಳಿದ ಕಾರಣಕ್ಕೆ ಬೇಕಾಗಿ ಚಿತ್ರಸೇನನನ್ನು ಸೋಲಿಸಿ ಹ. ಕೌರವನನ್ನು ಅವನ ಕೈಯಿಂದ ಬಿಡಿಸಿದ್ದಿ. ಹ. ಅಂದ್ರೆ ಗಂಧರ್ವರನ್ನು ಜಯಿಸಿದ ನೀನು. ಹ. ಧನುಷ್ಟೇಂಕಾರದಿಂದ ಗಂಧರ್ವ ಲೋಕವನ್ನು ನಡುಗಿಸಿದ ವಿರೋಧಿ. ಸರಿ. ಒಂದು ಕಾಲದಲ್ಲಿ ಅಮ್ಮನ ಮಾತಿಗೆ ಬೇಕಾಗಿ ಹ. ಸುರಪನ ಐರಾವತವನ್ನೇ ಧರೆಗಿಳಿಸಿದ್ದಿ. ಹೌದು. ಅಮ್ಮನ ಮಾತಿಗೆ ಬೇಕಾಗಿ ದೇವಲೋಕದಿಂದ ಸುವಸ್ತುವನ್ನು ಇಳಿಸಿದ ನೀನೊಂದು ಕಡೆ, ಹ. ಅಪ್ಪನ ಆಕಾಂಕ್ಷೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಹ. ದೇವತೆಗಳಿಂದಲೇ ಭೀಷ್ಮ ಎನ್ನುವ ಹೆಸರನ್ನು ಪಡೆದ ಅವರು ಮತ್ತೊಂದು ಕಡೆ ನಮ್ಮ ಅಜ್ಜಯ್ಯ ಅಲ್ವಾ? ಹ. ಕಾಂಡವನ ದಹನ ಮಾಡುವಾಗ ಹ. ಅಗ್ನಿಯ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಅಪ್ಪ ಎನ್ನುವುದಾಗಿ ನೋಡದೆ ಇಂದ್ರನಲ್ಲಿ ಆದರೂ ವಿರೋಧ ಕಟ್ಟಿಕೊಂಡ ನೀನೊಂದು ಕಡೆ, ಹ. ತನ್ನ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಗುರು ಎನ್ನುವುದಾಗಿ ನೋಡದೆ ಹೋರಾಡಿದ ಅವರು ಮತ್ತೊಂದು ಕಡೆ. ಹ. ಅಲ್ಲ,
ನೀನು ಇಲ್ಲಿಯವರೆಗೆ ಮಾಡಿದಂಥ ಯಾವುದೆಲ್ಲ ಸಾಹಸಗಾಥಗಳಲ್ಲಿ ಅತಿ ಹೆಚ್ಚಿನದ್ದು ಅಂತ ಭಾವಿಸಲ್ಪಡ್ತದೋ ಅದು ನಿವಾತ ಕವಚವದೆ. ಯಾಕೆ? ಇಂದ್ರಿಯ ನಿಗ್ರಹ ಬೇಕು. ಇಂದ್ರಿಯ ನಿಗ್ರಹದಿಂದ ಮಾತ್ರ ಮಾಡಬಹುದಾದ ನಿವಾತ ಕವಚವದೆಯನ್ನು ಮಾಡಿದ ನೀನು 800 ವರ್ಷವಾದರೂ ಇಂದ್ರಿಯ ನಿಗ್ರಹದಿಂದ ಬ್ರಹ್ಮಚಾರಿಯಾಗಿ ಬದುಕಿದ ಅವರು ನಮ್ಮ ಮುತ್ತಜ್ಜ ಅಲ್ವಾ? ಈಗ ನೀನು ಅಣ್ಣ ಧರ್ಮರಾಯನಿಗೆ ಬೇಕಾಗಿ ಮಾಡಿದ್ದಿ, ಹೌದು. ನೀನು ಅಮ್ಮ ಕುಂತಿಗೆ ಬೇಕಾಗಿ ಮಾಡಿದ್ದಿ, ಅಗ್ನಿ ಕೇಳಿದಾಗ ಮಾಡಿದ್ದಿ, ದೇವತೆಗಳಿಗೆ ಬೇಕಾಗಿ ಮಾಡಿದ್ದಿ. ಇಷ್ಟು ಸಮಯದಿಂದ ಒಟ್ಟಿಗಿದ್ದೇನೆ ಪುಣ್ಯಾತ್ಮ, ನನಗೆ ಬೇಕಾಗಿ ಎಂಥದ್ದು ಮಾಡಲಿಲ್ಲಲ್ಲ ನೀನು. ಈ ಸಲ ಆದರೂ ಒಂದು ನನಗೆ ಬೇಕಾಗಿ ಮಾಡಬೇಕು. ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ ಈ ಭೀಷ್ಮನನ್ನು ಜಯಿಸಬೇಕು. ನನ್ನ ಅಜ್ಜಯ್ಯನನ್ನು ನಾನು ಜಯಿಸಬೇಕು. ನನಗೆ ಇದನ್ನು ಹೇಳ್ತಾ ಇರುವವ ನಾನು, ನನ್ನ ಭಾವ, ಹೌದು, ನನ್ನ ದೇವ, ಹೌದು, ನನ್ನ ಬಂಡಿಯ ಬೋವ, ನನ್ನ ಜೀವ ನೀನಾಗಿ ಹೇಳ್ತಾ ಇದ್ದಿ. ಹೌದು. ಆವಾಗ ಒಮ್ಮೆ ಮೋಹ ಕವಿದಿತ್ತು. ಆವಾಗ ನೀನು ಹೇಳಿದ ಮಾತು, ಮಾಡುವುದೆಲ್ಲ ನಾನೇ, ಮಾಡಿಸುವುದೆಲ್ಲ ನಾನೇ, ಮಾಡುವುದಕ್ಕೆ ಮಾತ್ರ ನೀನು ಮಾತ್ರ ನೀನು ಅಂತ ಹೇಳಿದ್ದಿ. ಆಗ ನಾನು ಹೇಳಿದ್ದೆ ವಚನಂ ಕರಿಷ್ಯೆ ಎಂಬುದಾಗಿ. ದೇವ, ಮಾಡುವುದು ನೀನೇ. ಈಗ ನಿನ್ನ ಬಾಯಿಯಿಂದ ಬಂದ ಪ್ರತಿಜ್ಞೆ, ಅದನ್ನು ಮಾಡಿಸುವುದು ನನ್ನ ಕೈಯಲ್ಲಿ. ನೀನು ಯಾಕೆ ಹೇಳಲಿಲ್ಲ ನಾನೇ ಮಾಡ್ತೇನೆ ಎಂಬುದಾಗಿ? ಆದ್ರೆ ಅರ್ಜುನ ಮಾಡಿಯಾನು ಎನ್ನುವಂತಹ, ನನ್ನ ಮಾತನ್ನು ಉಳಿಸಿಯಾನು ಎನ್ನುವಂತಹ ಆ ದೃಢವಾದ ನಂಬುಗೆ, ನನ್ನ ಮೇಲಿನ ಪ್ರೀತಿ ಅಜ್ಜನಲ್ಲಿ ಹೇಳಿದ್ದೇನೆ. ನಿನ್ನ ಅಜ್ಜನಲ್ಲಿ ಅರ್ಜುನನಲ್ಲೇ ಮಾಡಿಸ್ತೇನೆ ಅಂತ ಹೇಳಿದ್ದಿ. ಹಾಗಾದ್ರೆ ಕೇಳು ಕಮಲಾಂಬಕನೇ, ಮಧ್ಯದಲ್ಲಿ ಆಹುಜ ಭೂಳಿ ರಂಜಿತ ಪಾದ ಕಮಲಾನ್ವಿತ ನದಿ ಸುತನ ನೀಲ ಮೇಘ ಶ್ಯಾಮ ನಿನ್ನಯ ಭಜಕ ತಾನಲ್ಲ. ದೇವರೇ, ಅರ್ಜುನ, ಭೀಷ್ಮಾಚಾರ್ಯರಲ್ಲಿ ನಮ್ಮ ಅಜ್ಜಯ್ಯನಲ್ಲಿ ನೀನಾಡಿದ ಮಾತುಗಳನ್ನು ಕೇಳಿದೆ, ನನ್ನನ್ನು ಹುರಿದುಂಬಿಸುವ ಮಾತುಗಳನ್ನು ಕೂಡ ಕೇಳಿದೆ. ದೇವ, ಈಗ ನಿನ್ನ ಮುಂದೆ ನನ್ನ ಪ್ರತಿಜ್ಞೆಯನ್ನು ಹೇಳ್ತಾ ಇದ್ದೇನೆ, ಕೇಳು. ಏನದು? ಸೇತು ಹಿಮಾಲಯದ ಮಧ್ಯದಿ ರಂಜಿಪ ಬಾಹುಜರ ಮೌಳಿ ಮಣಿಗಳ ಆ ಬಾಗಿದ ತಲೆಗಳ ಮಣಿಗಳ ಪ್ರಕಾಶದಿಂದ ಯಾರ ಪಾದ ಕಮಲಗಳು ಹೊಳೆಯುತ್ತವೋ ಅಂತಹ ನಮ್ಮ ಅಜ್ಜಯ್ಯ ಭೀಷ್ಮಾಚಾರ್ಯ, ಕೇವಲ ಧನುಷ್ಠಾಂಕಾರದಿಂದ ಗಂಧರ್ವ ಲೋಕವನ್ನೇ ನಡುಗಿಸಿದಂತಹ ಭೀಷ್ಮಾಚಾರ್ಯರು, ನಮ್ಮ ವಂಶ ಯಾವುದನ್ನು ಹೆಮ್ಮೆಯಿಂದ ನೆನೆಸಿಕೊಳ್ಳುತ್ತದೋ ಭೀಷ್ಮನ ವಂಶದವರು ಎಂಬುದಾಗಿ, ಅಂತಹ ಭೀಷ್ಮಾಚಾರ್ಯರನ್ನು ಗೆಲ್ಲಿಸ್ತೇನೆ ಎಂಬುದಾಗಿ ಹೇಳಿದೆ ಅಲ್ಲ. ನಾನು ಅವರನ್ನು ಗೆಲ್ಲದೆ ಹೋದ್ರೆ, ಸೋಲಿಸುವುದಲ್ಲ, ಗೆಲ್ಲದೆ ಹೋದ್ರೆ ನಾನು ನೀನು ಪಾಂಡವನಂ ಧನಂಜಯೋಸ್ಮಿ ಎಂಬುದಾಗಿ ಹೇಳಿದವನೇ. ನಿನ್ನ ಮರ್ಯಾದೆ ಹೋದ್ರೆ ನನ್ನ ಮರ್ಯಾದೆ ಹೋದ ಹಾಗೆ, ಪಾಂಡವ ಮರ್ಯಾದೆ ಹೋದ ಹಾಗೆ. ಹಾಗಾದ್ರೆ ನೀನು ಹೇಳಿದ್ರೆ ನಾನು ಹೇಳಿದ ಹಾಗೆ, ನಾನು ಹೇಳಿದ್ರೆ ನೀನು ಹೇಳಿದ ಹಾಗೆ, ನಾನು ಮಾಡಿದ್ರೆ ಅದು ನೀನು ಮಾಡಿದ ಹಾಗೆ. ಹಾಗೆ ಏನಾದರೂ ನನಗೆ ಈ ಕಾರ್ಯವನ್ನು ಮಾಡುವುದಕ್ಕೆ ಆಗಲಿಲ್ಲ ಎಂಬುದಾಗಿ ಆದ್ರೆ, ದೇವ, ನಾನು ಇನ್ನು ಮುಂದೆ ನಿನ್ನ ಭಜಕನೇ ಅಲ್ಲ, ಇದು ನನ್ನ ಪ್ರತಿಜ್ಞೆ. ಹೌದಾ? ನೀನು ನನ್ನ ಭಜಕ ಎನ್ನುವುದಾಗಿ ಸ್ಥಾಪಿಸುವುದು ನಿನಗಿಂತ ಹೆಚ್ಚು ನನ್ನ ಹೊಣೆ. ಹಾಗಾಗಿ ನೀನು ಪ್ರಯತ್ನಿಸು, ಜಯಶೀಲನಾಗುತ್ತೆ. ಅಜ್ಜಯ್ಯ, ಇನ್ನು ಗುರುಪತಿಗೆ ಸಹಾಯವಾಗಿ ಬಂದರು ಭಯ ಮಧ್ಯದಲ್ಲಿ ನಿಮಗೆ ಭೇದವೇ. ಅಜ್ಜಯ್ಯ, ಅರ್ಜುನ ಕಾಲು ಮುಟ್ಟಿ ನಮಸ್ಕರಿಸಬೇಕಾದಂತಹ ಸಮಯ ಅಲ್ಲ ಇದು. ಮಾಡಬೇಕಿತ್ತು ನಾನು, ಆದರೂ 2 ಬಾಣ ಕಾಲ ಬುಡಕ್ಕೆ ಬಿಟ್ಟಿದ್ದಿ. ಪ್ರಶಸ್ತವಾದ ಸಮಯ ಇದಲ್ಲ ಅಜಯ. ಯುದ್ಧಾರಂಭದಲ್ಲಿಯೇ ನನ್ನಣ್ಣ ನಿಮ್ಮ ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡಿದ್ದಾನೆ. ಆಗ ತಾವು ಹೇಳಿದಂತಹ ಮಾತು ವಿಜಯಿಗಳಾಗಿ ಎಂಬುದಾಗಿ, ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಜಯವಾಗಲಿ ಎಂಬುದಾಗಿ ಹೇಳಿದಿರಿ ಅಲ್ವಾ? ಧರ್ಮವನ್ನೇ ಅನುಸರಿಸಿಕೊಂಡು ಇಲ್ಲಿಯ ತನಕ ಬಂದೆವು. ಬೇಷ್ ಅಜ್ಜಯ್ಯ, ಒಮ್ಮೆ ನನ್ನ ಮುಖವನ್ನು ಚೆನ್ನಾಗಿ ನೋಡಿ ಅಜ್ಜಯ್ಯ. ಅದೇ ಪಾರ್ಥ, ಅದೇ ಅರ್ಜುನ. ಏನು ಕಾಣ್ತದೆ? ಏನು ಕಾಣಬೇಕು? ನಾನು
ಎಂದೋ ಅಂದು ಕಾಡಿನಲ್ಲಿ ತಂದೆಯನ್ನು ಕಳೆದುಕೊಂಡು 5 ಅನಾಥ ಮಕ್ಕಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಮುಂದೇನು ಮಾಡಬೇಕು ಎಂಬುದಾಗಿ ತಿಳಿಯದೆ ಪರಿತಪಿಸುತ್ತಿದ್ದಂತಹ ನಮ್ಮ ತಾಯಿಗೆ ರಥವೊಂದು ಬಂದು ನಿಂತಾಗ ಅಜ್ಜ ಭೀಷ್ಮಾಚಾರ್ಯರು ಹಸ್ತಿನಾವತಿಗೆ ಬರುವುದಕ್ಕೆ ನಿರೂಪವನ್ನು ಕಳಿಸಿದ್ದಾರೆ ಎಂಬುದಾಗಿ ನಮ್ಮ ತಾಯಿಗೆ ಹೇಳಿದಾಗ 5 ಮಕ್ಕಳನ್ನು ಎತ್ತಿಕೊಂಡು ರಥದಲ್ಲಿ ಕುಳಿತು ಬಂದು ನಿಮ್ಮ ಪಾದದಡಿಯಲ್ಲಿ ಕೆಡವಿದವಳು ನಮ್ಮ ತಾಯಿ. ಎತ್ತಿ ಮುದ್ದಿಸಿದವರು ನೀವು ಅಲ್ವೇ? ಯಾರೂ ಇಲ್ಲ ಎಂಬುದಾಗಿ ಭಾವಿಸಬೇಡ ಮಗಳೇ, ಹಸ್ತಿನಾವತಿ ಇದೆ, ನಾನಿದ್ದೇನೆ ಭೀಷ್ಮಾಚಾರ್ಯ ಎಂಬುದಾಗಿ ಹೇಳಿದವರು ಅಜ್ಜಯ್ಯ. ಅಣ್ಣನಿಗೆ 14 ವರ್ಷ ಕಳೆದಿತ್ತು, ಭೀಮನಿಗೂ ಕಳೆದಿತ್ತು. ನಾನು ಮಾತ್ರ ನಿಮ್ಮ ಆಟಕ್ಕೆ ಸರಿಯಾಗುವಂತಹ ಮಗುವಾಗಿದ್ದ ಹೊತ್ತಿಗೆ. ಇನ್ನಿಬ್ಬರು ತುಂಬ ಎಳೆಯರು. ಆಗ ಎತ್ತಿಕೊಂಡದ್ದು ನನ್ನನ್ನು ನೀವು ನಿಮ್ಮ ಹೆಗಲ ಮೇಲೆ ಕೂತುಕೊಳ್ಳಿಸಿದ್ರಿ. ಭೀಷ್ಮಾಚಾರ್ಯರ ಹತ್ತಿರ ಬರುವುದಕ್ಕೆ ಎಲ್ಲ ಮಕ್ಕಳು ಹೆದರುತ್ತಿದ್ದಂತಹ ಗೌರವಭಾವದಿಂದ ಕಾಣುತ್ತಿದ್ದಂತಹ ಹೊತ್ತಲ್ಲಿ ನಿಮ್ಮ ಹೆಗಲ ಮೇಲೆ ಕುಳಿತು ನಿಮ್ಮ ಗಡ್ಡವನ್ನು ಎಳೆಯುವಂತಹ ತುಂಟಾಟವನ್ನು ಮಾಡುತ್ತಿದ್ದವ ಈ ಅರ್ಜುನನ ಮೇಲೆ ವಿಪರೀತವಾದಂತಹ ಪ್ರೀತಿ ಇತ್ತು ತಮಗೆ. ಏನೋ ನನ್ನ ಕಣ್ಣುಗಳಲ್ಲಿ ಭರವಸೆಯನ್ನು ಕಾಣ್ತಾ ಇದ್ದೀರಿ ನೀವು. ನಿಮ್ಮ ಗಡ್ಡವನ್ನೊಮ್ಮೆ ನೇವರಿಸಿಕೊಳ್ಳಿ ಅಜ್ಜಯ್ಯ, ಅದರಲ್ಲಿ ಈ ಅರ್ಜುನನ ಜೊಲ್ಲೆಷ್ಟಿರಬಹುದು. ನಿಮ್ಮ ಎದೆಯನ್ನೊಮ್ಮೆ ನೇವರಿಸಿಕೊಳ್ಳಿ ಅಜ್ಜಯ್ಯ, ಈ ಅರ್ಜುನನ ಪಾದದ ಅಚ್ಚುಗಳೆಷ್ಟಿರಬಹುದು ಅಲ್ಲಿ. ನಿಮ್ಮ ತೊಡೆಯನ್ನೊಮ್ಮೆ ನೋಡಿಕೊಳ್ಳಿ ಅಜ್ಜಯ್ಯ, ಈ ಅರ್ಜುನ ನಿಮ್ಮ ತೊಡೆಯ ಮೇಲೆ ಅದೆಷ್ಟು ಆಡಿರಬಹುದು. ಎಲ್ಲ ಮರೆತು ಹೋಯಿತಲ್ಲ ಅಜ್ಜಯ್ಯ. 5 ಮಕ್ಕಳನ್ನು ಹಾಲನ್ನು ಉಣಿಸಿ ಬೆಳೆಸಿದಿರಿ, ಆಮೇಲೆ ಏನೇನೋ ಆಗಿ ಹೋಯಿತು. 106 ಮಕ್ಕಳನ್ನು ಬೆಳೆಸಿದವರು ತಾವು. ಆದರೂ ಕೂಡ 5 ಮಕ್ಕಳಿಗೊಂದು ರೀತಿಯಾಯಿತು, 101 ಮಕ್ಕಳಿಗೊಂದು ರೀತಿಯ ಗತಿಯಾಯಿತು. ಅವೆಲ್ಲವನ್ನು ನಾವು ಸಹಿಸಿಕೊಂಡೆವು. ಯಾಕೆ ಬೇಕಾಗಿ? ಧರ್ಮಕ್ಕೆ ಬೇಕಾಗಿ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಿದೆ ಎಂಬುದಾಗಿ ನೀವು ಕೂಡ ಹೇಳ್ತಾ ಇದ್ದವರೇ. ಹೇಗೆ ನಡಿಬೇಕು ಮಗನೇ ಎಂಬುದಾಗಿಯೂ ನೀವು ಕಲಿಸಿದವರು ನಮ್ಮಣ್ಣನಿಗೆ. ಹಾಗಾಗಿ ಆತ ಧರ್ಮವನ್ನು ಬಿಡದೆ ನಡೆದ. ಧರ್ಮವು ನಿಮ್ಮಿಂದಲೂ ಅವನಿಗೆ ಉಪದೇಶಿಸಲ್ಪಟ್ಟಿತು. ಆಮೇಲಿನ ನಮ್ಮ ಧರ್ಮಕ್ಕೆ ನಾವು ತೆತ್ತಂತಹ ಬೆಲೆ ಅದು ಅತಿ ಹೆಚ್ಚಾಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಆದರೂ ಕೂಡ ನಾವು ಧರ್ಮವನ್ನು ಎಲ್ಲೂ ಬಿಡಲಿಲ್ಲ ಅಜ್ಜಯ್ಯ. ಆ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕೆ, ನಮ್ಮ ಪರವಾಗಿ ನಿಲ್ಲುವುದಕ್ಕೆ ನೀವು ಪ್ರಯತ್ನವನ್ನು ಮಾಡಲಿಲ್ಲ ಎಂಬುದಾಗಿ ನಾವು ಹೇಳ್ತಿಲ್ಲ, ನಾನಾಗಿ ಹೇಳುತ್ತಾ ಇಲ್ಲ. ಆದರೆ ನಾವು ಅನುಭವಿಸಿದಂಥ ಭಾವನೆಗಳು ಅವೆಲ್ಲದರ ಹಿಂದೂ ಕೂಡ ನಮಗೊಂದು ಭರವಸೆ ಇತ್ತು. ನಮ್ಮ ಅಜ್ಜಯ್ಯ ಇದ್ದಾರೆ ಭೀಷ್ಮಾಚಾರ್ಯರು ಹಸ್ತಿನಾವತಿಯಲ್ಲಿ ಎಂಬುದಾಗಿ, ಏನಾದರೂ ನ್ಯಾಯ ದೊರಕ್ತದೆ ಎಂಬುದಾಗಿ. ಕೊನೆಗೂ ಅದು ನಮ್ಮ ನಿರೀಕ್ಷೆ ಹುಸಿಯಾಗಿಯೇ ಹೋಯಿತು ಅಜ್ಜಯ್ಯ. ಇಂದು ಈ ರಣಗಣದಲ್ಲಿ ನಾವು ಭೇಟಿಯಾಗುವಂತಾಯಿತು. ರಣಗಣದಲ್ಲಿ ಯಾರನ್ನು ಭೇಟಿಯಾಗುವುದಕ್ಕೂ ನಮಗೆ ಉತ್ಸಾಹ ಇತ್ತು. ಆದರೆ ಇಂದು ನನ್ನ ಸ್ವಾಮಿ ರಥವನ್ನು ತಂದು ನಿಲ್ಲಿಸಿದ್ದು ಯಾರ ಮುಂದೆ? ನನ್ನ ಅಜ್ಜಯ್ಯನ ಮುಂದೆ. ಕನಕ ತಾಳಧ್ವಜ ಕಾಣ್ತಾ ಇದೆ ಅಜ್ಜಯ್ಯ, ನಿಮ್ಮದಾದಂತಹ ಮುಖ ಕಾಣ್ತಾ ಇದೆ, ಅಲ್ಲಿ ನನಗೆ ನನ್ನ ಪ್ರತಿಬಿಂಬ ಕಾಣ್ತಾ ಇದೆ, ನನ್ನನ್ನು ಎತ್ತಿ ಆಡಿಸಿದಂತಹ ನಿಮ್ಮ ಮನಸ್ಸು ಕಾಣ್ತಾ ಇದೆ. ಅಜ್ಜಯ್ಯ ಏನು ಮಾಡಲಿ, ಆದರೆ ಈ ರೀತಿಯಾಗಿ ನೀವು ಮಾಡ್ತೀರಿ, ನೀವು ಭಾವಿಸಬಹುದು ಎಂಬುದಾಗಿ ನಾವು ಆಲೋಚನೆಯನ್ನೇ ಮಾಡಲಿಲ್ಲ ದೇವ. ಯಾಕೆಂದರೆ 100 ಮಕ್ಕಳೊಂದು ಕಡೆ 5 ಮಕ್ಕಳೊಂದು ಕಡೆ ಎಂಬುದಾಗಿ ಭಾವಿಸಿದರೆ, ನೀವು ಹಾಲನ್ನು ಉಣಿಸಿ ಬೆಳೆಸಿದಂತಹ ಈ ಶರೀರ ಕೊಬ್ಬಿದ ಮೇಲೆ ಒಂದು ಕುರಿಯನ್ನು ಕಡಿಯುವಂತಹ ಕಟುಕನ ತೆರನಾಗಿ ಹೋಯ್ತಲ್ಲ. ಈ ರೀತಿಯಾಗಿ ಮಾಡಬಹುದೇ ಅಜ್ಜಯ್ಯ ನೀವು? ಪ್ರಶ್ನೆಗಳೆಲ್ಲ ಪ್ರೌಢವಾಗಿದೆ, ಭಾಷೆ ಮಾತ್ರ ಬಾಲಭಾಷೆಗಳಿದೆಯೋ ನಿಂದಿಗೆಯು ಕಾಳಗಿಗೆ ಬಂದಿದ್ದಾಗೋ ಶೀಲದಲ್ಲಿ ಬಂದಿಬಲ್ಲನೋ ಅಂತರವ ಕೋಳುವುದು ವಿನ್ಯೂನನೋ. ಪಾರ್ಥ, ಅಜ್ಜ ನೀನೆಸೆಯುವ ಮಾರ್ಗಣಗಳಿಗೆ ನಾನು ಗುರಾಣಿ ಹಿಡಿಯಬಲ್ಲೆ, ಉಳಿದವರು ಪ್ರಯೋಗಿಸುವಂಥ ಆಯುಧಗಳನ್ನು ನಾನು ಪ್ರತಿಬಂಧಿಸಬಲ್ಲೆ. ಅನುಭವ ನನ್ನದು ದೊಡ್ಡದು, ಯುದ್ಧದ ಕುರಿತಾದ ತಿಳುವಳಿಕೆ ನನಗೆ ಹೆಚ್ಚಿನದ್ದು. ಚೌಷಷ್ಠಿ ವಿದ್ಯೆಗಳನ್ನು ಭಾರ್ಗವ ರಾಮರಲ್ಲಿ ಅಭ್ಯಾಸ ಮಾಡಿದ ಭಾಗ್ಯಶಾಲಿ ನಾನು. 800 ವರ್ಷಗಳ ಸುದೀರ್ಘವಾದಂತಹ ಆಯುರ್ಮಾನವನ್ನು ಸವೆಸಿ ಭಾಗ್ಯಶಾಲಿ ಅಂತ ಉಳಿದವರಿಂದ ಕರೆಯಲ್ಪಟ್ಟವ. ನನ್ನ ತುಮುಲವನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ, ನನ್ನ ವ್ಯಥೆಯನ್ನು ಯಾರೂ ತಿಳಿಯುವ ಆಸಕ್ತಿಯನ್ನು ಹೊಂದಲಿಲ್ಲ, ನನ್ನ ದುಮ್ಮಾನವನ್ನು ಅಳೆಯುವ ಮಾನದಂಡ ಯಾವ ವ್ಯಕ್ತಿಗೂ ಇಲ್ಲದೆ ಹೋಯಿತು. 800 ವರ್ಷ ಬದುಕಿದ್ದಾರೆ. ಸಾಧಾರಣವಾದ ಜೀವನ ಅಲ್ಲ, ರಾಜರ್ಷಿಯ ಜೀವನದ ಘಟ್ಟ, ರಾಜರ್ಷಿಯ ಜೀವನದ ದರ್ಶನ,
ತಾನೇ ತನ್ನನ್ನು ತೆತ್ತುಕೊಂಡು ಮದುವೆ ಆಗುವುದಿಲ್ಲ ಅಂತ ಘೋಷಿಸಿಕೊಂಡು ನೈಷ್ಠಿಕ ಬ್ರಹ್ಮಚರ್ಯದ ಮೂಲಕವಾಗಿ ಪ್ರಪಂಚಕ್ಕೆ ಆದರ್ಶಪ್ರಾಯರಾಗಿ ಉಳಿದವರು, ಅನುಕರಣೀಯರು, ಅನುಸರಣೀಯರು. ಹೀಗೆ ವೈಭವದ ಸುರಿಮಳೆಯಲ್ಲಿ ನಾನು ಕೊಚ್ಚಿ ಹೋದೆ ಮಗನೇ. ನನ್ನ ಹೃದಯದೊಳಗಂದು ತುಡಿಯುವಂಥ ಭಾವದ ಸ್ಫುರಣೆ ಉಂಟು. ನನ್ನ ದೇಹದ ಒಳಗೆ ಸ್ಪಂದಿಸುವ ಹೃದಯ ಉಂಟು. ಆ ಹೃದಯದ ಒಳಗೆ ನಿಮ್ಮ ಕುರಿತಾಗಿ ಸಮಾನ ಭಾವ ಉಂಟು ಅಂತ ಯಾರಿಗೂ ಅರ್ಥವಾಗುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ನಮಗೂ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಡ್ಡ ಬಂದದ್ದೇ ನನ್ನ ಪ್ರಾಯ. ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ಮಧ್ಯದಲ್ಲಿ ಅಭಿನಿವೇಶವನ್ನು ಉಂಟು ಮಾಡಿದ್ದೆ. ಈ ಜಗತ್ತು ನನಗೆ ಕೊಟ್ಟಂತ ಹೊಗಳಿಕೆಯ ಮಹಾ ಹೊರೆ. ಅದರ ನಡುವೆ ನಾನು ಎಲ್ಲೋ ಕಳೆದು ಹೋದೆ. ಆಡಿದ ಮಾತುಗಳು ಪ್ರೌಢವಾಗಿದ್ದಾವೆ, ಆದರೆ ಭಾವದಲ್ಲಿ ಮಾತ್ರ ನೀನು ಬಾಲನ ಹಾಗೆ ನನಗೆ ಕಾಣಿಸ ಹತ್ತಿದ್ದಿ. ಯಾಕೆಂದರೆ ಯುದ್ಧದ ಸಂದರ್ಭದಲ್ಲಿ ಪನ್ನಿ ಮಾತಾಡುವುದಕ್ಕಿಲ್ಲ. ಯುದ್ಧದಲ್ಲಿ ವೀರ ಭಾಷೆ, ಮೂದಲಿಕೆ, ಪ್ರಚೋದನೆ, ಉದ್ದೀಪನಗೊಳಿಸುವ ಸಶಕ್ತವಾದಂಥ ಕ್ಷತ್ರಿಯ ಭಾಷೆ, ಅದನ್ನು ಬಿಟ್ಟು ಮತ್ತೊಂದು ಮಾತಾಡುವುದಕ್ಕಿಲ್ಲಲ್ಲ. ಉಭಯ ಕುಲ ಬಿಲ್ಲೋಜರನಿಸಿಕೊಂಡ ದ್ರೋಣರು ಸಾಕ್ಷಾತ್ ಚಾಪರುದ್ರ ಅಂತ ಪೃಥ್ವಿಯಲ್ಲಿ ಕರೆಯಲ್ಪಟ್ಟವರು ನಿಮಗೆ ಬೋಧಿಸಿದ್ದು ಅದನ್ನಲ್ಲ. ಒಂದು ಕೈಯಲ್ಲಿ ಅರಣಿಯನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಆಯುಧವನ್ನು ಹಿಡ್ಕೊಂಡು ಬೇಕಾದಾಗ ಅರಣಿಯನ್ನು ತಿಕ್ಕಿ ಯಜ್ಞದ ಕುಂಡಕ್ಕೆ ಇಡುವ ಅಗ್ನಿಯನ್ನು ಸೃಷ್ಟಿಸುತ್ತಾ ಮತ್ತೊಂದು ಕಡೆಯಲ್ಲಿ ಹೋರಾಟ ಮಾಡಿ ಅಂತ ಹೇಳಿದ್ದಾರೋ. ಒಂದೇ ಹೋರಾಟ, ಇಲ್ಲದೆ ಹೋದರೆ ನಿವೃತ್ತಿ, ಎರಡರಲ್ಲೊಂದು ದಾರಿಯನ್ನು ಹೇಳಿದ್ದಲ್ವೋ. ಹಾಗಾದರೆ ಈ ಕಾಲಕ್ಕಾಗುವಾಗ ಭಾವನಾ ಪಾರವಶ್ಯತೆಗೆ ಒಳಗಾಗಿ ಭಾವನೆಯ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಾ ಅಜ್ಜ ಹೀಗೆ ಮಾಡಬಹುದು ಅಂತ ಕೇಳ್ತೀಯಲ್ಲ. ಈ ಪ್ರಶ್ನೆಯನ್ನು ನನಗೆ ಕೇಳುವುದಲ್ಲ, ನೀನು ಮತ್ತೆ ನಿನ್ನ ಒತ್ತಿನಲ್ಲಿ ಕುಳಿತುಕೊಂಡಿದ್ದಾನಲ್ಲ ಪುರುಷೋತ್ತಮನಾದ ಶ್ರೀಕೃಷ್ಣ, ನಿನ್ನನ್ನು ಕೈಯ ಆಯುಧವನ್ನಾಗಿ ಬಳಸಿದವನು, ಸ್ವಂತ ತಂಗಿಯನ್ನು ನಿನಗೆ ಮಾತ್ರ ಮದುವೆ ಮಾಡಿಕೊಟ್ಟು ಭಾವ ಎನ್ನುವ ಹಾಗೆ ನಿನ್ನನ್ನು ಓಲೈಸಿದವನು, ನೀನು ಬಯಸದೇ ಇದ್ದರೂ ನಿನ್ನ ರಥದ ಸಾರಥಿಯಾಗಿ ಒಲಿದು ಕುಳಿತವನು, ಬ್ರಹ್ಮಾಂಡ ಭಾಂಡೋದರನಾದ ಶ್ರೀಕೃಷ್ಣನು ನರಗೆ ಸಾರಥಿಯಾದ ಪರಿಯ ಎಂತೂ ವರ್ಣಿಪೇನು ಅಂತಲ್ವ ಜಗತ್ತು ಹೇಳಿದ್ದು. ಆ ಕೃಷ್ಣನಿಗೆ ಕೇಳು, ನೀನು ಅವನ ಹೃದಯಕ್ಕೆ ಬಾಯಿಟ್ಟು ಕೇಳು. ಅಜ್ಜ ಏನಾದರೂ ದ್ರೋಹ ಮಾಡಿದರೆ, ಪಕ್ಷಪಾತಿ ಧೋರಣೆಯನ್ನು ತೋರಿಸಿದರೆ, ತರತಮದ ಭಾವವನ್ನು ಇಟ್ಟುಕೊಂಡ್ರೆ ಅಂತ ಅವನಿಗೆ ಕೇಳು. ಅಂಬುಜಾಸನ ಎನಿಸಿಕೊಂಡವನು, ಅಂಬುಜವನ್ನು ಆಸನವಾಗಿಸಿಕೊಂಡವ ಬ್ರಹ್ಮ, ಅವನ ಪಿತ ಯಾರು? ಅಂಬುಜಾಸನನ ಪಿತ ಎನಿಸಿಕೊಂಡಂಥ ಕೃಷ್ಣ ನಾರಾಯಣನಲ್ಲಿ ಕೇಳು. ಈಗ ಕೃಷ್ಣನಾಗಿ ಬಂದಿದ್ದಾನೆ. ನನ್ನ ಒಳತೋಟಿಯನ್ನು ಅವನಷ್ಟು ಚೆನ್ನಾಗಿ ಬಲ್ಲವರಿಲ್ಲ, ನನ್ನ ಹೃದ್ಗತೆಯನ್ನು ಅವನಷ್ಟು ಚೆನ್ನಾಗಿ ತಿಳಿದವರಿಲ್ಲ. ನಾನೇನಾದರೂ ನನ್ನ ಆತ್ಮಚರಿತ್ರೆಯನ್ನು ಬರೆದರೆ ಅದಕ್ಕೆ ಬೆನ್ನುಡಿ ಮುನ್ನುಡಿ ಎರಡು ಬರೆಯಬಲ್ಲಂಥ ವಿಶಾಲವಾದ ತಿಳುವಳಿಕೆಯ ನಿಧಿಯವನಾಗಿದ್ದಾನೆ ಕೇಶವ. ನಿಮ್ಮ ಕುರಿತಾಗಿ ನನಗೆ ವಿರೋಧವ ಏನು? ಆ ಶತಶೃಂಗ ಪರ್ವತದಲ್ಲಿ ಇದ್ದಂಥ ಕಾಲದಲ್ಲಿ ಧರ್ಮರಾಜನಿಗೆ 14 ವರ್ಷ ವಯಸ್ಸು ತುಂಬಿದಾಗ, ಇನ್ನು ನೀವು ಇಲ್ಲಿರಬೇಕಾದ್ದಲ್ಲ, ನಾಡಿಗೆ ಹೋಗಬೇಕಾದಂಥ ಕ್ಷಾತ್ರ ಕರ್ಮಿಗಳು, ನೀವು ಕಾಡಿನಲ್ಲಿ ಗೆಡ್ಡೆಗೆಣಸು ತಿಂದುಕೊಂಡು ಬದುಕುವುದಲ್ಲ ಅಂತ ಬ್ರಾಹ್ಮಣರು ಕರಕೊಂಡು ಬಂದು ಕಾಲಬುಡಕ್ಕೆ ಒಪ್ಪಿಸಿದಾಗ, ಹೇಳು ಪಾರ್ಥ, ನಿನ್ನ ರಕ್ತವನ್ನು ನಿನ್ನ ಮೈಯಿಂದ ಗೀರಿ ತೆಗೆದು ಈ ರಕ್ತದಲ್ಲಿ ಪಾಂಡುವಿನ ವಾಸನೆ ಉಂಟು ಅಂತ ನೋಡಿದ್ದೇನೋ? ಆ ರಕ್ತದ ವಾಸನೆಯಲ್ಲಿ ಇವರು ಪಾಂಡವರು ಹೌದಾ ಅಲ್ವಾ ಎನ್ನುವ ಜಿಜ್ಞಾಸೆಗೆ ಎಡೆ ಮಾಡುವ ಹಾಗೆ ವರ್ತಿಸಿದ್ದೇನು ನಾನು? ನಿಮ್ಮ ಕುರಿತಾಗಿ ಮುಚ್ಚಟೆಯಿಂದ ಕೌರವರ ಜೊತೆಗಿರಬಷ್ಟೇ ಆಪ್ಯಾಯಮಾನವಾದಂತಹ ಪ್ರವೃತ್ತಿಯಿಂದ ನಿಮ್ಮನ್ನು ಒಂದಾನಿಸಿಕೆಯಿಂದ ಮೂಲಕ ಕೂಡಿಸಿ ಓಲೈಸಿದೆ. ಏನು ಮಾಡೋಣ? ನನ್ನ ಹಣೆಯ ಹಲಗೆಯ ಮೇಲೆ ಬ್ರಹ್ಮ ಬರೆದ ಬರಹ ಇಂತಹ ಒಂದು ಅನುತಾಪದ ಪರಿತಾಪದ ದುರ್ವಿಧಿಯನ್ನು ತಂದುಕೊಡುತ್ತದೆ ಅಂತ ನಾನು ಭಾವಿಸಿರಲಿಲ್ಲ. ಸರಿ ಬರಲಿಲ್ಲ ನಿಮಗೆ, ಆದ್ದರಿಂದ ನಿಮ್ಮನ್ನು ಬೇರೆ ಮಾಡಿದೆ. ಏನು ಇಂದ್ರಪ್ರಸ್ಥಕ್ಕೆ ಕಳುಹಿಸಿದ ಮೇಲೆ ನೀವೇನಾದರೂ ಅನಾಥರಾದಿರೋ? ಏನು ಇವರಿಗಿಂತಲೂ ಕಡೆಯಾಗಿ ಹೋದಿರೋ? ಇವರಲ್ಲಿ ಇಲ್ಲದನ್ನು ನೀವು ಪಡೆಯುವುದಕ್ಕೆ ಅಶಕ್ತರಾದಿರೋ? ಮಯ ಕೊಟ್ಟ ಮಹಾಮಂಟಪ, ಶ್ರೀಕೃಷ್ಣನ ವಿಶಿಷ್ಟವಾದ ಅನುಗ್ರಹ, ರಾಜಸೂಯಾಧ್ವರವನ್ನು ಮಾಡಿ ಮೆರೆದಿರಿ. ರಾಜಸೂಯಾಧ್ವರನ್ನು ಮಾಡಿದ ಕಾಲದಲ್ಲಿ ದಂಡೆತ್ತಿ ಬಂದನು ನಾನು. ನಿಮ್ಮ ಮೇಲೆ ಅತಿಕ್ರಮಣ ಮಾಡಿದ್ದಾನೆ. 3 ಸಲ ಪಾಯಸ ಕುಡಿದಿದ್ದೇನೆ. ಈ ಪ್ರಾಯದಲ್ಲಿ ಪಾಯಸ ತಿನ್ನಬಾರ್ದು ಅಂತ ನನ್ನ ಮನೆ ವೈದ್ಯರು ಹೇಳಿದ್ದು. 3 ಸಲ ತಿಂದಿದ್ದೇನೆ. ಪಾಂಡವರ ಉತ್ಕರ್ಷೆಯ ಕಥೆಯನ್ನು ಕೇಳಿ ಅಷ್ಟೊಂದು ಪ್ರೀತಿ, ಅಂತಹ ಮುಚ್ಚಟ ಇದ್ದ ವಾತ್ಸಲ್ಯದ ನಿಧಿ ಎನಿಸಿಕೊಂಡ ಅಜ್ಜನ ಬಗ್ಗೆ ಎಷ್ಟು ನಿಷ್ಠರವಾಗಿ ಸಣ್ಣ ಮಾತುಗಳನ್ನು ಆಡಿಬಿಟ್ಟೆ ನೀನು. ಅಂಬುಜಾಕ್ಷ ಎನಿಸಿಕೊಂಡ, ಕಮಲಾಕ್ಷ ಎನಿಸಿಕೊಂಡ ಶ್ರೀಕೃಷ್ಣನಲ್ಲದೆ ಮತ್ತೊಬ್ಬ ನನ್ನ ಒಳಗುದಿಯನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಏನು ಈ 9ನೇ ದಿವಸದವರೆಗೆ ಪಾಂಡವರ ಕುರಿತಾಗಿ ಕಠಿಣ ನಿಷ್ಠುರ ಭಾವ ಈ ಮುದಿ ಭೀಷ್ಮನಿಗಿದ್ದಿದ್ರೆ ಯುದ್ಧ ನಾಳೆಗೆ ಇರ್ತಿತ್ತೋ? ಅಲ್ಲ, 2ನೇ ದಿವಸಕ್ಕೆ ಇರ್ತಿತ್ತೋ? ಕೇಳಿ ನೋಡು ಕೃಷ್ಣನಲ್ಲಿ. ಯಾವತ್ತೋ ಇದಕ್ಕೆ ನಾನು ಅಂತಿಮವಾದಂಥ ಅಂಕದ ಪರದೆಯನ್ನು ಇಳಿಸಿ ಬಿಡುತ್ತಿದ್ದೆ, ನಾಟಕ ನಿಂತು ಹೋಗುತ್ತಿತ್ತು. ಆದರೆ ಶ್ರೀಕೃಷ್ಣನಿಗೆ ಗೊತ್ತುಂಟು, ಭೀಷ್ಮಾಚಾರ್ಯರು ಹಾಗೆ ಮಾಡುವುದಿಲ್ಲ. ಬೆಕ್ಕು ತನ್ನ ಮರಿಯನ್ನು ಕಚ್ಚುತ್ತದೆ, ಇಲಿ ಮರಿಯನ್ನು ಕಚ್ಚುತ್ತದೆ. 2 ಕಚ್ಚುವಿಕೆ ಒಂದೇ ಪಾರ್ಥ.
ಇಲಿಮರಿಯನ್ನು ಕಚ್ಚುವಾಗ ಶತ್ರುಭಾವದಿಂದ ಕಚ್ಚುತ್ತದೆ ಬೆಕ್ಕು ತನ್ನ ಮರಿಯನ್ನು ಕಚ್ಚುವಾಗ ಆತಂಕಕಾರಿಯಾದ ಅನ್ಯ ಶತ್ರುಗಳು ನನ್ನ ಮರಿಯನ್ನು ಆಕ್ರಮಿಸಕೂಡದು ಎನ್ನುವ ಎಚ್ಚರಿಕೆಯಿಂದ ಬೇರೆ ಬೇರೆ ಮನೆಯಲ್ಲಿ ಇಡ್ತದೆ. ನಾನು ಅದನ್ನು ಮಾಡಿದ್ದು ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ? ಗೋಗ್ರಹಣದ ಕಾಲದಲ್ಲೊಂದು ಪ್ರಶ್ನೆ ಇಟ್ಟವ, ನೀವು ದಂಡೆತ್ತಿ ಬಂದಿದ್ದೀರಿ, ಯಾಕೆ ನಾನು ಬಂದೆ? ನನ್ನ ಪಾಂಡವರಿಗೆ ಏನು ಆಗಬಾರದು ಎನ್ನುವ ಎಚ್ಚರಿಕೆಯಿಂದ ಬಂದೆ. ಸಂಮೋಹನಾಸ್ತ್ರ ಪ್ರಯೋಗ ಮಾಡಿ ನನ್ನನ್ನು ಬೀಳಿಸಿದೆ ಅಲ್ಲ, ಬೀಳಬೇಕಾದವನು ಪ್ರತಿಶಮನ ನನ್ನಲ್ಲಿ ಇರಲಿಲ್ವೇ? ನಾನು ಬಿದ್ದರೆ ಕೌರವರು ಬೀಳುತ್ತಾರೆ, ಕೌರವರು ಬಿದ್ದರೆ ಪಾಂಡವರಿಗೆ ಒಳ್ಳೆದಾಗ್ತದೆ. ಅರ್ಥ ಆಯ್ತಲ್ಲ? ಏನೇನು ಮಾತಾಡಬೇಡ, ಸಾಧ್ಯ ಆದರೆ ನಾಲ್ಕು ಬಾಣ ಬಿಡು ನೀನು. ಕೃಷ್ಣನಲ್ಲಿ ಕೇಳು ಅಜಯ. ಅಂತಃಕರಣದ ಮಾತುಗಳನ್ನು ಕೇಳಿ ನನ್ನ ಅಂತಃಕರಣವು ಕರಗಿ ಹೋಯಿತು. ಆದರೆ ನನಗೊಂದು ಹೊಣೆ ಇದೆ ಅಜ್ಜಯ್ಯ, ಯುದ್ಧ ಮಾಡಬೇಕಲ್ಲ. ಮತ್ತು ಒಂದು ಕುತೂಹಲ ಇದೆ ಅಜ್ಜಯ್ಯ. ಯಾರೆಲ್ಲಾದರೂ ನೀವು ಇಲ್ಲಿಯವರೆಗೆ ನಿಮ್ಮ ಗುರುಗಳಾದಂತಹ ಭಾರ್ಗವ ರಾಮರನ್ನು ಉಳಿದು ಬೇರೆಯವರಲ್ಲಿ ನಿಮ್ಮ ಧನುಸ್ಸಿಗೆ ಹೆದೆಯನ್ನು ಬಿಗಿದು ಸರಳನ್ನು ಹೂಡಿ ಯುದ್ಧ ಮಾಡಿದ್ದು ಎಂಬುದಾಗಿ ಇದೆಯೇ? ನನಗೆ ಗೊತ್ತಿದ್ದ ಹಾಗೆ ಇಲ್ಲ. ಯಾಕೆಂದರೆ ಭೀಷ್ಮಾಚಾರ್ಯರು ಬರುತ್ತಾರೆ ಅಂತ ಕೇಳಿದರೆ ಯಾವಾಗ ಬರ್ತಾರೆ, ಎಲ್ಲಿ ಬರ್ತಾರೆ ಅಂತ ಕೇಳ್ತಾ ಇದ್ರು. ಯಾವ ಹೊತ್ತಿಗೆ ಇಲ್ಲಿ ಮುಟ್ತಾರೆ ಅಂತ ಅವರನ್ನು ಎದುರಿಸುವವರು ಕೇಳ್ತಾ ಇದ್ರು. ಯಾರೂ ಇಲ್ಲ, ಎಲ್ಲರೂ ಶರಣಾಗತರಾಗಿ ಸ್ವಯಂವರ ಮಂಟಪಕ್ಕೆ ಹೋಗಿ ಧನುಷ್ಟಂಕಾರ ಮಾಡಿದಾಗ ಅಷ್ಟೇ ಸಾಕು. 56 ರಾಷ್ಟ್ರಗಳ ಅಧಿಪರುಗಳ ಕೈಯಲ್ಲಿರುವ ಆಯುಧ ಕಣಿಲ್ ಅದು ಕಸಿದುಕೊಂಡದ್ದು. ನೀವು ಯಾರಲ್ಲೂ ಕೂಡ ನಿಮ್ಮ ಬಾಣ ಭೀಷ್ಮ ರಟ್ಟೆ ಅರಳಿಸಿ ಹೋರಾಟಕ್ಕೆ ನಿಂತರೆ ಅವನನ್ನು ವಿರೋಧಿಸಬಲ್ಲವರು ಕೃಷ್ಣನನ್ನು ಬಿಟ್ಟರೆ ಯಾರಿದ್ದಾರೆ ಈಗ? ಆಮೇಲೆ ಧನುಷ್ಟಂಕಾರ ಮಾತ್ರದಿಂದ ನೀವು ಗಂಧರ್ವ ಲೋಕವನ್ನು ನಡುಗಿಸಿದವರು, ಅವರು ನತಮಸ್ತಕರಾದವರು. ಅಂತಹ ಭೀಷ್ಮಾಚಾರ್ಯರು ನಮ್ಮ ಅಜ್ಜಯ್ಯ ಅಂತ ಹೇಳುವ ಹೆಮ್ಮೆ ನಮಗಿದೆ. ಆದ್ರೆ ನಾನು ಕಲ್ತದ್ದುಂಟು ಅಜ್ಜಯ್ಯ, ನಾನು ಕಲಿತದ್ದು ದ್ರೋಣಾಚಾರ್ಯರು, ನೀವೇ ನೇಮಿಸಿದಂತಹ ಗುರುಗಳು. ಅವರಲ್ಲಿ ಕಲಿತದ್ದು ಬೇಕಾದಷ್ಟು ಉಂಟು. ಅಷ್ಟು ಮಾತ್ರ ಅಲ್ಲ, ನೀವು ಇಲ್ಲಿ ನಾವು ಇಂದ್ರಪ್ರಸ್ಥದಲ್ಲಿ ಇರುವವರೆಗೆ ಮಾತ್ರ ಅಲ್ಲ, ಆ ನಂತರದ್ದು ಕೆಲವು ಸಂಪಾದನೆಗಳು ಉಂಟು. ದೊಡ್ಡ ಮಾಹಿತಿ ಇಲ್ಲ, ಅವನ್ನೆಲ್ಲ ತೋರಿಸ್ಬೇಕು. ಯಾರ ಹತ್ರ? ದುರದೈ ಪ್ರಾಜ್ಞರಾದವರು. ಅಜ್ಜಯ್ಯ, ಸವ್ಯಸಾಚಿ ಸಂಪಾದಿಸಿದಂತಹ ಕಲಿತಂತಹ ಅಸ್ತ್ರ ಶಸ್ತ್ರಗಳನ್ನು ಯಾರ ಮುಂದೆ ಪ್ರಯೋಗಿಸಬೇಕು? ನಿರ್ಬಲರ ಮುಂದೆ ಅಲ್ಲ, ಅದನ್ನು ತಿಳಿದವರ ಮುಂದೆ. ತಿಳಿದವರು ಯಾರಿದ್ದಾರೆ? ನನ್ನ ಗುರುಗಳನ್ನು ಬಿಟ್ಟರೆ. ಇಂದಿನ ವರ್ತಮಾನ ಕಾಲದಲ್ಲಿ ನಮ್ಮ ಅಜ್ಜಯ್ಯ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಹೇಳಿಯಾರು ಅಸ್ತ್ರ ಶಸ್ತ್ರಗಳ ಪ್ರಯೋಗದಲ್ಲಿ. ಹಾಗಾಗಿ ನಿಮ್ಮ ಮುಂದೆಯೇ ಅದನ್ನು ಪ್ರಯೋಗಿಸ್ತೇನೆ, ನೀವು ಸಿದ್ಧರಾಗಿ ಅಜ್ಜಯ್ಯ. ಅಷ್ಟು ಮಾತ್ರವೋ? ನಮ್ಮ ಕೇವಲ ಗುರುಗಳಿಂದ ಕಲಿತದ್ದು ಮಾತ್ರ ಅಲ್ಲ, ಆಮೇಲೆ ನಮ್ಮದೇ ಸ್ವಂತ ಸಂಪಾದನೆ ಉಂಟು ಅಜ್ಜಯ್ಯ. ಗೊತ್ತಲ್ಲ ನಿಮಗೆ ಇಂದ್ರಕೀಲಕ ಪ್ರಸಂಗ? ಸಾಕ್ಷಾತ್ ಪರಶಿವನನ್ನು ಮೆಚ್ಚಿಸುವುದಕ್ಕೆ ನಾನು ತಪಸ್ಸು ಮಾಡಿದ ಸ್ಥಳ. ಬಂದನಲ್ಲ ಶಿವ, ಏನಾಯ್ತು ಅಲ್ಲಿ? ಶಬರ ರೂಪಿಯಾಗಿ ಕಿರಾತ ರೂಪಿಯಾಗಿ ಬಂದ ಒಂದು ಪ್ರಸಂಗವೇ ಆಯ್ತು. ಕಿರಾತಾರ್ಜುನ, ಅಲ್ಲಿ ಶಬರಾರ್ಜುನ ಅಂತ ಒಂದು ಪ್ರಸಂಗವೇ ಆಯ್ತು. ಅಲ್ಲಿ ಭಕ್ತಿ ಅಲ್ಲ, ಶಕ್ತಿ ಪ್ರದರ್ಶನ ಆಯ್ತು ಮೊದಲಿಗೆ. ಆಮೇಲೆ ಭಕ್ತಿ, ಮೊದಲಿಗೆ ಶಕ್ತಿ ಪ್ರದರ್ಶನ, ಹೊಡೆದಾಟ. ಯಾರಲ್ಲಿ? ಶಿವನಲ್ಲಿ. ಸ್ಥಾಣು ಎನಿಸಿಕೊಂಡ ಮಹೇಶ್ವರನಲ್ಲಿ. ಇನ್ನೊಮ್ಮೆ ಯಾವಾಗಲಾದ್ರೂ ನಿಮಗೆ ಶಿವ ಸಿಕ್ಕಿದ್ರೆ ನೋಡಿ, ಎಡತಲೆಯಲ್ಲಿ ಒಂದು ಗಾಯದ ಗುರುತಿದೆ. ಅದ್ಯಾರು ಮಾಡಿದ್ದು? ಅದು ನಾನೇ ಮಾಡಿದ್ದು. ನನ್ನ ಭಾರತ, ನಿಮ್ಮ ಮೊಮ್ಮಗನೇ ಮಾಡಿದ್ದು. ಎಡತಲೆಯಲ್ಲಿ ಗಾಯದ ಗುರು ತಂದಿದೆ. ಯಾರು ಮಾಡಿದಂತ ಶಿವನಲ್ಲಿ ಕೇಳಿ. ಪಾರ್ಥ ಪ್ರಹಾರ ಅಲ್ವೇ ಅದು? ಹೌದು, ಅದು ಜನಜನಿತ, ಲೋಕವಿದಿತ ಪಾರ್ಥ ಪ್ರಹಾರ ಶಿವನ ಹಣೆಯ ಮೇಲೆ. ಅಂತಹ ನಿಮ್ಮ ಮೊಮ್ಮಗ ಇಂದು ನಿಮ್ಮ ಮುಂದೆ ನಿಂತಿದ್ದಾನೆ, ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ಸಾಧ್ಯವಾದ ಅಜಯ, ಘೋಷಯಾತ್ರೆಗೆ ಹೋಗಬೇಡಿ, ಪಾಂಡವರ ಹೊಟ್ಟೆವರಿಸಬೇಡಿ, ಅವರ ಅನಾಥ ಪ್ರಜ್ಞೆಗೆ ಅವರ ಒಬ್ಬಂಟಿತನಕ್ಕೆ ಬೆಂಕಿ ಹಚ್ಚಬೇಡಿ. ನೀವು ಅಂತ ಪರಿಯಲ್ಲಿ ನಾನು ಕೌರವರನ್ನು ತಡೆದರೂ ಪ್ರಚೋದನೆಗೊಳಗಾಗಿ ಉದ್ರೇಕಕ್ಕೊಳಗಾಗಿ ಪರರನ್ನು ನೋಯಿಸಲೇಬೇಕೆಂಬ ತನ್ನ ಕೆಟ್ಟ ಹಠಮಾರಿತನಕ್ಕೆ ಬದ್ಧನಾಗಿ ಬಂದನಲ್ಲ ಹೊಸ ಪರಿವಾರ.
ಚಿತ್ರಸೇನ ಕಟ್ಟಿ ಒಯ್ದನಲ್ಲ, ಹೌದು. ಯಾರು ಬಿಡಿಸಿದವ ಚಿತ್ರಸೇನನ ಕೈಯಿಂದ? ನನ್ನ ಪ್ರೀತಿಯ ಪಾರ್ಥ ಅಲ್ವೋ? ಅರ್ಜುನ. ಕೇಳಿದಾಗ ಹೊಟ್ಟೆಗೆ ವಿಶೇಷವಾದ ತಂಪಿನ ಅನುಭವ ಆಗಿತ್ತು. ಹಾ. ಪಾರ್ಥನ ಹೆಸರು ಹೇಳಿ ಹಾಲು ಕುಡಿದಿದ್ದೆ ನಾನು. ಹಾ. ಹೊರಗೆ ತೋರಿಸ್ಲಿಲ್ಲ ಮಗನೇ ನಾನು. ಗೋಗ್ರಹಣ ಹಾ. ಏನು ಸಾಧಾರಣವಾದಂಥ ಕೃತ್ಯ ನಿನ್ನದು. ಬಂದವರು ತಾವಲ್ವಾ? ಸಮಸ್ತ ಅಷ್ಟು ಮಂದಿಗಳನ್ನು ವಿರೋಧಿಸಿ ಹಾ. ಅಕ್ಷೋಹಿಣಿ ಬಲವನ್ನು ಕೆಡೆ ಹಾಕಿ ಹಾ. ಕೊನೆಗೆ ಇನ್ನೇನು ನೋಯಿಸುವುದು ಬೇಡ, ಹಾ. ಮನಸ್ಸು ಮಾಡಿದರೆ ಬಂಡಿಯಲ್ಲಿ ತುಂಬಿಸಿಕೊಂಡು ಹೋಗುತ್ತಿದೆಯೋ ಏನೋ, ಆದರೂ ಸಂಮೋಹನ ಅಸ್ತ್ರಕ್ಕೆ ಕಟ್ಟು ಬೀಳುವ ಹಾಗೆ ಮಾಡಿದೆ. ನಿಮ್ಮ ಮೊಮ್ಮಗ ಅಲ್ವಾ? ನನ್ನ ಮೊಮ್ಮಗ ನನ್ನನ್ನು ಸಂಮೋಹನಕ್ಕೊಳಪಡಿಸಿದ. ಆ ಬಳಿಕ ಈ ಕುರುಕ್ಷೇತ್ರದ ಯುದ್ಧದ ಉರುಬೆ ಹಾ. ಏನು ಇಲ್ಲಿಯವರೆಗೆ ನೀನು ಸಾಧಿಸಿದ್ದು ಕಡಿಮೆಯೋ, ಅಮೋಘ ವೀರ್ಯನಾಗಿ ಕಾಣಿಸಿಕೊಂಡೆ. ಹೆಚ್ಚಿನದನ್ನು ಸಾಧಿಸುವುದಕ್ಕೆ ತಾವು ಬಿಡ್ಲೇ ಇಲ್ಲ ಅಜ್ಜಯ್ಯ. ನಾನು ಬಿಡ್ಲೇ ಇಲ್ಲ ಎನ್ನುವುದಕ್ಕಿಂತಲೂ ನನ್ನ ಮುಖಾಮುಖಿಯಾಗಿ ನೀನು ಬರುವಂತ ಅವಕಾಶ ಆಗಲಿಲ್ಲ. ಹಾದು ಹೋಗಿ ಈಗ ಕೃಷ್ಣ ನಿರ್ಣಯ ಮಾಡಿದ್ದಾನೆ, ಹಾ. ಭೀಷ್ಮರ ಜೊತೆಗಿನ ಮುಖಾಮುಖಿ ಸಾಮಾನ್ಯವಾದ ಮುಖಾಮುಖಿ ಆಗಿರುವುದಿಲ್ಲ. ಹಾ. ಭೀಷ್ಮರ ಪತನಕ್ಕೆ ಇದು ಹೇತು ಆಗುತ್ತದೆ ಅಂತ ನಿನ್ನ ನಾವು ಸಾಕಷ್ಟು ಪ್ರಚೋದಿಸಿರ್ತಾನೆ, ನಾನು ಬಲ್ಲೆ. ಹಾ. ಎನ್ನ ಪೌತ್ರನಸ್ತ್ರ ಕುಶಲವ ಹಾ. ಕೇಳಿದ್ದೆ, ಹಾ. ಉಳಿದವರು ಹೇಳುವುದನ್ನು ಕೇಳಿ ಆನಂದಿಸಿದೆ. ಕರ್ಣಾಕರ್ಣಿಕೆ ಹಾ. ಪ್ರತ್ಯಕ್ಷ ಕಾಣುವ ಭಾಗ್ಯ ಬರಲಿಲ್ಲ. ಅದಕ್ಕಾಗಿ ಕೋಟಿ ನಮಸ್ಕಾರಗಳು. ಬೇರೆಯವರಿಗೆಲ್ಲ ಎದುರೇ ಇದ್ದಾನಲ್ಲ ಪರಮಾತ್ಮನಾದ ಶ್ರೀಕೃಷ್ಣ, ಹಾ. ಅವನಿಗೆ ಕೋಟಿ ಪ್ರಣಾಮಗಳು. ನಿನ್ನ ಒಂದು ಪರಾಕ್ರಮದ ಪ್ರಾತ್ಯಕ್ಷಿಕೆ ಮಾಡಿಸಿ ಕೊಟ್ಟನಲ್ಲ. ಹಾ. ಒಂದು ಆಸೆ ಉಂಟು ನನಗೆ, ಆ ಶಿವನ ಜೊತೆಗೆ ಕಾಡಾಕಾಡಿ ಭವರ ಮಾಡಿದ್ಯಲ್ಲ, ಹಾ. ನಿವಾತ ಕವಚರನ್ನು ಕೆಡೆ ಹಾಕಿದ್ಯಲ್ಲ, ಹಾ. ಪರಾಕ್ರಮದ ವಿಸ್ಫುಲಿಂಗವಾಗಿ ಕಾಣಿಸಿದ್ಯಲ್ಲ, ಹಾ. ಒಮ್ಮೆ ನೋಡಬೇಕು, ಒಮ್ಮೆ ನೋಡಬೇಕು. ಒಮ್ಮೆ ಬೇರೆ ಕಡೆ ಮಾಡಲಿಕ್ಕೆ ನಮಗೆ ವ್ಯವಧಾನ ಇಲ್ಲ. ಹಾ. ಎನ್ನ ಪೌತ್ರನ ಅಸ್ತ್ರ ಕುಶಲವನ್ನು ಒಮ್ಮೆ ನೋಡಿ ಬಿಡ್ತೇನೆ ನಾನು. ಅದನ್ನು ಪಡೆದದ್ದು ನಾನು ನಿಮ್ಮ ಮೇಲೆ ಪ್ರಯೋಗಿಸುವುದಕ್ಕೆ ಅಲ್ಲ ಅಜ್ಜಯ್ಯ. ನನ್ನ ಅಜ್ಜಯ್ಯನಿಗೆ ಬೇಕು ಎಂಬುದಾಗಿ ನಾನು ಅದನ್ನು ಒಮ್ಮೆ ಪಡೆದದ್ದಲ್ಲ. ನೋಡ್ತೇನೆ ನಾನು, ಮೆಚ್ಚುಗೆ ಕೊಡ್ತೇನೆ, ನಿನಗೆ ಪ್ರಶಸ್ತಿ ಪತ್ರ ಕೊಡ್ತೇನೆ. ಬೇರೆ ಅಸ್ತ್ರಗಳಿವೆ ನನ್ನ ಕೈಯಲ್ಲಿ, ಅವುಗಳ ಪ್ರಹಾರವನ್ನು ತಡೆದುಕೊಳ್ಳಿ ಸಾಧ್ಯವಾಗುವುದಿದ್ರೆ ಹಾ. ಪ್ರಯೋಗಿಸ್ತಾ ಇದ್ದೇನೆ. ಒಂದು ಮಾತು ಹೇಳಿ ಬಿಡ್ತೇನೆ, ಹಾ. ಸಂತೋಷ ಇರಲಿ, ಹಾ. ನೆಮ್ಮದಿ ಇರಲಿ, ಹಾ. ಹೆಮ್ಮೆ ಇರಲಿ, ಹಾ. ಸಾರ್ಥಕತೆ ಇರಲಿ, ಹಾ. ಆದರೆ ನಾನೇ ಹೆಚ್ಚು ಅಂತ ಹೇಳುವ ಗರ್ವ ಹುಂಬುತನ ಬೇಡ. ಹಾ. ಬೀಳಿಸ್ತೇನೆ ನಿನ್ನ, ನಾನು ನೋಡೋಣ. ಎಲ್ಲ ದ್ರವ ವೀರಗಿಲಿದೆ ತಾಳೋ ವಾರಿಜನಿಂದು ಹೊರ ಮುರಿದ ಗರುವುದಿ ಹೀಗ ಪಾರ್ಥ ಪ್ರಯೋಗಿಸಿದ್ದೆಲ್ಲ ನನ್ನ ಸೀಸಕವನ್ನು ಹರಿಯುತ್ತದೆ. ನನ್ನ ಸಾರಥಿಯನ್ನು ನೋಡಿದರೆ ಅವ ಕವಚ ಬಿರಿದು ಕೈಯನ್ನು ಅಲುಗಾಡಿಸುವುದಕ್ಕಾಗದೆ ನೋವಿನಿಂದ ಮುಖ ಕಿವಿಚುತ್ತಾನೆ. ಕುದುರೆಗಳು ಹೇಷಾರವದಿಂದ ಮುಗ್ಗರಿಸುತ್ತವೆ. ನನ್ನ ಬಾಣಗಳು ಯಾಕೆ ಇಷ್ಟು ತೀವ್ರವಾದ ಪ್ರಯೋಗದ ವ್ಯಾಪ್ತಿಯಲ್ಲಿ ಸಾಗಿದರು ಅವನಿಗೆ ಮುಟ್ಟುವುದಿಲ್ಲ? ಇದು ಸಾರಥಿ ಬಲುಮೆ ಅಲ್ವೋ? ಹಾಗಾದರೆ ಇವನನ್ನು ನಿವಾರಿಸಬೇಕು. ಸಾರಥಿ ಸನಾತನ ಸಾರಥಿಯೋ, ಅನಾಥನಾಗಿ ಬೀಳಬಹುದಾದ ಪಾರ್ಥನನ್ನು ಉಳಿಸುವ ಸಾರಥಿಯೋ, ಅಲ್ಲ ಈ ಭೀಷ್ಮನ ಕುರಿತಾಗಿ ಮೆಚ್ಚುಗೆ ಹೇಳುವ ಸಾರಥಿಯೋ? ಬೇರೆಯವರಿಗೆ ಗೊತ್ತಾಗೋದು ಬೇಡ. ನಮ್ಮ ಮೂಡಿಗೆಯಲ್ಲಿ ಒಂದು ಉಂಟು, ಹಸಿರತ್ನ. ದೇವನ ಛೇದಿಸಿ ಭರದಿ ಹಸಿರತ್ನ ಯಾರಿಗೂ ಗೊತ್ತಾಗುವುದು ಬೇಡ. ಗೊತ್ತಾದರೂ ಕೌರವನಿಗೆ ಗೊತ್ತಾಗುವುದು ಬೇಡ. ನಮ್ಮ ಗುರುಗಳಾದ ಭಾರ್ಗವರಾಮರೇ ಕೊಟ್ಟದ್ದು. ಈಗ ಒಂದು ಹಠಕ್ಕೆ ಬೀಳ್ತಾನವ. ಒಂದ ಪಾಂಡವರ ಕಡೆಗೆ ಹೋಗಿ, ಇಲ್ಲದ್ರೆ ಹಸಿರತ್ನ ಪ್ರಯೋಗ ಮಾಡಿ ಹೇಳ್ತಾನವ. ನನ್ನನ್ನು ಕುತ್ತಿಗೆ ಹಿಂಡಿದ್ದೆ ಹಾಗೆಲ್ವೋ, ಪಾಂಡವರ ಕಡೆಗೆ ಕಡು ಮಮತೆ ಇರಲು ಕೂಡಿ ಸೇರಿಕೊಳ್ಳಿ ಹೋಗಿ ಅಂತ ಹೇಳಿದ ಕಾರಣದಿಂದಲಲ್ವೋ ಹರಿಯಯ ಕೌರವ ನಿನ್ನನ್ನಯ ಸತ್ವ ಅಂತೇಳಿ ಪ್ರತಿಜ್ಞೆ ಮಾಡಿದ್ದು. ಈಗ ಗೊತ್ತಾದರೆ ಓಡಿ ಬರ್ತಾನೆ ಅದನ್ನು ಪ್ರಯೋಗ ಮಾಡಿ ಅಂತ. ದೇವರದು ದೇವರಿಗೆ ಸಮರ್ಪಣೆ ಆಗಲಿ. ಎಷ್ಟೋ ಕಾಲದಿಂದ ಮೂಡಿಗೆಯಲ್ಲಿ ಇರಿಸಿದ ಹಸಿರತ್ನವನ್ನು ತೆಗೆದು ಎಲ್ಲಿಗೆ ಪ್ರಯೋಗ ಮಾಡುವ? ಎದೆಗೆ ಪ್ರಯೋಗ ಮಾಡಿದರೆ ಅವಳಿಗೆ ಸಿಟ್ಟು ಬರ್ತದೆ, ಲಕ್ಷ್ಮಿಗೆ. ಯಾಕಂದರೆ ಲಕ್ಷ್ಮಿಗೆ ಮೊದಲೇ ಎದೆಗೊಟ್ಟಿದ್ದ ನಾವು. ಹಾಗಾಗಿ ಅಲ್ಲಿಗೆ ಪ್ರಯೋಗ ಮಾಡುವಾಗ ಲಕ್ಷ್ಮಿ ಚಿಲ್ಲನೆ ಹತ್ತಿರ ಉತ್ತರ ಕೊಡುವುದೇ ಲಕ್ಷ್ಮಿಗೆ.
ಇವನ ಪ್ರಶ್ನೆಗಾದರೂ ತಡವರಿಸಿ ಆದರೂ ಉತ್ತರ ಕೊಟ್ಟೇನು, ಲಕ್ಷ್ಮಿಯ ಪ್ರಶ್ನೆಗೆ ಉತ್ತರವೇ ಇರಲಿಕ್ಕಿಲ್ಲ. ಇವನ ಜಂಘೆಗಳಿಗೆ ಅದೇ ಜಂಘೆಗಳ ಮೇಲೆ ಅಲ್ವ ಮಧುಕೈಟಭರನ್ನು ಮಲಗಿಸಿದ್ದು. ಅದರಷ್ಟು ಒರಟು ಮತ್ತೊಂದು ಇದ್ದೀತ ಬೆನ್ನಿ. ಅಯ್ಯೋ, ಮಹಾ ಚಿಪ್ಪಿನ ಮೂಲಕವಾಗಿ ಸಮುದ್ರ ಮಥನದಲ್ಲಿ ಮುಳುಗುತ್ತಿದ್ದ ಮಂದರ ಪರ್ವತವನ್ನು ಕಾದ ಕೂರ್ಮನ ಬೆನ್ನಲ್ವೇ ಅದು. ಎಡಬಲದಲ್ಲಿ ನೋಡಿಬಿಟ್ಟು ಅಕ್ಕೊಳ್ಳಿ, ಎಡಬಲ ನೋಡುವಾಗ ರೆಕ್ಕೆಯಾಗೆ ಕಾಣ್ತದೆ. ಇದು ಮತ್ಸ್ಯದ ಅಲ್ವೋ, ಮತ್ಸ್ಯನ ರೆಕ್ಕೆಗೆಲ್ಲಾದರೂ ಹೊಡಿಲಿಕ್ಕುಂಟು. ಇವನ ಮೂಗಿನ ಮೇಲೆ ಅಯ್ಯೋ ಅದಕ್ಕೊಳ್ಳಿ, ಆ ಶ್ವೇತವರಾಹದ ದಾಡೆಯ ಹಾಗೆ ಕಾಣುವುದು. ಹಾಗಾದರೆ ಯಾವುದಕ್ಕೂ ಹೊಡೆದ್ರೂ ಪ್ರಯೋಜನ ಇಲ್ಲ. ಒಂದು ಜಾಗ ಮಾತ್ರ ಉಂಟು, ಅಲ್ಲಿ ಯಾರಿಗೂ ಜಾಗ ಕೊಡಲಿಲ್ಲ. ಇವನ ಹಣೆ ಲಲಾಟ, ಅವನ ಭ್ರೂ ಮಧ್ಯ ಪ್ರದೇಶವನ್ನು ಲಕ್ಷ್ಯವಾಗಿರಿಸಿ ಹಸಿರತ್ನ ಶರವನ್ನು ತೆಗೆದು ಪ್ರಯೋಗಿಸ್ತೇನೆ. ಶತಕೋಟಿ ಏನಾಶ್ಚರ್ಯವಿದು. ಸಾರಥ್ಯದ ಕರ್ತವ್ಯದಲ್ಲಿ ನಾನಿದ್ದ ವೇಳೆಯಲ್ಲಿ ಬಂದಂತ ಶಾರ ನನ್ನ ನೊಸಲನ್ನೇ ಒಡೆದು ರಕ್ತ ಸುರಿಯುವ ಹಾಗೆ ಮಾಡಿದೆ. ಯಾರಿಂದ ಯಾಕಾಗಿ ಆಯಿತು ಎನ್ನುವುದಾಗಿ ಒಮ್ಮೆ ಕಣ್ಣರಳಿಸಿ ನೋಡಿದರೆ ಆ ಕಣ್ಣಿನಲ್ಲಿ ಬರುವುದು ರಕ್ತ ಹರಿದ ಕಾರಣ ನಿತ್ರಾಣಲ್ಲ, ದೃಗುದ್ವಯದಲ್ಲಿ ಕಿಡಿಸುತ್ತಾ ಉಂಟು. ಮಾಡಿದವ ಯಾರು? ನನ್ನ ಹಣೆ ಒಡೆದದ್ದಲ್ಲ, ತನ್ನ ಹೊಣೆ ಅರಿಯದೆ ಅತಿಕ್ರಮಣ ಮಾಡಿದವ 800 ವರ್ಷದ ಆಯುಷ್ಯವನ್ನು ಹೊಂದಿದ ದ್ವಾಪರಾಯುಗದ ಮಹಾಮಲ್ಲನಾದಂಥ ಮಹಾಯೋಧನಾದಂಥ ಭೀಷ್ಮ ಇಂಥ ಒಂದು ಅತಿವ್ಯಾಪ್ತಿಯ ಅತಿಕ್ರಮಣ ಮಾಡ್ತಾನೆ ಎಂದಿದ್ರೆ ಯಾರವನನ್ನು ರಕ್ಷಿಸುವರು? ಯಾರವರು? ಚಕ್ರವಾಕೊಂಡು ಹರಿಯುವ ಮುಗಳ ಚತುರ್ದಶ ಭುವನ ಶತಕೋಟಿ ಲೋಕವೇ ಬರಲಿ, ವಿಸಜ ಪೀಠ ಬರಲಿ, ಚಕ್ರ ಬರಲಿ, ವೈವಸ್ವತ ಬರಲಿ, ಈ ಸಲ ಬಿಡಲಾರೆ ಹಿಡಿದಿದ್ದೇನೆ ಸುದರ್ಶನ, ವಾಗೆಯನ್ನು ಬಿಸುಟ್ಟಿದ್ದೇನೆ, ಹೊರಡುತ್ತೇನೆ. ತಡೆವರ ಹರಿಯ ತಡೆವರ ಯೋನೆರಡು ಬಲ ಬೆರಗಾಗಿ ಭೀಷ್ಮನೋ ಬೆದರಿ ರಥದ್ಯೋದಿಳಿದು ನಡೆದಂದು ಭೀಷ್ಮನೋ ಬೆದರಿ ರಥದ್ಯೋದಿಳಿದು ನಡೆದಂದು ಮುಕುಂದ ಮುರಾರಿ ಜಯ 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 ವಿನೋದ ಇರಗಿ ಮಗೊಳೆದಚ್ಚುತನ ಮೃದು ಗರ್ವ ಪಿಡಿದಿಂದ ಅಚ್ಚುತನ ಮೃದು ಗರ್ವ ಪಿಡಿದಿಂದ ಶ್ರೀ ಮನೋಹರ ಸ್ವಾಮಿ ಪರ ದೇವಾ
ಪರಾಗು ಸ್ವಾಮಿ ಪರಾಗು ಪ್ರೇಮದೋಳೆಯ ಮಾತ ಲಾಲಿಸಬೇಕು ಪ್ರೇಮದೋಳೆಯ ಮಾತ ಲಾಲಿಸಬೇಕು ಶ್ರೀ ಮನೋಹರ ಸ್ವಾಮಿ ಪರಾಗು ಪ್ರೇಮದೊಳೆಯ ಮಾತ ಲಾಲಿಸಬೇಕು ಎನ್ನಯ ಕಂಡವ ಗಿರಿಯಲು ಚಕ್ರವ ಇವನಯ ಕಂಡವ ಗಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಹಿಡಿದೆಯ ಚಿನ್ಮಯ ಕೈಯಲ್ಲಿ ಹಿಡಿದೆಯ ಚಿನ್ನಾದ ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಚಿನ್ನಾಯ್ತು ಶಿವಗ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಎನ್ನಯ ಗಣಗವನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಚಿನ್ನಾಯು ದೇವಗ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪದೇವ ಮಹಾನುಭಾವ ಶ್ರೀ ಮನೋಹರ ಸ್ವಾಮಿ ಪರ ಪ್ರೇಮದೋಳು ಎನ್ನಯ ಮಾತನಾಲಿಸಬೇಕು ಪ್ರೇಮದೊಳೆನ್ನಯ ಮಾತನಾಲಿಸಬೇಕು ಶ್ರೀ ಮನೋಹರ ಸ್ವಾಮಿ ಪರಾಗು ಕೃಷ್ಣ ಶ್ರೀ ಹರಿ ಕೃಷ್ಣ ಕೃಷ್ಣ ಶ್ರೀ ಕೃಷ್ಣ ಕೃಷ್ಣ ಭಗವನ್ ಅದ್ಭುತವಾದಂಥ ದೃಶ್ಯವನ್ನು ನಾನು ಕಂಡೆ. ರೋಮಾಂಚನಕಾರಕವಾದಂತಹ ಕ್ಷಣವೊಂದಕ್ಕೆ ನಾನು ಸಾಕ್ಷಿಯಾಗಿ ಹೋದೆ. ಹೃನ್ಮನವನ್ನು ತಣಿಸಬಹುದಾದಂತಹ ನ ಭೂತೋ ಭವಿಷ್ಯತಿ ಎನ್ನುವ ಹಾಗೆ ನಡೆಯಲ್ಪಟ್ಟ ಈ ಕೃತಿಯಿಂದ ಉಭಯ ಸೇನಾ ವ್ಯಾಪ್ತಿಯಲ್ಲಿರುವಂತಹ ಸಮಸ್ತ ಪಟುಭಟರು ಅತಿರಥರು ಮಹಾರಥರು ಕಲ್ಲಾಗಿ ನಿಂತು ಹೋಗಿದ್ದಾರೆ. ಹೇಗೆ ನಿಭಾಯಿಸೋಣ? ಮಾಧವನ ಶಾಂತವಾದ ಸ್ಥಿತಿಯನ್ನು, ಶಾಂತ ಜಗತ್ತನ್ನು ಪರೆಯುವ ಭಾವವನ್ನು ಹೇಗಾದರೂ ಯಾವ ರೀತಿಯಲ್ಲಾದರೂ ಕೊಂಡಾಡಬಹುದಾದರೂ ಉಗ್ರ ಸ್ವರೂಪಿಯಾಗಿ ಈ ಕಾಲದಲ್ಲಿ ರೌದ್ರ ನರ್ತನಕ್ಕೆ ತೊಡಗುವುದಕ್ಕೆ ಕ್ಷಣಗಣನೆ ಮಾಡುತ್ತಿರುವ ನಾರಾಯಣನೇ ಆಗಿ ಕಾಣಿಸುತ್ತಿರುವಂತಹ ಈ ಕಂಸಾಂತಕ ಎನ್ನುವ ಸ್ಥಿತಿಯನ್ನು ಮೀರಿದ ಚಾಣೂರ ಮುಷ್ಟಿಕ ಮರ್ದನ ಪರಿಸ್ಥಿತಿಯನ್ನು ದಾಟಿದ ಶ್ರೀಕೃಷ್ಣನನ್ನು ಹೇಗಪ್ಪ ಸಮಾಧಾನ ಪಡಿಸುವುದು? ಬಿಡ. ಕೆಲವರಿಗೆ ಹೆಜ್ಜೆ ನಿನ್ನ ಹುಟ್ಟಿಗೆ ಕಲ್ಲು ಹೊಡೆಯುವುದಕ್ಕೆ ಗೊತ್ತು,
ಕಣಜದ ಗೂಡಿಗೆ ಕಲ್ಲು ಹೊಡೆಯುವುದಕ್ಕೆ ಗೊತ್ತು. ಆ. ಅಲ್ಲಿಂದ ಉದ್ರೇಕಿತವಾಗಿ ಮೇಲೆ ಬಿದ್ದು ಕಚ್ಚುವುದಕ್ಕೆ ಬರುವ ನೊಣಗಳನ್ನು ನಿಭಾಯಿಸುವುದಕ್ಕೆ ಬರುವುದಿಲ್ಲ. ಹಾ. ಆ ಕಾರಣದಿಂದ ಉಳಿದವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗುತ್ತಾರೆ, ಕಲ್ಲೆಸೆದವನನ್ನು ಮೂದಲಿಸ್ತಾರೆ. ನಿನ್ನ ಕಿಡಿಗೇಡಿತನದಿಂದ, ನಿನ್ನ ಕುಚೇಷ್ಟೆಯಿಂದ, ನಿನ್ನ ಹುಚ್ಚು ಉನ್ಮಾದದ ಕುತೂಹಲದಿಂದ ಆ ಎಲ್ಲ ಹುಳುಗಳು ನಮಗೆ ಕಚ್ಚುವುದಕ್ಕೆ ತೊಡಗಿದವು. ಈಗ ಉಳಿದವರ ಆಕ್ಷೇಪ ಹಾಗೆ ಅಲ್ವೋ? ಭೀಷ್ಮ ಹೆಜ್ಜೇನಿನ ಹುಟ್ಟಿಗೆ ಕಲ್ಲು ಬಿಸಾಡಿದ್ದಾನೆ, ಕಣಜದ ಹುಟ್ಟಿಗೆ ಕಲ್ಲು ಬಿಸಾಡಿದ್ದಾನೆ. ಕೆರಳಿದ ತಡೀಲಿ, ಅವನು ಏನು ಮಾಡ್ತಾನೆ ನೋಡುವ. ಸ್ವಾಮಿ, ಓ ದುರಿತವನ ದಾವಾಗ್ನಿ ನೀನು. ಪ್ರಪಂಚದಲ್ಲಿ ದುರಿತಗಳು ಒದಗದಂತೆ ಶರಣರನ್ನು ಪೊರೆಯುವುದು ತನಗೆ ಬಿರುವುದು ಅಂತ ಘೋಷಿಸಿಕೊಂಡ ನೀನು ದುರಿತವೆನ್ನುವ ವನಕ್ಕೆ ದಾವಾಗ್ನಿ ಇದ್ದ ಹಾಗೆ. ನಿನ್ನನ್ನು ಸಮಾಧಾನ ಪಡಿಸುವುದಕ್ಕೆ ಭಕ್ತನಾದವನಿಗೆ, ಪರಮ ಸಾತ್ವಿಕನಿಗೆ ಯುಗಗಳು ಬೇಕೆ, ಯುಗದ ತಪಸ್ಸಿನ ಸಾಧನ ಸಾಕೆ ಬೇಕೆ, ಅಮೋಘ ಅನನ್ಯ ದ್ರವ್ಯಗಳ ಹೊರೆ ಸಾಕೆ. ಕೇವಲ ತುಳಸಿ ಮಾಲೆ ಎನ್ನುವುದರಲ್ಲಿ ಪ್ರೀತಿ ತೋರುವ ಜನಾರ್ದನನಾದ ಭಕ್ತ ವತ್ಸರನಾದ ಅಚ್ಯುತನಾದ ಮುರಾರಿಯಾದ ನಿನ್ನನ್ನು 4 ತುಳಸಿಯ ಎಲೆಗಳಿಂದ ಅರ್ಚಿಸಿ ಸಮಾಧಾನ ಪಡಿಸುವ ಚಾಕಚಕ್ಯತೆ ಉಪಾಯ ನನಗೆ ತಿಳಿಯದೆ ದೇವರೇ. ರಥದಿಂದ ನಾನು ಇಳಿದಿದ್ದೇನೆ. ಧೂಳಿನಿಂದ ಆಕಾಶ ಇನ್ನೇನು ಮುಸುಕಿ ಹೋಗಿ ನೀಲ ನಿರಭ್ರವಾದಂಥ ಬಾನನ್ನು ಸಂಕೇತಿಸುವ ನೀಲ ನಿಭಾಂಗನಾದಂಥ ಕೃಷ್ಣ ವರ್ಣವೇ ಇವತ್ತು ಧೂಳಿನಿಂದ ಕೂಡಿದೆ ಭೀಷ್ಮನ ಕಿಡಿಗೇಡಿತನದಿಂದ ಎನ್ನುವುದನ್ನು ತಿಳಿದ ನಿನ್ನ ಪ್ರೀತಿಯ ಶಿಷ್ಯ ಅರ್ಜುನ ಓಡೋಡಿ ಬಂದು ನಿನ್ನ ಮುಂಜರಗಿಗೆ ಅಡ್ಡ ಬಿದ್ದಿದ್ದಾನೆ. ಬೇಡ ಕೃಷ್ಣ ಅಂತ ತಡೆಯುತ್ತಿದ್ದಾನೆ. ನೀನು ಕೈಯ ಕಿರು ಬೆರಳಿನಲ್ಲಿ ಲೀಲಾಜಾಲವಾಗಿ ನರ್ತಿಸಿ ನಿನ್ನ ಇಚ್ಛಾಶಕ್ತಿಯಂತೆ ಎಂತಹ ಸಶಕ್ತನ ತಲೆಯನ್ನು ಅರಿಯಬಲ್ಲ ಅವನಿಗೆ ಸುದರ್ಶನವನ್ನು ಕೊಡಬಹುದಾದ ಚಕ್ರವನ್ನು ಹಿಡಿದು ತಾತ್ಕಾಲಿಕವಾಗಿ ಆದರೂ ಚಕ್ರಪಾಣಿ ಆಗಕೂಡದು ಅಂತ ಅವ ದುಂಬಾಲು ಬಿದ್ದಿದ್ದಾನೆ. ಎಂತಹ ದೃಶ್ಯ ಇದು ಸ್ವಾಮಿ. ಆ ಒರಟೊರಟಾದ ಭಾವದ ನಡುವೆ ಶೀಘ್ರ ಗತಿಯಲ್ಲಿ ಸುತ್ತುತ್ತಿರುವ ಸುದರ್ಶನದ 1000 ಅರಗಳು ಎಂಥವನನ್ನಾದರೂ ಕತ್ತರಿಸಿ ಬಿಸುವುದಕ್ಕೆ ಸಶಕ್ತತೆಯನ್ನು ಸಂಪಾದಿಸಿಕೊಂಡ ಸಮರ್ಥವಾದಂಥ ಆಯುಧಗಳ ಒಕ್ಕೂಟದ ಗಣನೀಯ ಸಾಧಕ ಎನಿಸಿಕೊಂಡದ್ದು ನಿನ್ನ ಚಕ್ರಪಾಣಿತ್ವಕ್ಕೆ ಕಾರಣವಾದ ಚಕ್ರ ಕಡಿದಷ್ಟು ತಲೆಗಳನ್ನು ಈಶ್ವರನ ತ್ರಿಶೂಲ ಬಹುಶಃ ಕಡಿಯಲಿಲ್ಲ. ಬ್ರಹ್ಮನ ದಂಡದಿಂದಲೂ ಅದು ಸಾಧ್ಯ ಆಗಲಿಲ್ಲ. ಅಂತಹದ್ದನ್ನು ಸಮಾಧಾನ ಮಾಡುವುದಕ್ಕೆ ತಲೆಗೊಡುವುದು ಬಿಟ್ಟರೆ ಎರಡನೇ ದಾರಿ ಏನು? ನಾನು ಶಿಶುಪಾಲನೆ, ನಿನ್ನ 100 ತಪ್ಪುಗಳನ್ನು ಕ್ಷಮಿಸುವುದಕ್ಕುಂಟು ಶುದ್ಧ ಸುಂಟನಾದ ಭೀಷ್ಮ ಅಂತ ನೀನು ಪ್ರತಿಜ್ಞೆ ಮಾಡಿದ್ದುಂಟೆ? ಇಲ್ಲವಲ್ಲ. ನಿನ್ನ ಮೃದು ಕರಗಳನ್ನು ನನ್ನ ಕೈಗಳಿಂದ ಹಿಡಿದಾಗ ಒಂದು ಅಪ್ಯಾಯಮಾನವಾದಂತಹ ಗುಣ ನನ್ನ ದೇಹದ ಧಮನಿಗಳಿಂದ ನಿನ್ನ ದೇಹಕ್ಕೆಲ್ಲ ನಿನ್ನ ದೇಹದಿಂದ ಪ್ರವಾಹ ರೂಪದಲ್ಲಿ ನನ್ನ ದೇಹಕ್ಕೆ ಬಂತು ದೇವರೇ. ಶ್ರೀ ಮನೋಹರ ಸ್ವಾಮಿ ನೀನು. ಶ್ರೀ ಎನ್ನುವಂಥ ಸ್ವಸ್ತಿ ವಾಚಕದ ಹೆಸರಿನಿಂದ ಯಾರನ್ನು ಕರೆಯಬಹುದು ಅಂತ ಹೇಳಿದರೆ ಪ್ರಪಂಚದಿಂದ ಪ್ರತಿಫಲಾಪೇಕ್ಷೆಯನ್ನು ತಡೆಯದೆ, ನಿರೀಕ್ಷೆ ಮಾಡದೆ, ದೊಡ್ಡವನು ಮಧ್ಯಮ ಸಣ್ಣವನು ಎನ್ನುವ ತರತಮ ಭಾವಗಳಿಲ್ಲದೆ ಸರ್ವರನ್ನು ಸಮಾನ ಸ್ಕಂದವಾಗಿ ಪರೆಯಬಲ್ಲವನನ್ನು ಶ್ರೀ ಎನ್ನುವ ಉವಾಚದಿಂದ ಕೊಂಡಾಡಬಹುದಾಗುತ್ತದೆ. ಮನೋಹರ ಸ್ವಾಮಿ. ಉಗ್ರ ನರಸಿಂಹನನ್ನು ಕಂಡಂಥ ಪ್ರಹ್ಲಾದನಿಗೆ ಮಾತ್ರ ಅದರ ಉಗ್ರತೆಯನ್ನು ಶಮನ ಮಾಡುವಂಥ ಒಳ ತಿರುಳಿನ ಮಂತ್ರ ಪ್ರಭಾವ ಗೊತ್ತಿತ್ತಂತೆ. ಎಲ್ಲರೂ ಮುಗ್ಧರಾಗಿ ಕೈ ಮುಗಿದು ನೋಡಿದ್ದು ಪ್ರಹ್ಲಾದನನ್ನು. ಒಮ್ಮೆ ಸಮಾಧಾನ ಮಾಡು. ನೀನು ಯಾವ ನೃಸಿಂಹನನ್ನು ಆ ಕಂಬದಿಂದ ಹೊರಗೆ ತರಿಸಿದ್ದಿ ಬಿಂಬರೂಪದಿಂದ, ಪುಣ್ಯಾತ್ಮ ನೀನೇ ಸಮಾಧಾನ ಮಾಡು ಅಂತ ಹೇಳಿದರೆ ನೀವು ಮುಖ ನೋಡಬೇಡಿ ಕಾಲು ನೋಡಿ ಅಂತ ಆಡಿದನಂತೆ. ನಾನು ಹಾಗೂ ಹೇಳುವುದಿಲ್ಲ, ಮೇಲೆ ನೋಡುವುದಿಲ್ಲ, ಕೆಳಗೂ ನೋಡುವುದಿಲ್ಲ. ನಿನ್ನ 2 ಭಾಗಗಳಿಂದ ಇಳಿದು ಬಂದ ದೀರ್ಘವಾದಂತಹ ಬಾಹುಗಳ ಕೊನೆಗೆ ಸೇರಿದ ಒಂದೊಂದು ನಳಿನದ ಎಸಳಿನ ಆಗಿರುವ 10 ಬೆರಳುಗಳನ್ನು ಸೇರಿಸಿ 2 ಕೈಗಳನ್ನು ಹಿಡಿದಿದ್ದೇನೆ ಪ್ರಭುವೇ. ಎಣ್ಣೆಯ ಕಂಠವ ಇರಿಯಲು ನೀನು ಕೈಯಲ್ಲಿ ಚಕ್ರವ ಪಿಡಿದೆಯಾ? ನನ್ನ ಪ್ರಶ್ನೆ ಇದು. ಮೊದಲೇ ಕೇಳಿದ್ದೇನೆ, ನರನು ನನಗಿಂತ ನಿನಗೆ ಅಧಿಕ ಭಕ್ತನಾಗಿಯನೇ, ನಾನು ನಿನಗೆ ಕನಿಷ್ಠ ಕಿಂಕರನಾಗಿ ಹೋದೇನೆ. ಅದಕ್ಕೆ ನೀನು ಬಹಳ ಚಂದದ ಜಾಣ್ಮೆಯ ಮಾರ್ಮಿಕ ಧಾರ್ಮಿಕ ಉತ್ತರವನ್ನು ಕೊಟ್ಟಿದ್ದಿ. ಕೊಡು ಪ್ರಭುವೆ ಈಗ ಸರಿಯಾದ ಉತ್ತರವನ್ನು. ಈ ನಿನ್ನನ್ನು ಆಳತ್ತರದ ರೂಪವನ್ನು ಹೃದಯದೊಳಗಿಟ್ಟು ಅನುಗಾಲವು ಸ್ಥಾಪಿಸಲ್ಪಟ್ಟ ಭಕ್ತಿಯ ಭಾವದ ಪರಾಕಾಷ್ಠೆಯಿಂದ ಧ್ಯಾನಿಸುತ್ತಾ ಬಂದ ಭೀಷ್ಮ ನಿನಗೀಗ ದುಷ್ಟನಾಗಿ ಕಾಣಿಸಿದನೆ. ಮತ್ಸ್ಯದ ಮೂಲಕವಾಗಿ ತಮನನ್ನು ಕೊಂದ
ಆ ಬಳಿಕ ಶಕ್ತಿಯ ಶಾಲಿಯಾದಂಥ ವರಾಹದ ಮೂಲಕವಾಗಿ ಹಿರಣ್ಯಾಕ್ಷನನ್ನು ಕೊಂದ, ಉಗ್ರ ನರಸಿಂಹನಾಗಿ ಹಿರಣ್ಯ ಕಶ್ಯಪನನ್ನು ಕೊಂದ, ಅವತಾರಗಳ ಮೂಲಕವಾಗಿ ದುಷ್ಟರನ್ನು ಕೊಂದ. ಈಗ ಕೃಷ್ಣಾವತಾರದಲ್ಲಿ ಪರಮ ಶಿಷ್ಟರ ಸಾತ್ವಿಕರ ಶಿರೋಮಣಿ ಎನಿಸಿದ ಭೀಷ್ಮನ ತಲೆ ಕಟ್ಟಿದ. ಬರಲಿ ನಿನಗೊಂದು ಹೊಸ ಬಿರುದು. ದುಷ್ಟ ಮರ್ದನ ಶಿಷ್ಟ ವರ್ಧನ ಅಷ್ಟೇ ಹೆಸರಲ್ಲ, ಯಾವ ಕಾರಣಕ್ಕೂ ಅದನ್ನು ಬಿಟ್ಟು ಮತ್ತೊಂದು ಹೆಸರು ಬರಲಿ. ಭೀಷ್ಮರ ತಲೆ ಕಡಿದಂತಹ ಅವನೊಬ್ಬ ಅದ್ಭುತ ಸಾಧಕ, ನಿರ್ವಿಕಾರ, ನಿರ್ಮಮತೆ, ನಿರ್ಲಿಪ್ತಿ ಅಂಥದ್ದು ಕೃಷ್ಣನಿಗುಂಟು ಅಂತ ನೀನು ತಿಳಿಸಿಬಿಡು. ಸೇವಕ ಚಯವನ್ನು ಯಜಮಾನನಾದವನು ದಮನಿಸ್ತಾನ, ನಾಶ ಮಾಡ್ತಾನಂತಾದರೆ ಅವನ ಯಾಜಮಾನ್ಯಕ್ಕೂ ಅವರ ಕಿಂಕರತ್ವಕ್ಕೂ ಏನು ಸಂಬಂಧ ಪ್ರಭುವೇ? ಶ್ರೀ ಮನೋಹರ ಸ್ವಾಮಿ ಪರಾಕು ಎನ್ನಯ ಕಂಠವ ಇರಿಯಲು ಚಕ್ರವ ಪಿಡಿದಿಹೇ. ನೀನು ಚಿನ್ಮಯನಲ್ವೇ, ನಾವು ಮೃಣ್ಮಯನಲ್ವೇ? ಸ್ವಾಮಿ ಕಡೀತ್ಯೋ ಕಡೀತ್ಯೋ ಇಂದಿರೇಶ ಇಂದಿರೇಶ ಇಂದಿರೇಶನೆ ನಾನು ಯುವರಾಜ ನೋಡಲಾರೆ ನೋಡಲಾರೆ ಕೃಷ್ಣ ಇವರೋ ಸಾಕಾಗಿ ಹೋಗಿದೆ ಪ್ರಭುವೇ ನನಗೆ. 800 ವರ್ಷಗಳ ಆಯುರ್ಮಾನ ಅಂತ ಹೇಳಿದರೆ ಉಳಿದವರಿಗೆ ನಂಚಿನ ವಿಷಯ, ಅಸೂಯೆಯ ವಿಷಯ, ಮತ್ಸರದ ವಿಷಯ, ಅಭಿನಂದನೆಯ ಮೆಚ್ಚುಗೆಯ ವಿಷಯ ಅಲ್ಲ. ಭೀಷ್ಮನಿಗೆ 800 ವರ್ಷ ಆಯುಸ್ಸು ಸಿಕ್ಕಿತಲ್ಲ, ಆ ಬ್ರಹ್ಮನಿಗೆ ನಮ್ಮ ಬಗ್ಗೆ ಪಕ್ಷಪಾತಿ ಧೋರಣೆಯೇ? ನಮಗೊಂದು 500 800 ನಮಗೂ ಕೊಡಬಾರದಿತ್ತೆ? ಹೀಗೆಲ್ಲ ಕೇಳಿದವರು ಮಾತ್ರ ಅಲ್ಲ, ಇನ್ನೂ 800ರ ಮೇಲೆ 800 ಬದುಕಬಲ್ಲನಂತೆ. ಅವ ಬಯಸಿದಾಗ ಅವನಿಗೆ ಮರಣವಂತೆ. ಅಪ್ಪಯ್ಯ ಕೊಟ್ಟ ಹೊರವೂ ಹಾಗೆ ಅಂತೆ. ನಾ ಕಾಮಸ್ತ್ವಂ ಮರಿಷ್ಯಸಿ, ನೀನು ಕಾಮಿಸುವವರೆಗೆ ಮರಣ ನಿನ್ನ ಬಳಿಗೆ ಸುಳಿಯಗೊಡದಿರಲಿ. ಹಾಗಾದರೆ ಬಾ ಮರಣವೇ. ಯಾರಾದರೂ ಕಾಯುವ ಕ್ರಮ ಉಂಟೆ? ಮರಣ ಎನ್ನುವುದು ನಾಳೆ ನಾನು ಔತಣಕ್ಕೆ ಬರುತ್ತೇನೆ ಅಂತ ಹೇಳಿ ಪತ್ರ ಬರೆದು ಬರುವ ಅತಿಥಿ ಹಾಗಲ್ಲಲ್ಲ. ಬಂದು ಹೊರಗಿರಬಹುದಾದಂಥ ಬಾಗಿಲಿಗೆ ಬಡಿದು ಯಾರಿದ್ದೀರಿ, ಒಳಗೆ ಬರ್ಬೋದಾ, ಮಧ್ಯಾಹ್ನ ಬರಬೇಕು ಅಂತ ಕೇಳುವುದಿಲ್ವಲ್ಲ. ನೇರ ಹೇಳದೆ ಕೇಳದೆ ನಿಮಂತ್ರಿತನಲ್ಲದೆ ಹೋದರು, ಕರೆ ಕೊಡದೆ ಹೋದರು, ಹೇಳದೆ ಕೇಳದೆ ಬರುವ ಅತಿಥಿಗೆ ಮರಣ ಅಂತ ಹೆಸರು. ಅದನ್ನು ನಾನು ಬೇಕಾದ ಹಾಗೆ ಭರಿಸಿಕೊಳ್ಳಬಲ್ಲೆ. ಮರಣವೇ, ನೀನು ಬರುವ ಶಬ್ದ ಕೇಳ್ತದೆ, ದಾಪು ಗಾಲಿನ ಲಬ್ ಲಬ್ ಶಬ್ದ ಕೇಳ್ತದೆ. ಆಚೆ ಮನೆಗೆ ಹೋಗು, ಈಚೆ ಮನೆಗೆ ಬರಬೇಡ ಅಂತ ಹೇಳಿದ್ರೆ ಹೋಗ್ತಾನವ, ಮೃತ್ಯು ಬರಲಾರ. ಆದರೆ ಪ್ರಭುವೇ, ನನಗದು ರಕ್ಷೆ ಅಲ್ಲ, ನನಗದು ಭೂಷಣ. ಅವರ ಕಣ್ಣ ಮುಂದೆ ನನಗದು ಶಿಕ್ಷೆ. ಇಂದಿರೇಶನೇ, 105 ತೊಟ್ಟಿಲುಗಳನ್ನು ಕಟ್ಟಿ ಹಸ್ತಿನೆಯಲ್ಲಿ ಜೋಗುಳದ ಸೊಲ್ಲನ್ನು ಕೇಳಿ ಎಷ್ಟು ಸಲ ಅನ್ನ ನೀರು ಸೇವಿಸದೆ ಮಲಗಿ ನಿದ್ದೆ ಮಾಡಿದ್ದೇನೆ ನಾನು. ಅದೇ ಅವರೊಳಗಿನ ವೈರದ ಕಥೆಯನ್ನು ಕೇಳಿ ಮಿಷ್ಟಾನ್ನವನ್ನು ತಿಂದರೂ ಜಠರದಲ್ಲಿ ಅದು ಪಚನವಾಗದೆ ಎಷ್ಟು ಸಲ ನಾನು ಅಜೀರ್ಣ ರೋಗದಿಂದ ಬಳಲಿದ್ದೇನೆ ಬಲ್ಲೆಯ. ಈ ಮಕ್ಕಳ ಮೂಲಕವಾಗಿ ನಮ್ಮ ಈ ಹಸ್ತಿನೆಯ ಪರ ಉದ್ಧಾರವಾಗುತ್ತದೆ. ಅತ್ರಿ ಕುಲೋತ್ಪನ್ನರಾದಂಥ ಮಕ್ಕಳು ಆ ಕುಲದ ಉದ್ಧಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ತಾರೆ ಅಂತ ಭಾವಿಸಿದೆ. ಯಾವ ಮಹಾ ಸಾಧಕನಾದಂತಹ ಪುರೂರವನು ಅಥವಾ ನಹುಷನೋ
ಅಥವಾ ಸರ್ವದಮನನಾದ ಭರತನೋ ಅಥವಾ ಅದರ ಮೊದಲು ಯಯಾತಿಯ ಕುರು ಹಸ್ತಿಯೋ ಅಲ್ಲ, ನನಗೆ ವಿಶೇಷವಾದ ವರವನ್ನು ಕೊಟ್ಟಂತಹ ದೇವ ಗಂಗೆಯನ್ನು ವಧುವಾಗಿ ಅಂಗೀಕರಿಸಿದ ಭಾಗ್ಯಶಾಲಿ ಎನಿಸಿಕೊಂಡ ನನ್ನ ಅಯ್ಯನು. ಅವರೆಲ್ಲ ಒತ್ತೊಟ್ಟಿಗೆ ಒಕ್ಕೂಟವಾಗಿ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯದ ಅಡಿಗಲ್ಲನ್ನು, ಹೊಸ ಕಣಜವನ್ನು ಕಟ್ಟಿದಂತಹ ಕೃಷಿಕನ ಮನೆಯಲ್ಲಿ ಹೆಗ್ಗಣಗಳು ಕೆದಕಿದ ಹಾಗೆ ಕೆಣಕುವುದನ್ನು ಕಂಡು ಸಾಕಾಗಿ ಹೋಗಿದೆ ಪ್ರಭುವೇ. ಒಮ್ಮೆ ನಿನ್ನ ಚಕ್ರವನ್ನು ಪ್ರಯೋಗ ಮಾಡು. ಯಾವ ಅಜ್ಜನಿಗೂ ಈ ದುರ್ಗತಿ, ಈ ಮರುಕ ಹುಟ್ಟಿಸುವ ಸ್ಥಿತಿ ಬಾರದೇ ಇರಲಿ. ಕರುಣಾರ್ದ್ರವವಾದಂಥ ಈ ಪರಿಸ್ಥಿತಿಗೆ ಒಳಗಾಗದಿರಲಿ ಪ್ರಭುವೇ. ಯಾವ ಮಕ್ಕಳನ್ನು ಜಂಗೆಯಲ್ಲಿ ಆಡಿಸಿ ಬೆಳೆಸಿದನೋ, ಯಾರ ಜೊಲ್ಲು ನನ್ನ ಜಂಗೆಗಳಲ್ಲಿ ಇಂಗಿ ಹೋಯಿತೋ, ಯಾರ ಸೋಲಿನ ಕಥೆಯನ್ನು ಕೇಳಿದರೆ 4 ದಿನ ಬೇಸರದಿಂದ ಮುಳುಗುಟ್ಟಿ ಮಲಗಿದನೋ, ಅಂತಹ ಭೀಷ್ಮನಿಗೆ ಬಂದ ಸ್ಥಿತಿ ಮತ್ಯಾರಿಗೂ ಬಾರದು ಇರಲಿ ಪ್ರಪಂಚದಲ್ಲಿ. ಇಂದಿರೇಶನೇ, ಒಮ್ಮೆ ಪ್ರಯೋಗ ಮಾಡು, ನನ್ನನ್ನು ಕತ್ತರಿಸಿ ಬಿಡು. ನಮ್ಮವರ ಜಗಳವನ್ನು ನಾನು ನೋಡಲಾರೆ ಪ್ರಭುವೇ, ನೋಡಲಾರೆ. ನಾನು ಏನಾಗಿ ಬಿಟ್ಟೆ? ನಗೆ ಬರ್ತದಲ್ಲಪ್ಪ, ನನಗೆ ನಗೆ ಬರ್ತದಲ್ಲ. ಎನಲು ನಗೆಯೋ ಬಂದು ನಿನ್ನ ಕಂಡಿಯೋದು, ಎನಗೆ ನಗೆಯೋ ಬಂದು ನಿನ್ನ ಕಂಡಿಂತು, ದೃಢವ ಮುರಿಯುವುದಕ್ಕೆ ಕೊಡಲಿಯೋ ಬೇಗೆ, ಗಣವಾದು ಚಕ್ರವ ಕಳುಗೆಳೆಯೋ ನಯ, ರೋಮ ಮಾಡಿದರೆ ನಾನು ಶರಣನೇ ನಿನಗೆ ಕೃಷ್ಣ. ಶ್ರವಣ, ಕೀರ್ತನ, ಅರ್ಚನ, ವಂದನ, ಸ್ಮರಣ, ಪಾದಸೇವನ, ಸಖ್ಯ, ದಾಸ್ಯ, ಆತ್ಮನಿವೇದನ. ನವವಿಧದ ಭಕ್ತಿಗಳಲ್ಲಿ ಆತ್ಮನಿವೇದನವನ್ನು ಮೀರಿದ ಭಕ್ತಿ ಮತ್ತೊಂದು ಇಲ್ಲವಂತೆ. ವೀರರೆರೆಯ ವೀರ ವೈಷ್ಣವ ಅತಿಕಾಯ ಹುಟ್ಟಿಕೊಂಡದ್ದು ರಾವಣನೆಂಬ ದುಷ್ಟಕೂಟದ ಮಧ್ಯದಲ್ಲಿ. ಕೆಸರ ಹೊಂಡದಲ್ಲಿ ಹುಟ್ಟಿದಂಥ ಮಹಾನ್ ಸಾಧಕ ವಿಭೀಷಣನಂತವನು ಭೀಷಣತ್ವವನ್ನು ಬಿಟ್ಟು ರಾಮನ ಮೂಲಕವಾಗಿಯೇ ವರದಾನವನ್ನು ಪಡೆದವನು. ಅವನನ್ನು ಬಡೆಯುವುದಕ್ಕೂ ವಾನರರು ಹೋದಾಗ ಒಂದೇ ಮಣ್ಣಿನಿಂದ ಸಿದ್ಧಪಡಿಸಿದ ಮಡಿಕೆಗಳ ಆಕಾರ ಬೇರೆ, ರಾಕ್ಷಸ ಮಣ್ಣಹುದು, ಮಡಿಕೆ ಬೇರೆ ಅಂತ ಸಮಾಧಾನ ಮಾಡಿದನಂತೆ ರಾಮ. ಇದು ಗಡಿಗೆ ಬೇರೆ, ತಗೊಳ್ಳಿದನ್ನು. ಹಾಗಾದರೆ ಪ್ರಕಾಂಡ ಭಕ್ತರೆನಿಸಿಕೊಂಡ ಅವರೆಲ್ಲರೂ ಆತ್ಮನಿವೇದನ ಎನ್ನುವ ಪ್ರಕ್ರಿಯೆಯಲ್ಲಿ ತಮ್ಮನ್ನು ಬೇರೆ ಬೇರೆ ಸ್ವರೂಪದಲ್ಲಿ ತೊಡಗಿಸಿಕೊಂಡರು. ಏನು ಆತ್ಮನಿವೇದನ ಅಂದರೆ? ಕಿಗ್ಗತ್ತಿಯ ಹರಿತವಾದ ಭಾಗವನ್ನು ತೆಗೆದು ಯಾರಿಲ್ಲದಿದ್ದ ಹೊತ್ತಿಗೆ ತನ್ನ ಇಷ್ಟ ದೇವರ ಗುಡಿಗೆ ಬಂದು ತಲೆ ಕಡ್ಕೊಳ್ಳೋದು ಅಲ್ಲ. ಆತ್ಮನಿವೇದನ. ಪ್ರಭುವೇ, ನಿನ್ನ ಮುಂದೆ ಬಿಚ್ಚಿಟ್ಟಿದ್ದೇನೆ, ಎಲ್ಲವನ್ನು ಕಳ್ಕೊಳ್ಳುತ್ತಾ ಬಂದಿದ್ದೇನೆ. ಮೈಗಿರುವಂತಹ ಪೋಷಾಕು, ಅದಕ್ಕೆ ಅಂಗಿಕೆ ಅಂತ ಹೆಸರು. ಅದಕ್ಕೆ ಗುಂಡಿಗಳಿರ್ತವೆ, ಅದನ್ನು ಬಿಗಿದು ಸೇರಿಸುವುದಕ್ಕೆ ಬೇಕಾದ ಗುಂಡಿಗಳು 60, 70, 100 ದಾಟಿದ ಮೇಲೆ ಒಂದೊಂದೇ ಬಿಚ್ಚಿಕೊಂಡು ಬರಬೇಕಂತೆ. ಬಿಚ್ಚಿ ಕೊನೆಗೆ ಇಲ್ಲಿಗೆ ತಲುಪಬೇಕದು. ಅಲ್ಲಿಂದ ಕರೆ ಬರುವಾಗ ಪೂರ್ತಿ ಬಿಚ್ಚಿ ಆಗಬೇಕು. ಮತ್ತೆ ಕಟ್ಟುವುದಲ್ಲ, ಇನ್ನೊಂದು ಇರ್ಲಿಂದ ಸೇರಿಸುವುದಲ್ಲ, ಬಿಚ್ಚುತ್ತಾ ಬರಬೇಕಂತೆ. ಸರಿ ಆಗ್ತದೆ. 1000 ನನ್ನಂಥವನಿಗೆ 809, 1000 ಸಾಧಾರಣರಿಗೆ 100. 80 ಆಗುವಾಗ ಒಂದು ಗುಂಡಿ, 85 ಆಗುವಾಗ ಇನ್ನೊಂದು, 100 ಆಗುವಾಗ ಪೂರ್ತಿ ಬಿಚ್ಚಿ ಸಿದ್ಧನಾಗಬೇಕು. ತೆಕ್ಕೆಗೋಗಬೇಕು. ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಲಿರು, ಒಳಿತನಾಗಿಸು ಕೊಡುತ್ತ ಸಂತಸವ ಕಡೆಯ ಕರೆ ಬಂದೊಂದು ಮಿಳಿತನಿರು ವಿಶ್ವದಲ್ಲಿ. ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ. ಮೃತ್ಯು ಎನ್ನುವುದೊಂದು ತೆರೆ ಇಳಿತ, ಸೇರ ಆ ಕಡೆಗೆ ಮತ್ತೆ ವಸ್ತು ನೋಡು ಅಂತಲೇ ಆಡುವುದು. ನಮ್ಮಂಥವರಿಗೆ ಅದೇ ಉದ್ದೀಪನದ ಮಾತು. ನೋಡುವ, ಪ್ರಯೋಗ ಮಾಡೋದಿನ ಚಕ್ರ. ನಿನ್ನ ಭಕ್ತಾಗ್ರಣಿ ನಾನು ಹೌದಾದರೆ ಅಹರ್ನಿಶಿ ಕಣಗಳಲ್ಲಿ ತುಂಬಿಕೊಂಡಂತಹ ಭೀಷ್ಮ ಸತ್ವದಲ್ಲಿ ಶ್ರೀಕೃಷ್ಣನ ಕಾರುಣ್ಯದ ನಿರೀಕ್ಷೆ ಇದ್ದದ್ದು ಹೌದಾದರೆ, ಗಂಡು ಮೆಟ್ಟಿನ ನೆಲವಾದ ಗಜನಗರಿಯಲ್ಲಿ ಹುಟ್ಟಿದ ಶಾಂತನು ಭೂಪನಿಗೆ ದೇವಗಂಗೆ ನಿನ್ನ ಪಾದದಿಂದ ಹುಟ್ಟಿದವಳು. ಅವಳಿಗ ಬಸಿರಿನಲ್ಲಿ ಮಗನಾಗಿ ಹುಟ್ಟಿದವ ನಾನು. ಸಂಬಂಧದಲ್ಲಿ ನೀನು ನನಗೆ ಎಂಥದ್ದು ಅಜ್ಜ, ನಾನು ನಿನಗೆ ಮೊಮ್ಮಗ. ಯಾಕಂದರೆ ನಿನ್ನ ಪಾದದಿಂದ ಹುಟ್ಟಿದವಳಿಗೆ ನಾನು ಹುಟ್ಟಿದವನು. ನೋಡ ನಿಮ್ಮ ಸಂಘರ್ಷ ಬಿಡು ಚಕ್ರ. ನೋಡ, ನನ್ನ ರೋಮಗಳಲ್ಲಿ ಒಂದನ್ನು ಕತ್ತರಿಸಿದರೆ ಭಕ್ತಾಗ್ರಣಿಯಾದಂತಹ ಭೀಷ್ಮ ಹೋಗಿ ದುಷ್ಟ ಸಾಧಕನಾದಂಥ ಭೀಷ್ಮನಾಗಿ ಬಿಡ್ತಾನೆ. ಪ್ರಯೋಗ ಮಾಡಿ. ಆಚಾರ್ಯರೇ, ಹೊಡೆಯಬಾರದವರಿಗೆ ಕಡಿಯಲಾಗದ್ದನ್ನು ಹೊಡೆಯುವುದಕ್ಕೆ ನಾನು ಕೃಷ್ಣ, ಭೀಷ್ಮ ಅಲ್ಲ. ಈನಲು ಕಿರುನಗೆಗೂಡಿ ಚಕ್ರವ
ಮನೋಜದಲ್ಲಣ ಮುಚ್ಚಿ ವರಜಾದ ನವದೇರಿ ಕಿರೀಟಿಗ ಭಯ ಇದ್ದ ಅಚ್ಯುತನೋ ಕೃಷ್ಣ ಭೀಷ್ಮಾಚಾರ್ಯರೇ, ಶ್ರೀಹರಿ ಒಮ್ಮೆ ಬೆದರಿದ ಹಾಗೆ ಕಂಡಿರಿ, ಒಮ್ಮೆ ಭಾವುಕರಾದಿರಿ, ಮತ್ತೆ ನಗು ಬಂತು. ಒಳಗಿದ್ದದ್ದೆಲ್ಲ ಹೊರಗೆ ಹಾಕಿದಿರಲ್ಲ, ಇನ್ನೇನು ಒಳಗಿಟ್ಟುಕೊಳ್ಳಿಲ್ಲ. ತ್ರಿದೋಷ ಇತ್ತು, ವಾತ ಪಿತ್ತ ಕಫ. ಆಯುರ್ವೇದವನ್ನು ಉಲ್ಲೇಖಿಸಬೇಕಿಲ್ಲಿ. ಈಗ ಪಾಂಡವರ ಕುರಿತಾಗಿ ಗೊಗ್ಗರು ಕಫ, ಸದಾಕಾಲ ಈಚೆಗೆ ನೋಡುವ ವಾತ, ಈ ಸಲ ಕೃಷ್ಣ ಬಂದರು ನೋಡ್ತೇನೆ ಅಂತ ಹೇಳುವ ಪಿತ್ತ. ಮೂರೂ ಈಗ ಮನ ಆಯಿತು. ನಾಳೆಯಿಂದ ಹೊಟ್ಟೆ ಶುದ್ಧಿ. ಈಗ ಶುದ್ಧ ಆಗಿದೆ, ತ್ರಿದೋಷಗಳು ಹೋಗಿ. ಶ್ರೀಕೃಷ್ಣ ಕೊಟ್ಟಂತ ಕಷಾಯದಿಂದ ಅಷ್ಟಾಗಿದೆ ಈಗ. ನನಗೂ ನಿಮ್ಮ ಹಾವ ಭಾವ ನೋಡುವಾಗ 800 ವರ್ಷದವರೊಂದು ಮಗುವಿನ ಹಾಗೆ ಮಾಡಿದ್ದು ನೋಡುವಾಗ ನಗು ಬಂತು. ನೀನು ಮಗುವಾಗಿ ಆಡಿಸಿದ್ದಲ್ವ, ಇಷ್ಟು ಸಣ್ಣವ, ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರೂ ಗಾಢಾಂಧಕಾರ, ಹೆದ್ದರೆಗಳಿಂದ ಕೂಡಿದ ನೀರಿನ ಮೇಲೆ ವಟಪತ್ರದ ಮೇಲೆ ಬಾಲಮುಕುಂದನಾಗಿ ಮಲಗಿ ಬಲಗಾಲ ಹೆಬ್ಬೆರಳನ್ನು ಚೀಪುವುದಕ್ಕಾಗುತ್ತದಂತೆ. ಅಲ್ಲ, ನಿನಗೆ ಮಗುವಿನ ಮನಸ್ಸಿಲ್ಲ. ಅಲ್ಲ, ನಾರಾಯಣ ದೊಡ್ಡದಾಗುತ್ತೆ. ಅಲ್ಲ ಹಾಗಲ್ಲ, ನಿನಗೆ ಮಗುವಿನ ಮನಸ್ಸು ಇಲ್ಲದೆ ಇದ್ದೀತೆ. ಅಲ್ಲ, ನಾರಾಯಣನಿಗಿಂತಲೂ ನನಗೆ ಇನ್ನೂ 50 ವರ್ಷ ಆಗಲಿ. ಕೃಷ್ಣನದ್ದು ಬಾಲಲೀಲೆ, ನನ್ನನ್ನೊಂದು ವೃದ್ಧ. ಆದ್ರೆ ನರ ಇಷ್ಟು ಮಾಡಿದ್ದನ್ನು ಒಪ್ಪಿದ್ದೆ ನೀನು. ಹೌದು, ಯಾಕೆ ಒಪ್ಪಿದೆ? ನಿನ್ನ ಔದಾರ್ಯ. 5 ವರ್ಷದ ಮಗು ಪ್ರಹ್ಲಾದನನ್ನು ಗುರುವಾಗಿ ಸ್ವೀಕರಿಸಿ 800 ವರ್ಷದ ನೀವು ಮುನ್ನಡೆದಿರಲ್ಲ, ಅದು ನನಗೆ ಚಂದ ಆದದ್ದು. ಆಗಲಪ್ಪ ಆಚಾರ್ಯರೇ, ಓ ನಾನು ಎಲ್ಲಿ ನಿಮಗೆ ಪ್ರಯೋಗ ಮಾಡ್ತೇನೆ ಅಂತ ಹೇಳಿದೆ? ಶಕ್ರ ವೈವಸ್ವತ ಬಿಸಜ ಪೀಠರು ಬಂದರು ಬಿಡೆ. ಅಂದ್ರೆ ಬಿಡ ಅಂದ್ರೆ ಚಕ್ರ ಬಿಡುವುದಿಲ್ಲ ಅಂತ ಹೇಳಿದ್ರು. ನಾನು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿದಲ್ಲ, ಚಕ್ರ ಬಿಡೆ ಅಂತ. ನೀನು ಅಭಿನಯ ಮಾಡಿದ್ದು, ನಾನು ವಾಸ್ತವ ತೋರಿಸಿ ಸಿಕ್ಕಿಬಿದ್ದೆ. ಈಗ ನಿಮಗೆ ಅನುಭವ ಆದದ್ದು. ಆದರೆ ನೀವು ತೋರಿಸಿದ ಭಕ್ತಿ ಭಾವ ಇದನ್ನೆಲ್ಲ ನೋಡುವಾಗ ಒಳಗಿಂದೊಳಗೆ ನಗೆ ಬಂತು. ಯಾಕಪ್ಪ? ಇನ್ನಿಲ್ಲ, ಇನ್ನು ಮುಚ್ಚಿದೆ. ಹೌದಲ್ಲ, ಇನ್ನು ನಿಮ್ಮ ಬಗ್ಗೆ ವಿರೋಧದ ಒಂದು ಪದವೂ ಇಲ್ಲ. ಚಕ್ರ ನಿನ್ನ ಕಿರುನಗೆ ನನಗೆ ಹೆದರಿಕೆ ಆಗುದು. ಉತ್ತರಿಯಾಗಿ ನಿಮಗೆ ಎಂಥದ್ದು ಹೆದರಿಕೆ ಆಗುದು? ನಿಮಗಿಂತ ಹೆಚ್ಚು ನಿಮ್ಮ ಮೊಮ್ಮಗ ಹೆದರಿದ್ದಾನೆ. ಅಕ್ಕಳಿ ಈಗ ಸರಿಯಾದವ. ನಾನು ಕೋಪಗೊಂಡದ್ದು ನಿಮ್ಮ ಮೇಲೆ, ಹೆದರಿದ್ದವ. ಅವ ಬಂದು ನಿನ್ನ ಸೆರಗಿಡುದು ನಿಲ್ಲಿಸಿದ ಒಂದು ಗತಿವೇಗ ನಿಯಂತ್ರಣ ಶಕ್ತಿ ನೋಡಿದರೆ ಅಬ್ಬಾ. ಅವನಿಗೆ ಅಭಯ ಕೊಟ್ಟು ಅವನನ್ನು ಸಂದನ ಏರುವ ಹಾಗೆ ಹೇಳಿದ್ದಾನೆ. ಪುನಃ ಯಥಾಸ್ಥಿತಿ ಅಲ್ವಾ ಆಚಾರ್ಯರೇ? ಓ, ಈಗ ನಿಮಗೂ ಕಾಣ್ತದೆ ಅಲ್ವಾ ಬೇಡ ಇತ್ತು ಅಂತ? ಅಲ್ಲ, ಬೇಡ, ಕಾಣ್ತದೆ. ಮಾಡಬಾರದನ್ನು ಮಾಡಬೇಕು ಎನ್ನುವ ಕರ್ಮ ಬಂಧನ ನಿಮಗೆ ಯಾಕೆ? ಓ, ಇದೊಂದು ಬಂಧನ. ಬಂಧನದಿಂದ ಬಿಡುಗಡೆ ಹೊಂದಬೇಕಾದ ಜ್ಞಾನವುಳ್ಳವರಲ್ವ, ನಿಮಗೇ ಗೊತ್ತುಂಟು ಇದು ಕಳಚಿಬೇಕಾದ ಗುಂಡಿಗಳು ಅಂತ. ಕರ್ಮಾಧ್ಯಕ್ಷನಾದಂಥ ನೀನೇ ವಿವೇಚನೆಯ ವಿವೇಕದ ಬೆಳಕು ಕೊಡುವುದು. ಇಚ್ಛಾಮರಣ ನಿಮ್ಮ ವರ ಅಲ್ವಾ? ಹೌದು. ಇಚ್ಛೆಯಂತೆ ಬದುಕುವುದಕ್ಕಾಗದ ಮೇಲೆ ಇಚ್ಛಾಮರಣ ಯಾಕೆ? ನಮಗೆ ಇಚ್ಛೆಯಂತೆ ಬದುಕಲಿಕ್ಕೆ ಆಗೋದಿಲ್ಲ ಅಂತಾದರೆ ಮರಣವೇ ಒಳ್ಳೇದಲ್ವ? ಒಂದರ್ಥದಲ್ಲಿ ನಾನು ಬದುಕಿದ್ದು ಜೀವಚ್ಛವವಾಗಿ ಉಸಿರಾಡುವ ಹೆಣದಾಗಿದ್ದದ್ದು ನಾನು ಅಲ್ವಾ? ಅದಕ್ಕಿಂತ ಹೋಗುವುದೇ ಒಳ್ಳೆಯದು. ಇದನ್ನು ಹಿಡಿಯುವುದಕ್ಕೆ ಇನ್ನೊಂದು ಕಾರಣ ಉಂಟು, ನಿಮಗೂ ನೆನಪುಂಟಲ್ಲ? ಯಾವುದು? ನೀವೊಂದು ಪ್ರತಿಜ್ಞೆ ಮಾಡಿದಿರಿ ಅಂತ. ಯಾವ ಪ್ರತಿಜ್ಞೆ? ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದ ಚಕ್ರಿಯ ಕೈಯಲ್ಲಿ ಇಳಾ ಚಕ್ರ ಬೆದರುವಂತೆ ಚಕ್ರವನ್ನು ಹಿಡಿಸ್ತೇನೆ. ಅದು ಹೇಳಿದ್ದು ಭಕ್ತ ಹೌದಾದ್ರೆ ಅದನ್ನು ಆವೇಶದಲ್ಲಿ ಹೇಳಿಬಿಟ್ಟದು. ನಾನು ಆವೇಶದಲ್ಲಿ ಹೇಳಿ ಪ್ರಮಾದದಲ್ಲಿ ಹೇಳಿದ ನನಗೆ ಅದು ಮರ್ತೋಗಿದೆ, ಕಂಠಪಾಠ ಮರ್ತೋಗಿದೆ. ನಿನಗೆ ಚೆನ್ನಾಗಿ ನೆನಪುಂಟಲ್ಲ ಅದು. ಭಕ್ತರು ಹೇಳಿದ್ದನ್ನು ಭಕ್ತರಾದರೂ ಮರೆತಾರು, ದೇವರು ಮರೀಲಿಕ್ಕಿಲ್ಲ. ಭೃತ್ಯ ಭಾಷಿತ ಪುರಾಣ ನಿಜವಾಗಿಸುವವನೇ ಇರುವುದು. ನಾನು ಆಗ ಒಂದು ಕತೆ ಹೇಳಿದೆ ಅಲ್ವಾ ಪ್ರಹ್ಲಾದನದ್ದು. ಅಲ್ಲಿ ಕಂಬದಲ್ಲಿ ಇದ್ದಾನೆ, ಅದನ್ನು ಸತ್ಯ ಮಾಡಲಿಕ್ಕೆ ನರಸಿಂಹ ಬಂದದ್ದು. ಮತ್ತು ಭೀಷ್ಮರು ಹೇಳುವಾಗ ಅದನ್ನು ಸತ್ಯ ಮಾಡಬೇಡುವ, ಅದಕ್ಕೆ ಚಕ್ರ ಹಿಡಿದದ್ದು. ಈಗ ಒಂದು ನಿಮಗೆ ಜಿಜ್ಞಾಸೆ ಒಂದಿರಬೇಕು. ಈಗ ಇದಲ್ಲಿರಲಿ, ಅವ ಒಂದು ಪ್ರತಿಜ್ಞೆ ಮಾಡಿದ, ಕೇಳು ಕಮಲಾಂಬಕ. ಹೌದು, ಇಂತಹ ಭೀಷ್ಮನನ್ನು ನಾನು ಗೆಲ್ತೇನೆ. ನಾನು ಹೇಳಿದ್ದೇನೆ, ನಿನ್ನ ಎದುರೇ ನಿನ್ನ ಭಕ್ತ ನಾನು ಹಿಂದಿನಿಂದ ಹೌದಾದರೆ, ಸನಾತನ ಭಕ್ತ ಹೌದಾದರೆ ಗೆಲ್ತೇನೆ. ಅವನು ಇದರಲ್ಲಿ ಸೋತವರು ಗೆದ್ದವರು ಯಾರಪ್ಪ? ಈಗ ಅರ್ಜುನ ನನ್ನ ಭಕ್ತ ಹೌದಾ? ಹೌದು. ಅವ ಸೋಲಿಕ್ಕುಂಟ? ಭಕ್ತನಿಗೆ ಯಾವ ಕಾಲಕ್ಕೂ ಸೋಲಿಲ್ಲ ಅಂತ ನೀನೇ ಘೋಷಿಸಿ. ನಮೇ ಭಕ್ತ ಪ್ರಣಶ್ಯತಿ. ಹೌದು.
ಈಗ ನೀವು ಸುಯೋಧನನ ಆಳಾಗಿ ಅಲ್ಲ ಯುದ್ಧ ಮಾಡಿದ್ದು, ನನ್ನ ಭಕ್ತನಾಗಿ ಯುದ್ಧ ಮಾಡಿದ್ದು. ಈ ಪ್ರಸಂಗ ಇವತ್ತಿನದು ಇಡೀ ನಿನ್ನದೇ. ಹಾಗಾಗಿ ನೀವು ಸೋಲ್ಲಿಕ್ಕುಂಟ. ಸುದರ್ಶನ ಗ್ರಹಣ. ಯಾವಾಗ ತನ್ನ ಸಾರಥಿಯನ್ನು ಮಹಾರಥಿಯಾದವನೊಬ್ಬ ರಕ್ಷಿಸಿಕೊಳ್ಳಿಲ್ವೋ, ನನ್ನ ನೊಸಲೆಡಿದು ರಕ್ತ ಬಂತೋ, ಅಲ್ಲಿಗೆ ಅರ್ಜುನ ಸೋತ ಹಾಗೆ. ಹಾಗೆಂದ್ರೆ ನೀವು ಗೆದ್ದಿದ್ದೀನಿ ಅಂತ ಹೆಮ್ಮೆ ಪಡುವ ಹಾಗಿಲ್ಲ. ನಿಮ್ಮ ಬಿಲ್ಲಿನ ಸಿಂಜಿ ನೀವು ತುಂಡಾಗಿದೆ 2 ಸಲ ಕಟ್ಟಿದ್ದೇನೆ ನಾನು, ಅಲ್ವಾ? ಸಮಬಲರು ನೀವು. ಅವನೂ ಗೆದ್ದದ್ದಲ್ಲ, ನೀವು ಸೋತದ್ದಲ್ಲ, ನೀವು ಗೆದ್ದದ್ದಲ್ಲ, ಅವನು ಸೋತದ್ದಲ್ಲ, ಸಮಬಲರಾಗಿದ್ದೀರಿ. 9 ದಿವಸ ಮುಗಿಯಿತು. ಅಕಡಿ ಸೂರ್ಯ ಅಸ್ತಕ್ಕೆ ಹೋದ್ದೆ. ಈಗ ನೀವೊಂದು ಮಾತು ಹೇಳಿದಿರಲ್ಲ, ಸಾವು ಅತಿಥಿಯಾಗಿ ಬಂದರೆ ಸ್ವಾಗತಿಸುವಷ್ಟು ಅಥವಾ ಕಳುಹಿಸುವಷ್ಟು ಮುಪ್ಪುರಿಗೊಳ್ಳಬೇಕು. ಅವನಿಗೆ ಹೆಸರು ಮುತ್ಸದ್ದಿ. ಇದು ವರ್ಣನೆ ಮಾಡುವಾಗ ಓದುವುದು. ಮಹಾ ಮುತ್ಸದ್ದಿಗಳು ದುರೀಣರು ಸಮಾಜ ಸುಧಾರಕರು ಅಲ್ವೇ ಅಲ್ಲ. ದುರೀಣ ಮುತ್ಸದ್ದಿ ಆಗುವುದು ಹೀಗೆ, ಮರಣ ಮನೆ ಬಾಗಿಲಿಗೆ ಬಂತ ಬಾ ಅಂತ ಸ್ವೀಕರಿಸುವ. ಆತಂಕ ಬಂದಾಗ ಧೈರ್ಯವನ್ನು ಬಾಗಿಲು ತೆಗಿಲಿಕ್ಕೆ ಕಳಿಸ್ಬೇಕಂತೆ. ಯಾರನ್ನು? ಆತಂಕ ಬಂದಾಗ, ಅಂತಕ ಬಂದಾಗ ಚಿಲಕ ತೆಗಿಲಿಕ್ಕೆ ತಾನು ಹೋಗುವುದಿಲ್ಲ, ಧೈರ್ಯವನ್ನು ಕಳಿಸ್ಬೇಕಂತ. ಹೋಗಿ ತೆಗಿ ಅಂತ. ಹಾಗಾದರೆ ಒಂದು ನಿರೀಕ್ಷೆ ಉಂಟು ನನಗೆ. ಹೇಗೆ? ನೀವು ಅದನ್ನು ಸ್ವಾಗತಿಸುವಾಗ ಮಧ್ಯಾಹ್ನ ರಾತ್ರಿ ಅಂತ ಭೇದ ಇಲ್ಲಲ್ಲ? ಇಲ್ಲ. ರಾತ್ರಿ ಬಾಗಿಲು ತೆಗೆದಿಡಿ, ಅತಿಥಿಯಾಗಿ ಬಂದೀತು ಅಂತ. ಈಗ ಅತಿಥಿಯಾಗಿ ಬಂದರೆ ಕೊಟ್ಟ ಭಾಷೆಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಿಕ್ಕೆ ಇಲ್ಲ. ಆದರೆ ಒಂದು ಕೂತುಗೊಳಿಸುವುದೇ ಒಳಗೆ. ಬಾಗಿಲು ತೆರೆದ್ರೆ ಸಾಲದು, ನಿಮಗೆ ಸಾಕು ಎನ್ನುವ ಒಂದು ಭಾವ ಬರಬೇಕು. ಆ ಬಂಧನವನ್ನು ಬಿಟ್ಟು ಹೋಗುವ ಭಾವ ನಿಮಗಿದ್ರೆ ನೀವು ಯೋಚಿಸಿದ್ರೆ, ನಾನು ಸಾಕಿದ್ದೆ ನನ್ನ ಬಳಿಗೆ ಬಂದ್ರೆ, ಆ ಸಾಕಿದ್ದೆ ಇದು ಸಾಕು ಅಂತ ಹೇಳಿದ್ರೆ, ನನಗೆ ಸಾಕು ಅಂತ ಹೇಳಲಿಕ್ಕೆ ಯಾಕಪ್ಪ ಸಂಕೋಚ? ಹೌದಾ? ಇನ್ನು ಸಾಕು ಅಂತ ನೀವು ಹೇಳುವುದೇ ಒಳ್ಳೆಯದು. ಬೇಕು ಎನ್ನಿಸಿದವರು ಬದುಕುವುದಕ್ಕೆ ಬೇಕಾಗಿ ಕೆಲವೊಮ್ಮೆ ಹೇಳಬೇಕು. ಹೇಳಿ ಬರ್ತೀಯಲ್ಲ. ಬಿಡದಿಯಲ್ಲಿ ವಿಶೇಷ ಉತ್ತಣದ ಸಿದ್ಧತೆ ಇಲ್ಲ. ಗೌರವ ಕೊಟ್ಟದ್ದನ್ನೇ ನಿನಗೆ ಹಂಚಿಕೊಡುವುದು. ತಿನ್ನುವಾಗ ತರತಮ ಮಾಡಬಾರದು. ಬನ್ನಿ ರಾತ್ರಿ. ಸರಿ 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 ಸರಿಯುವುದು ದೂರಿ ತಿಂಡಿಗೆ ಸಾಕು ತರಣಿ ಅಂತಗೆ ಬೋಧನು ಸುರ ನದಿನದ ಶಿಬಿರಗೆ ತೆರಳುವುದು ಮುರಗರ ಬೀಳಿದನು ಕರದುಳು ಬರಜು ಪಾದ ಕುಶಧಾರಿಗೆ ಅರುಷದಿ ಭಕ್ತರ ಪೊರೆವಗೆ ಉರಗ ಭೋಜನನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದವಾಗಿ ಗಣಪಗೆ ಹಲೋ, ವಂದನೆಗಳು ಎಲ್ಲ ಮುಮ್ಮೇಳ ಅದೇ ರೀತಿ ಹಿಮ್ಮೇಳದ ಕಲಾವಿದರಿಗೆ.